जय राधा माधव कुंज बिहारी जय राधा माधव कुंज बिहारी गोपी जन वल्लभ गिरिवरधारी गोपी जन वल्लभ गिरिवरधारी यशोदनंदन ब्रज जन रंजन यशोदनंदन ब्रज जन रंजन यमुनतीरावनचारी यमुनतीरावनचारी जय राधा माधव कुंज विहारी जय राधा माधव कुंज विहारी कृष्ण हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे हरे राम 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 हरे हरे कृष्ण 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 हरे 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 राम राम हरे 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 कृष्ण 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 हरे हरे राम राम हरे 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 कृष्ण 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 हरे 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 राम 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 हरे हरे जय राधा गोविंद राधे जय राधा गोविंद राधे गौरन्निताय जय गौरन्निताय जय जय प्रभुपाद जय जय गुरुदेव हरे कृष्ण ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆಯಾ ನಮ್ಮ ಧ್ವನಿ ಹರೇ ಕೃಷ್ಣ ಕೇಳಿಸ್ತದೆ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಒಂದ್ ಸ್ವಲ್ಪ ಜಲ್ದಿ ಸ್ಟಾರ್ಟ್ ಮಾಡಿದ್ವಿ ಅದರಿಂದ
ಹರೇ ಕೃಷ್ಣ. हरे कृष्ण प्रभु जी. ಹರೇ ಕೃಷ್ಣ. ಹರೇ ಕೃಷ್ಣ. हरे कृष्ण प्रभु जी. ಪ್ರಭು ಜಿ ನಿಮ್ಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಲ್ಲ? ಹರೇ ಕೃಷ್ಣ ಪ್ರಭು ಜಿ. ಶೋಭಾ ಮಾತಾಜಿ ಏನೋ ಹೇಳ್ತಾ ಇದಾರೆ, ಬಟ್ ನಮ್ಗೆ ಕೇಳಿಸ್ತಾ ಇಲ್ಲ. ನಮಗ್ ಕೇಳಿಸ್ತಾ ಇದೆ ಪ್ರಭುಜಿ, ನಿಮಗ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಅಂತೆ, ನಮ್ಗೆ ಕೇಳಿಸ್ತಾ ಇಲ್ಲ. ಹೌದಾ, ಸರಿ. ಹರೇ ಕೃಷ್ಣ, ಥ್ಯಾಂಕ್ ಯು. ನಾವು ಇವತ್ತು ಕುಲಶೇಖರ ಮಹಾರಾಜರ ಬಗ್ಗೆ ಮಾತಾಡಬೇಕಂತ ಇಚ್ಛೆ ಮಾಡಿದ್ದೇವೆ. ಎಲ್ಲ ವೈಷ್ಣವರ ಒಂದು ಕೃಪೆಯ ಮೇರೆಗೆ ಈ ಕಥಾ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಭಗವದ್ಗೀತಾದಲ್ಲಿ ಒಂದು ಶ್ಲೋಕ ಬರ್ತದ, ಅಧ್ಯಶ್ಚ ಚ ಯ ಇಮಂ ಧರ್ಮಂ ಸಂವಾದಂ ಆವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟ ಶಾಮಿತಿ ಮೇ ಮತಿ ಅಂತ. ನಮ್ಮ ಈ ಪವಿತ್ರವಾದ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವರು ಯಜ್ಞದ ದ್ವಾರದ ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ ಅಂತ. ಯಜ್ಞದ್ವಾರ ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ ಅಂತ. ಅಂದರೆ ಯಾರು ಕೃಷ್ಣ ಮತ್ತು ಕೃಷ್ಣನ ಸಂಬಂಧ ಭಕ್ತರ ಒಂದು ಸಂವಾದ ಅಥವಾ ಅವರ ಮಾತುಕತೆಗಳನ್ನ ನಾವು ಅದನ್ನ ಕೇಳಿಸಿಕೊಳ್ತೇವೆ. ಆ ಕೇಳಿಸಿಕೊಳ್ಳುವುದರ ಮೂಲಕ ಏನಾಗ್ತದೆ, ನಮ್ದು ಅನೇಕ ಪಾಪಗಳು ಪರಿಹಾರ ಆಗ್ತವು, ಮತ್ತೆ ನಾವು ವೈಕುಂಠದ ದ್ವಾರಕ್ಕೆ ಹೋಗಿ ನೋಡ್ತೇವೆ ಅಂತ ಈ ಶ್ಲೋಕದ ಅರ್ಥ. ಹಿಂಗೆ ಕುಲಶೇಖರ ಮಹಾರಾಜರು, ಬೇಸಿಕಲಿ ಕುಲಶೇಖರ ಮಹಾರಾಜರು, ನಾವು ಆಳ್ವಾರ ಬಗ್ಗೆ ಮಾತಾಡ್ತಾ ಬಂದಿದ್ದೇವೆ. ಅದರಲ್ಲಿ ಕುಲಶೇಖರ ಮಹಾರಾಜರು ಕೂಡ ಒಬ್ಬರು ಆಳ್ವಾರ. 12 ಮಂದಿ ಆಳ್ವಾರಲ್ಲಿ ಕುಲಶೇಖರ ಮಹಾರಾಜರು. ನಾವು ಹಿಂದಿನ ಕಥೆಯಲ್ಲಿ ವಿಷ್ಣು ಚಿತ್ತಾರ ಮತ್ತು ಅಂಡಾಲ ದೇವಿ ಬಗ್ಗೆ ಹೇಳಿದ್ವಿ. ವಿಷ್ಣು ಚಿತ್ತಾರರು ಒಬ್ಬರ ಆಳ್ವಾರರು ಮತ್ತು ಅಂಡಾಲ ದೇವಿ ಕೂಡ ಒಬ್ಬರು ಆಳ್ವಾರ. ಅದರಂಗ ಈ ಕುಲಶೇಖರ ಮಹಾರಾಜರು ಕೂಡ 12ರಲ್ಲಿ ಇವರು ಒಬ್ಬರು ಆಳ್ವಾರರು. ಅಂದ್ರೆ ನಮ್ಮಲ್ಲಿ ಈಗ ಸೈಂಟ್ಲಿ ಪರ್ಸನ್ಸ್, ನಮ್ಮಲ್ಲಿ ಸಾಧುಗಳು ಅಂತ ಅಥವಾ ಭಕ್ತರು ಅಂತ ಹೇಳುವಂಗ, ಮಹಾನ್ ಭಕ್ತರು. ಹಿಂಗ ಕುಲಶೇಖರ ಮಹಾರಾಜರು ಈಗಿನ ತಮಿಳುನಾಡು ಅಥವಾ ಕೇರಳ, ಈಗ ಅನಂತ ಪದ್ಮನಾಭ ದೇವಸ್ಥಾನ ಇರುವಂತ ತ್ರಿವೆಂಕೂರು ಜಾಗ ಏನಿದೆ ಅಲ್ಲ, ಅದು ಅವರ ರಾಜ್ಯ ಆಗಿತ್ತು, ಅದು ರಾಜಧಾನಿ ಆಗಿತ್ತು. ಪದ್ಮನಾಭ ಅವರ ಕುಲದೇವರು. ಆ ಕುಲದೇವರ ಇವರ ದಾಸರು. ಅಲ್ಲಿ ಆಳ್ತಿರುವಂತ ರಾಜ ಮಾರ್ತಾಂಡ ವರ್ಮ ಅಂತ. ಅವಾಗಿನ ಮಾರ್ತಾಂಡ ವರ್ಮ ಏನತಿ, ಆ ರಾಜ್ಯನ ಘೋಷಣೆ ಮಾಡಿದ್ರು. ಇಲ್ಲಿಯ ರಾಜ, ನಿಜವಾದ ರಾಜ ಯಾರು? ಪದ್ಮನಾಭ, ಅನಂತ ಪದ್ಮನಾಭ. ನಾವು ಅವರೆಲ್ಲ ದಾಸರು, ನಾನು ಒಬ್ಬ ಟ್ರಸ್ಟಿ. ರಾಜ ಹಂಗ ಘೋಷಣೆ ಮಾಡಿದ್ರು. ಆ ರಾಜಮನೆತನದಲ್ಲಿ ಬಂದವರು ಈ ಕುಲಶೇಖರ ಮಹಾರಾಜರು. ಈಗ ದಕ್ಷಿಣದ ಭಾರತದಲ್ಲಿ ಬೇರೆ ಬೇರೆ ರಾಜಮನೆತನಗಳು ಆಳಿ ಹೋದವು. ಅದರಲ್ಲಿ ಚೋಳರು, ಚೇರರು, ಪಾಂಡ್ಯರು,
ಅಂತ ಅಲ್ವಾ. ಈಗ ಚೋಳರನ್ನ ಅವರು ಘೋಷಣೆ ಮಾಡ್ತಾರೆ. ಚೋಳರು ಸೂರ್ಯವಂಶದವರು, ಮತ್ತೆ ಪಾಂಡ್ಯರು ಚಂದ್ರವಂಶದವರು ಅಂತ. ನಂತರ ಈಗ ಚೇರರು ಅಂತ. ಈ ಚೇರರಲ್ಲಿ ಚೇರ ಮನೆತನದಲ್ಲಿ ಬಂದವರು ಇವರು ಯಾರು, ನಮ್ಮ ಕುಲಶೇಖರ ಮಹಾರಾಜ. ಈಗಿನ ಅನಂತ ಪದ್ಮನಾಭ ದೇವಸ್ಥಾನ ಏನದಲ್ಲ, ಅವರ ಒಂದು ರಾಜಧಾನಿ ಆಗಿತ್ತು. ಹಿಂಗ ಆಳಬೇಕಾದಾಗ ಅವರ ತಂದೆ ಧೃತರಥ ಅಂತ, ಧೃತರಥ ಅವರು ಅನಂತ ಪದ್ಮನಾಭಗೆ ಪ್ರಾರ್ಥನಾ ಮಾಡಿ, ನನಗ ನಿನ್ನ ಭಕ್ತನಾಗುವಂತ ಈ ರಾಜ ನನ್ನ ಮಗ ಆಗಿ ಹುಟ್ಟಬೇಕು ಅಂತ ಪರಮಾತ್ಮನ ಒಂದು ಕೃಪಾ ದೃಷ್ಟಿಯಿಂದ ಅವರಲ್ಲಿ ಸಂತಾನ ಆಯ್ತು. ಅವರು ಕುಲಶೇಖರ ಮಹಾರಾಜ ಅಂತ ಅವ್ರಿಗೆ ಹೆಸರು ಕೊಟ್ಟರು. ಅವರು ಕ್ರಮೇಣ ಎಲ್ಲ ವಿದ್ಯೆಗಳಲ್ಲಿ ಅತಿ ಪಾರಂಗತರಾದರು. ಶಸ್ತ್ರವಿದ್ಯೆಗಳಲ್ಲಾಗಲಿ, ಶಾಸ್ತ್ರ ವಿದ್ಯೆಯಲ್ಲೇ ಆಗಲಿ, ಅಥವಾ ಡಿಪ್ಲೊಮಸಿ, ರಾಜಕೀಯದಲ್ಲಿ, ಮತ್ತು ಇನ್ನಿತರ ಜನರ ಒಂದು ಕಾಳಜಿ ತಗೊಳ್ಳುವಂಥ ಪ್ರಜಾರಾಜನಾಗಿ ಅವರು ರಾಜಕುಮಾರರಾಗಿ ಬೆಳೀತಾ ಹೋದರು. ಎಲ್ಲ ರೀತಿಯಿಂದನೂ ಅವರು ಎಲ್ಲ ವಿದ್ಯೆಗಳನ್ನು ಮೈಗೂಡಿಸ್ಕೊಂಡಿದ್ದರು ಮತ್ತು ಅತಿ ಉತ್ತಮರಾದ ಭಕ್ತರಾಗಿದ್ದರು, ಪದ್ಮನಾಭರ ಭಕ್ತರಾಗಿದ್ದರು. ಹಿಂಗ ಕುಲಶೇಖರ ಮಹಾರಾಜರು ಬೆಳೀತಾ ಹೋದರು. ನಾವು ಯಾಕೆ ಕುಲಶೇಖರ ಮಹಾರಾಜರ ಬಗ್ಗೆ ವಿಚಾರ ಮಾಡ್ಲಿಕ್ಕತ್ತೀವಿ ಅಂದ್ರೆ, ಇನ್ನೀ ರಾಮಾನುಚಾರ್ಯ ಹೇಳ್ತಾರೆ, ಕುಲಶೇಖರ ಅಂತ ನಾವು ಕುಲಶೇಖರ ನಾಮ ತಗೊಂಡ್ರೆ ನಮ್ಮ ಜೀವನ ಧನ್ಯ ಆಗ್ತದೆ ಅಂತ ಒಂದು ಪಾವನ ಜೀವನ ಕುಲಶೇಖರ ಮಹಾರಾಜರದಾಗಿತ್ತು. ಕುಲಶೇಖರ ಮಹಾರಾಜರು ನಾವು ಕತೆ ಕೇಳ್ತೇವೆ, ಅವರು ಕೂಡ ನಿತ್ಯ ಪಠಣ ಮಾಡ್ತಿದ್ರು, ನಿತ್ಯ ಶ್ರವಣ ಮಾಡ್ತಿದ್ರು. ಅವ್ರು ಮಾಡ್ಬೇಕಾದ್ರೆ ಅವರ ಅರಮನೆಯಲ್ಲಿ ಅವ್ರದ್ದೇ ಆದ ಒಂದು ದೇವಸ್ಥಾನ ಇತ್ತು. ಅಲ್ಲಿ ರಾಮ ಲಕ್ಷ್ಮಣ ಸೀತಾ ರಾಮ ಲಕ್ಷ್ಮಣರ ಮೂರ್ತಿಗಳಿದ್ವು. ಅವರಲ್ಲಿ ದಿನಂಪ್ರತಿ ಅದನ್ನು ವರ್ಷಿಪ್ ಮಾಡ್ತಿದ್ರು. ಒಂದು ಅವರು ವ್ರತ ಇತ್ತು. ಅವ್ರದ್ದೇನಪ್ಪ ವ್ರತ ಅಂದ್ರೆ, ಪ್ರತಿದಿನ ನಾವು ರಾಮಾಯಣ ಕೇಳಬೇಕು ಅಂತ. ಪ್ರತಿದಿನ ರಾಮಾಯಣ ಕೇಳ್ತಿದ್ರು, ರಾಮಾಯಣ ಓದ್ತಿದ್ರು ಅವರು. ಹಿಂಗ ರಾಮಾಯಣ ಕೇಳ್ತಿರ್ಬೇಕಾದ್ರೆ ಅವ್ರು ಕೇಳಿಸೋ ಸಲುವಾಗಿ ಒಂದು ವಿದ್ವಾನರನ್ನ ನಿಯುಕ್ತ ಮಾಡಿಕೊಂಡಿದ್ರು. ಪ್ರತಿದಿನ ಅವರು ವಿದ್ವಾನರು ಬಂದು ರಾಮಾಯಣ ಕಥನ ಓದ್ತಾ ಇರ್ಬೇಕಾದ್ರೆ ಹೀಗೆ ಓದ್ತಾ ಇತ್ತ. ಅವರು ರಾಮಾಯಣದಲ್ಲಿ ಇಷ್ಟೊಂದು ತಲ್ಲೀನರಾಗ್ತಿದ್ರು ಅಂದ್ರೆ, ಈಗ ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ, ಸಿನಿಮಾ ನೋಡ್ಲಿಕ್ಕೆ ಹೋಗಿರ್ತೇವೆ, ಆದ್ರೆ ಈಗ ನಾವು ನೋಡ್ಲಂಗಿಲ್ಲ, ಆ ಮಾತು ಬೇರೆ. ಸಿನಿಮಾ ನೋಡಕ್ ಹೋಗ್ಬೇಕಾದ್ರೆ ಸಿನಿಮಾದಲ್ಲಿ ನಾವು ಆ ಪ್ರಸಂಗದಲ್ಲಿ ಇಷ್ಟೊಂದು ತಲ್ಲೀನರಾಗ್ತೇವೆ ಅಂದ್ರೆ ನಾವು ಕಳೆದು ಹೋಗಿಬಿಡ್ತೇವೆ, ಅದರಲ್ಲಿ ತೇಲಿ ಹೋಗಿಬಿಡ್ತೇವೆ. ಹೀರೋ ಅವನಿಗೆ ಕಷ್ಟ ಪ್ರಸಂಗ ಬರ್ತದೆ, ದುಃಖಿತ ಪ್ರಸಂಗ ಬರ್ತದೆ. ಬಂದಾಗ ಅಳ್ಳಿಗತ್ತಾನ, ಅವನ ಅಳೋದ್ರ ಜೊತೆಗೆ ನಾವು ಕೂಡ ಅಳ್ಳಿಗತ್ತೇವೆ. ಅವ ಖಳನಾಯಕನ ಜೊತೆಗೆ ಯುದ್ಧ ಮಾಡ್ತಾನ ಅಥವಾ ಹೊಡೆದಾಡ್ತಾನ ಇರ್ಬೇಕಾದ್ರೆ ನಾವು ಅಕ್ಕಪಕ್ಕ ಹಾಕ್ತೇವೆ, ಗುತ್ತಾ ಇರ್ತೇವೆ. ನಾವು ಆ ಹೀರೋನ ಪಾತ್ರದೊಳಗೆ ಲೀನ ಆಗಿಬಿಡ್ತೇವೆ. ಆದ್ರೆ ನಮ್ಗೆ ಗೊತ್ತು ಅದು ಒಂದು ಕಲ್ಪನೆ ಅಥವಾ ಕಾಲ್ಪನಿಕ ಕತೆ. ಆ ಕಾಲ್ಪನಿಕ ಕತೆ ಅಥವಾ ನಾಟಕ ಅಥವಾ ಡ್ರಾಮಾ ಅಥವಾ ಸಿನಿಮಾ ಆದರೂ ಕೂಡ ಅದರಲ್ಲಿ ನಾವು ಇಷ್ಟೊಂದು ತಲ್ಲೀನತೆಗೊಳ್ತೇವೆ, ಕಳೆದು ಹೋಗಿಬಿಡ್ತೇವೆ ಅದ್ರಾಗ ನಮ್ಮನ್ನು ನಾವು. ಆದ್ರೆ ಈ ಕಳೆದು ಹೋಗುವಂಥದ್ದು ಅಥವಾ ತೇಲಿ ಹೋಗುವಂಥದ್ದು, ಅದ್ರೊಳಗೆ ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸುವಂಥದ್ದು ಏನದಲ್ಲ, ಅದು ಆ್ಯಕ್ಚುಲಿ ಭಗವಾನನ ಕಡೆಗೆ ಇದೆ. ಹೀಗೆ ನಾವು ಬೇರೆ ಕಡೆಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಎಲ್ಲೋ ಬಂದದೇವಿ, ಬಂದು ಹೊತ್ನಾಗ ನಮ್ಗೆ ಜೀವ ಎಲ್ಲಿ ಎಳೀತಿದೆ, ಯಾವಾಗ ನಾವು ಊರಿಗೆ ಹೋಗ್ಬೇಕು, ಯಾವಾಗ ನಮ್ಮವ್ರನ್ನ ಭೇಟಿ ಆಗ್ಬೇಕು, ಯಾವಾಗ ನಮ್ಮವ್ರನ್ನ ಸೇರಿಕೊಳ್ಬೇಕು ಅಥವಾ ಊರಿಗೆ ಹೋಗ್ಬೇಕು ಅನ್ನುವಂಥ ಆತುರತೆ, ಒಂದು ಕಾತರತೆ ಅಥವಾ ಜೀವ ಸೆಳೆತ ಏನೈತಲ್ಲ, ಅದು ನಿಜವಾಗ್ಲೂ ಎಲ್ಲಿಗೆ ಹೋಗುವಂಥದ್ದಾಗಿದೆ. ಆ್ಯಕ್ಚುಲಿ ನಮ್ಗೆ ಇವರು ಪುರಂದರದಾಸರು ಹೇಳ್ತಾರೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ. ನಿಜವಾದ ಮನೆ ನಮ್ದು ಇರುವುದು ಎಲ್ಲೇ ಗೋಲೋಕಧಾಮ ಅಥವಾ ವೈಕುಂಠ. ಅಲ್ಲಿಂದ ನಾವು ಇಲ್ಲಿ ಸುಮ್ಮನೆ ಬಿದ್ದುಬಿಟ್ಟಿದ್ದೇವೆ ಅಲ್ವಾ. ಈಗ ನಮ್ಗೆ ಅದ ಸೆಳೆತ ಏನೈತಲ್ಲ, ಮನೆಗೆ ಹೋಗ್ಬೇಕು ಅನ್ನುವಂಥ ಸೆಳೆತ ಏನಿದೆ, ಊರಿಗೆ ಹೋಗ್ಬೇಕು ಅನ್ನುವಂಥ ಸೆಳೆತ ಏನೈತಲ್ಲ, ನಿಜವಾದ ಸೆಳೆತ ನಾವು ಭಗವದ್ಧಾಮ, ಗೋಲೋಕಧಾಮ ಅಥವಾ ನಮ್ಮ
ವೈಕುಂಠಕ್ಕೆ ಎಳೆಯುವಂಥದ್ದು. ಆದ್ರೆ ಅದು ಗಲತ್ ದಿಶೆಯದೊಳಗೆ ಹೋಗ್ಲಿಕ್ಕದ. ನಿಜವಾದ ತಂದೆ ತಾಯಿಗಳು ಯಾರು? ನಮ್ಮದು ಪರಮಾತ್ಮ ನಮ್ಮ ನಿಜವಾದ ತಂದೆ ತಾಯಿಗಳು, ರಾಧಾಕೃಷ್ಣರು ನಮ್ಮ ನಿಜವಾದ ತಂದೆ ತಾಯಿಗಳು. ಅವರ ಕಡೆಗೆ ಎಳೆಯುವಂಥ ಜೀವ ಅದು. ಆದರೆ ನಾವೇನಾಗಲಿತ್ತೆ, ಮಟೀರಿಯಲ್ ಅಂದ್ರೆ ಭೌತಿಕವಾಗಿರುವಂಥ ತಂದೆ ತಾಯಿಗಳ ಕಡೆಗೆ ಅಥವಾ ಭೌತಿಕವಾಗಿರುವಂಥ ನಮ್ಮ ಊರಿನ ಕಡೆಗೆ ನಮ್ಮ ಜೀವ ಸೆಳೆತ ಎಳಿತೈತಿ. ನಾವು ಊರಿಗೆ ಹೋಗ್ಬೇಕು ಅಂತ. ನಿಜವಾದ ಸೆಳೆತ ಎಲ್ಲಿಗೆ? ಭಗವಾನನ ಕಡೆಗೆ ಎಳೆಯುವಂಥದ್ದು. ಹಿಂಗ ಈಗ ನಾವು ಸಿನಿಮಾ ನೋಡ್ಲಿಕ್ಕೆ ಒಂದು ಹೊತ್ನ್ಯಾಗ ಅದು ನಮ್ಮನ್ನು ಅದು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಮಾಡ್ತಾ ಇದೆ ಅಂತಂದ್ರೆ ಅದು ನಿಜವಾಗ್ಲೂ ಪರಮಾತ್ಮನ ಕಡೆಗೆ ಇನ್ವಾಲ್ವ್ಮೆಂಟ್ ಆಗುವಂಥದ್ದು. ಆದ್ರೂ ಇದು ಕೂಡ ಸಿನಿಮಾ ಕೂಡ ಮಾಯಾಶಕ್ತಿ, ಮಾಯಾ ಬಹಿರಂಗ ಶಕ್ತಿ ಯಾರು? ಪಾರ್ವತಿ ದೇವಿ. ಇದು ಕೂಡ ಪಾರ್ವತಿ ದೇವಿಯ ಶಕ್ತಿ, ಅದು ಮಾಯಾಶಕ್ತಿ. ಆ ಮಾಯಾಶಕ್ತಿ ಇಷ್ಟೊಂದು ಪ್ರಬಲವಾಗಿದೆ ಅಂದ್ರೆ ನಮ್ಮನ್ನ ಅದ್ರೊಳಗ ಸೆಳ್ಕೊಂಡು ಹೋಗ್ಬಿಡ್ತದೆ. ಆದ್ರೆ ಪರಮಾತ್ಮನ ಕಡೆಗೆ ಇರುವಂತ ಶಕ್ತಿ ಎಷ್ಟು ದೊಡ್ಡದು? ಅದಕ್ಕಿಂತ ಜಾಸ್ತಿ ಇರ್ತದೆ ಅಂತ. ಮಾಯೆ ಅನ್ನೋದು ಪರಮಾತ್ಮನ ನೆರಳು, ಭಗವಾನನ ನೆರಳು. ಅದು ಭಗವಾನ್ ಎಲ್ಲೆಲ್ಲಿ ಹೋಗ್ತಾರ ಅವ್ರ ಹಿಂದಿಂದನೇ ಇರ್ತದೆ. ಯಾವಾಗ ನಮ್ಮ ನೆರಳು ನಮ್ಮ ಹಿಂದಿಂದನ ಫಾಲೋ ಮಾಡ್ತತಿ, ಹಂಗ ಭಗವಾನನ ಹಿಂದನ ಫಾಲೋ ಮಾಡ್ತತಿ. ಆದ್ರೆ ನಾವು ಯಾವಾಗ ಭಗವಾನನ ಎದುರು ಆಗಿ ಬರ್ತೇವೆ, ಭಗವಾನನ ಕಡೆಗೆ ಬರ್ತೇವೆ, ಅವಾಗ ಏನೈತಿ, ಆ ಮಾಯೆ ಹಿಂದೆ ಸರಿತತಿ ಅಂತ. ಇದನ್ನ ಕುಲಶೇಖರ ಮಹಾರಾಜರು ಅವ್ರ ಇನ್ವಾಲ್ವ್ಮೆಂಟ್ ಅನ್ನ ಅಥವಾ ಆ ತಲ್ಲೀನತೆಯನ್ನ, ಭಕ್ತಿಯೊಳಗ ಆ ತಲ್ಲೀನತೆ ಏನೇ ಇದಲ್ಲ ಅದನ್ನ ನಾವು ಈ ಕಥೆಯಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. ಆದ್ರೂ ಕೂಡ ಈ ಕಥೆಯನ್ನು ವರ್ಣನೆ ಮಾಡಲಿಕ್ಕೆ ನಾವು ಕೆಪೇಬಲ್ ಅಲ್ಲ, ಅಥವಾ ನಮ್ಮಲ್ಲಿ ಆ ಗುಣತ್ವ ಇಲ್ಲ. ಭಕ್ತರ ಒಂದು ಕೃಪೆ ಮೇರೆಗೆ ಇದನ್ನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಹರೇ ಕೃಷ್ಣ. ನಿಮ್ಗೆಲ್ಲರಿಗೂ ನಾನು ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಂಡಿದ್ದೀನಿ. ನನಗೆ ನಿಮ್ಮ ಧ್ವನಿ ನಮ್ಮ ಕಡೆಗೆ ಕೇಳಿಸ್ತಾ ಇಲ್ಲ, ಅಥವಾ ನಿಮ್ಮ ಮೆಸೇಜ್ ಹಾಕೋದು ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಪ್ರಭು. ಸರಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇವಾಗ ಕುಲಶೇಖರ ಮಹಾರಾಜರು ಪ್ರತಿದಿನ ಏನ್ ಮಾಡ್ತಾ ಇದ್ರು ಅಂದ್ರೆ ರಾಮಾಯಣನ ಕಥೆಯನ್ನ ಕೇಳ್ತಾ ಇದ್ರು. ಆ ವಿದ್ವಾನ್ ಬಂದು ರಾಮಾಯಣ ಕಥೆ ಮಾಡ್ತಿದ್ರು. ಏನಾಗ್ತದೆ, ವಿದ್ವಾನ ಕಥೆ ಓದ್ತಾ ಇದ್ದಾರೆ, ರಾಮಾಯಣ ನಡೀತಾ ಇದೆ. ರಾಮಾಯಣದಲ್ಲಿ ದಶರಥ ಮಹಾರಾಜ ರಾಮನ್ನ ಯುವರಾಜ ಅಂತ ಘೋಷಣೆ ಮಾಡಿದ್ರು. ಯುವರಾಜ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡಿದ ಕೂಡಲೇ ರಾಜಗೆ ಇಷ್ಟೊಂದು ಖುಷಿ ಆಗ್ತದೆ. ಯಾರಿಗೆ? ನಮ್ಮ ಕುಲಶೇಖರ ಮಹಾರಾಜರಿಗೆ. ಕುಲಶೇಖರ ಮಹಾರಾಜರು ಏನ್ ಮಾಡ್ತಾರೆ, ಅವರ ರಾಜ್ಯದಲ್ಲಿ ಹಬ್ಬ ಫೆಸ್ಟಿವಲ್ ಅರೇಂಜ್ಮೆಂಟ್ ಮಾಡ್ತಾರೆ, ಹಬ್ಬಗಳನ್ನ ಆಯೋಜನೆ ಮಾಡ್ತಾರೆ. ಎಲ್ಲಾ ಕಡೆಗೂ ರೋಡ್ ಎಲ್ಲ ಕ್ಲೀನ್ ಮಾಡಿಸಿ, ತಳಿರು ತೋರಣಗಳನ್ನು ಕಟ್ಟಿ, ಹಬ್ಬಕ್ಕೆ ಬೇಕಾಗಿರುವಂತ ಎಲ್ಲಾ ಕಡೆಗೂ ಮತ್ತೆ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ. ಎಲ್ಲರೂ ಖುಷಿಯಿಂದ ನಮ್ಮ ರಾಮನಿಗೆ ಯುವರಾಜ ಅಂತ ಘೋಷಣೆ ಮಾಡಿದರು ಅಂತ. ರಾಮಾಯಣ ಕಥೆಯೊಳಗೆ ಯುವರಾಜ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಕುಲಶೇಖರ ಮಹಾರಾಜರು ಸ್ವತಃ ನಡೀತಾ ಇದೆ, ನಾವು ಕೂಡ ಅದನ್ನ ಸೆಲೆಬ್ರೇಟ್ ಮಾಡೋಣ, ನಾವು ಕೂಡ ಹಬ್ಬ ಆಚರಣೆ ಮಾಡೋಣ ಅಂತ ಅವರ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಹತ್ತದ. ಹಿಂಗ ರಾಮಾಯಣ ಕತೆ ಮುಂದುವರಿತಾ ಹೋಗ್ತದ. ರಾಮನತಿ ಚಿತ್ರಕೂಟ ಅಥವಾ ಪಂಚವಟಿಗೆ ಬರ್ತಾರೆ. ಪಂಚವಟಿಯಲ್ಲಿ ರಾಮ, ಲಕ್ಷ್ಮಣ, ಸೀತಾದೇವಿ ಬರ್ತಾರೆ. ಅಲ್ಲೇ ಇರ್ತಾರೆ. ಅಲ್ಲಿ ವಾತಾವರಣ ಬಹಳ ಸುಂದರವಾಗಿ ಇರುವಂತ ವಾತಾವರಣ. ಈಗಿನ ಮಹಾರಾಷ್ಟ್ರ ಏರಿಯಾ, ನಾಶಿಕ್ ಇರುವಂತ ಜಾಗದಲ್ಲಿ ಅಲ್ಲಿ ಏನಾಗ್ತದೆ, ಶೂರ್ಪನಖಿ ಅಗ್ನಿ ತನ್ನ ಕುರೂಪಿ ರಾಕ್ಷಸಿ ಆದ್ರೂ ಕೂಡ ಅವರು ಒಳ್ಳೆ ಸುಂದರ ರೂಪವನ್ನು ಪಡ್ಕೊಂಡು ಸುಂದರವಾದ ಕನ್ಯೆ ರೂಪದೊಳಗ ಬರ್ತಾರೆ. ಅವ್ರು ಬಂದು ರಾಮನ್ ನೋಡ್ತಾಳೆ. ರಾಮನ್ ನೋಡಿದ ಕೂಡಲೇ ನಾವು ಮೋಹಿತ ಆಗ್ತಾಳೆ. ರಾಮನ್ ಮದುವೆ ಆಗ್ಬೇಕು ಅಂತ ರಾಮನಿಗೆ ಹೋಗಿ ಹೇಳ್ತಾಳೆ, ನಾನು ನಿನ್ನನ್ನು ವರಿಸ್ಬೇಕಂತ ಮಾಡಿದ್ದೀನಿ, ನಾನು ನಿಮ್ಮನ್ನು ವಿವಾಹ ಮಾಡ್ಕೊಳ್ಬೇಕಂತ ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಸ್ವೀಕಾರ ಮಾಡ್ಲಿ ಅಂತ ರಾಮನಿಗೆ ಕೇಳ್ತಾರೆ. ರಾಮ ಹೇಳ್ತಾನೆ, ಇಲ್ಲ, ನಾನು ಏಕಪತ್ನ ಋತಸ್ಥ ಅಂದ್ರೆ ಒಂದೇ ಹೆಂಡತಿಯ ಋತವನ್ನು ಹಿಡ್ಕೊಂಡಿದ್ದೇನೆ. ನಾ ಅನೇಕ ಅಂದ್ರೆ ರಾಜರಿಗೆ ಅದು ಅನೇಕ ಪತ್ನಿಯರನ್ನ ಪತ್ನಿಯರನ್ನು ಮದುವೆ ಮಾಡ್ಕೋಬಹುದಾಗಿತ್ತು. ಅವಾಗ ಚಕ್ರವರ್ತಿಯರಿಗೆ ಅದನ್ನ ಅವಕಾಶ ಮಾಡಿಕೊಟ್ಟಿದ್ರು, ಅಥವಾ ಕ್ಷತ್ರಿಯರಿಗೆ ಅದು ಆ ವ್ಯವಸ್ಥೆ ಇತ್ತು. ಅದರ ರಾಮ ಏನ್ ಮಾಡ್ತಾರೆ,
ಪತ್ನಿ ಋತಸ್ಥ, ನನಗೆ ಒಬ್ಬಳೆ ಹೆಂಡತಿ, ಮತ್ತೆ ಇನ್ನೊಬ್ಬರು ಬೇಡ ನಮಗೆ ಅಂತ. ಅದಕ್ಕೆ ಇವರು ನಮ್ಮಲ್ಲಿ ವೀರಶೈವ ಧರ್ಮದಲ್ಲಿ ಹೇಳ್ತಾರೆ ಏನಂದ್ರೆ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ. ಅಂದ್ರೆ ನಮ್ಮಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಶಿಷ್ಟಾಷ್ಟಮದಲ್ಲಿ, ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮೆ. ನ ಧನಂ ನ ಜನಂ ನ ಸುಂದರಿ. ಅದನ್ನ ಇಲ್ಲಿ ಹೆಂಗ್ ಹೇಳ್ತಾರೆ ಅಂದ್ರೆ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ. ಹಂಗ ಭಗವಾನ್ ರಾಮ ನಮಗೆ ಮಾಡೆಲ್ ಆಗಿ, ಮಾದರಿಯ ವ್ಯಕ್ತಿಯಾಗಿ ಅವರ ಜೀವನವನ್ನ ದೃಢಪಡಿಸ್ತಾ ಇದ್ದಾರೆ. ಹೆಂಗೆ ಹೇಳ್ತಾ ಇದ್ದಾರೆ, ನನಗೆ ಒಂದೇ ಪತ್ನಿ ಸಾಕು, ನನಗೆ ಮತ್ತೆ ಬೇರೆ ಇಲ್ಲ, ಎಲ್ಲರೂ ನನ್ನ ತಾಯಿಯ ಸ್ವರೂಪನೇ. ಅದಕ್ಕೆ ನಮ್ಮ ಇಸ್ಕಾನಲ್ಲಿ ಎಲ್ಲ ಅದರ್ ಧ್ಯಾನ್ ಅವರ ಹೆಂಡತಿಯನ್ನು ಬಿಟ್ಟು ಬೇರೆಯವರು ಎಲ್ಲರಿಗೂ ನಾವು ಏನು ಹೇಳ್ತೇವೆ, ಮಾತಾಜಿ ಅಂತ ಕರಿತೇವೆ. ಮಾತಾಜಿ ಅಂತ ನಮ್ಮ ತಾಯಿಯ ಸ್ವರೂಪಣೆ ಇರುವಂತ, ತಾಯಿಯರು ಅಂತ. ಹಾಗೆ ಹಂಗ ರಾಮ ಏನು ಹೇಳ್ತಾನೆ ಶೂರ್ಪನಖಿಗೆ, ಇಲ್ಲ ನಾನು ಹೀಗೆ ಅಂತ, ನನ್ನ ತಮ್ಮ ಇದ್ದಾನೆ, ಬೇಕಾದ್ರೆ ಅವನಿಗೆ ಮಾತಾಡಿಸಿ ಅಂತ. ಅವಳು ಲಕ್ಷ್ಮಣನ ಹತ್ರ ಹೋಗ್ತಾಳೆ. ಲಕ್ಷ್ಮಣ ಹೇಳ್ತಾನೆ, ಲಕ್ಷ್ಮಣ ನಗ್ತಾ ನಗ್ತಾ ಹೇಳ್ತಾನೆ, ಅಯ್ಯೋ ನೀನು ಇಷ್ಟೊಂದು ಚಂದವಾಗಿದೆಯಾ, ಇಷ್ಟೊಂದು ಸುಂದರವಾಗಿದೆಯಾ, ನಾನು ನಿನಗೆ ಲಾಯ್ಕಿಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ ನಾನೊಬ್ಬ ಗುಲಾಮ, ನಾನೊಬ್ಬ ಸೇವಕ. ಯಾರ ಸೇವಕ? ನಾನು ರಾಮನ ಸೇವಕ. ರಾಮ ಹೆಂಗೆ ಹೇಳ್ತಾನೆ, ನೀ ಕಟ್ಟಿಗೆ ತಂಬಾರೋ ಅಂತಂದ್ರೆ ಹೋಗಿ ಕಟ್ಟಿಗೆ ತಂಬರ್ಬೇಕು, ಇಲ್ಲಿ ಕುಟೀರ ಮಾಡು ಅಂದ್ರೆ ಕುಟೀರ ಮಾಡ್ತೇನೆ, ನೀರು ತಂಬಾರ ಅಂದ್ರೆ ನೀರು ತಂಬರ್ತೇನೆ, ನಾನು ರಕ್ಷಣೆ ಮಾಡಬೇಕು, ಕಾವಲಾಗಿರಬೇಕು, ರಾತ್ರಿ ಎಲ್ಲ ನಿಂತ್ಕೋಬೇಕಂದ್ರೆ ರಾತ್ರಿ ಎಲ್ಲ ಕಾಯ್ತೇನೆ. ನಾನು ಒಬ್ಬ ಗುಲಾಮ. ಈ ಗುಲಾಮನ ನೀನು ಮದುವೆ ಆಗ್ಲಿಕ್ಕೆ ನಿನ್ಗೆ ಇಚ್ಛೆ ಇದೆಯಾ? ನೀನ್ ನೋಡಿದ್ರೆ ಒಳ್ಳೆ ರಾಜಕುಮಾರಿ ಇದ್ದ ತರ ಇದೆಯಾ? ನಿನ್ನ ಮದುವೆ ಮಾಡ್ಕೊಂಡೋಗಕ್ಕೆ ನಾನು ಲಾಯ್ಕಿಲ್ಲ. ಯಾಕಂದ್ರೆ ನಾನು ಒಬ್ಬ ಗುಲಾಮ ಅಥವಾ ನಾನೊಬ್ಬ ಸೇವಕ. ಸೇವಕನ ಯಾರಾದ್ರೂ ಮದುವೆ ಆಗ್ತಾರ ಅಂತ ನಯವಾಗಿ ಹೇಳ್ತಾನೆ. ಅವಳಿಗೆ ಈಗ ಮತ್ತೆ ಸಿಟ್ಟು ಬರ್ತದೆ ಅವಳಿಗೆ, ಅಯ್ಯೋ ನನ್ನನ್ನು ಇವ್ರು ಯಾರು ಇದನ್ನ ಮಾಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳ್ಬಿಟ್ಟು ಅವಳೇನು ಅಗ್ರೆಸಿವ್ ಆಗಿ, ಅಗದಿ ಕೋಪಿಷ್ಟವಾಗಿ, ಕ್ರೋಧದಿಂದ ಸೀತಾದೇವಿ ಕಡೆಗೆ ಹೋಗ್ತಾಳೆ. ಅವಾಗ ಸೀತಾದೇವಿ ಕಡೆಗೆ ಹೋಗ್ಬೇಕಾದಾಗ ಅವಳು ತನ್ನ ಒರಿಜಿನಲ್ ರೂಪ ಏನಿದೆ ಅಲ್ಲ ಅದು ಪ್ರಕಟ ಆಗ್ತದೆ. ಆ ಪ್ರಕಟ ಆದಾಗ ಈ ಕುರೂಪವಾಗಿದ್ದ ಕಣ್ಣುಗಳು, ಮೂಗು, ಬಾಯಿ, ಅವರ ಶರೀರ ಅಕ್ರಾಳ ವಿಕ್ರಾಳವಾಗಿರುವಂತ ಶರೀರ. ಅವಳೇನೈತಿ ಸೀತಾದೇವಿನ ಕೊಂದ್ರೆ ರಾಮನನ್ನು ಮದುವೆ ಆಗ್ತಾನ ಅಥವಾ ಲಕ್ಷ್ಮಣನ ಮದುವೆ ಆಗ್ತಾರ ಅಂತ ಯೋಚನೆ ಮಾಡ್ತಾಳೆ. ಇದು ಲಕ್ಷ್ಮಣನಿಗೆ ಗೊತ್ತಾಗ್ತದೆ. ಯಾವಾಗ ಸೀತಾದೇವಿ ಕಡೆಗೆ ಹೋಗ್ತಾರ, ಅವಳು ಸೀತಾದೇವಿಗೆ ಏನಾದ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಹೋಗಿ ಅವಳು ಏನ್ ಮಾಡ್ತಾನೆ, ಲಕ್ಷ್ಮಣ ಕತ್ತೆಯಿಂದ ಅವಳ ಮೂಗನ್ನು ಕತ್ತರಿಸ್ತಾನೆ. ಆ ಮೂಗನ್ನು ಕತ್ತರಿಸಿರುವಂತ ಜಾಗನೇ ಇವತ್ತಿನ ನಾಸಿಕ. ನಾಸಿಕ ಅಂತ ಚಿತ್ರಕೂಟ ಜಾಗ ಏನಾದ, ಅಥವಾ ಪಂಚವಟಿ ಅಥವಾ ಜನಸ್ಥಾನ ಅಂತ ಕರೀತಾರೆ ಆ ಜಾಗಕ್ಕೆ. ಆ ಜಾಗದಲ್ಲಿ ನಡೆದಿರುವಂತ ಕತೆ ಮುಂದುವರೆದು ಈಕೆ ಏನ್ ಮಾಡ್ತಾಳೆ, ಶೂರ್ಪನಖಿ, ಆಕೆ ಹೆಸರೇ ಅದು ಏನ್ ನೋಡಿ, ಶೂರ್ಪನಖ. ನಖ, ನಖ ಅಂದ್ರೆ ಉಗುರು. ಶೂರ್ಪ ಅಂದ್ರೆ ಅಗದಿ ಶಾರ್ಪ್ ಆಗಿರುವಂಥವು. ಶಾರ್ಪ್ ಅನ್ನೋ ಶಬ್ದ ಶೂರ್ಪನದಿಂದ ಬಂದಿದ್ದ. ಇಂಗ್ಲಿಷಿಗೆ ಶಬ್ದ ಬಂದದ ಶಾರ್ಪ್ನೆಸ್, ಶಾರ್ಪ್ ಅನ್ನೋ ಶಬ್ದ ಏನತಿ ಶೂರ್ಪನಖಿ. ನಖಿ, ನಖ. ನರಸಿಂಹದೇವರ ನಖದ ಬಗ್ಗೆ ಹೇಳ್ತಾರೆ, ಅಂದ್ರೆ ಉಗುರಿನ ಬಗ್ಗೆ ಹೇಳ್ತಾರೆ. ಅವರ ಹೊಟ್ಟೆ ಹರಿಬೇಕಾದಾಗ ಹೇಳ್ತಾರಲ್ಲ ನಖ, ನಖಿ ಅಂತ. ಈಗ ಶೂರ್ಪನಖಿ ಅಂದ್ರೆ ಅಷ್ಟೊಂದು ಆಕೆ ಉಗುರುಗಳು ಅಷ್ಟು ಶಾರ್ಪ್ ಆಗಿದ್ವು ಅಂತ ರಾಕ್ಷಸರು. ಅವಳು ಏನ್ ಮಾಡ್ತಾಳೆ, ಅಳ್ತಾ ಖರ ಮತ್ತು ದೂಷಣ ಅಂತ ಅವಳ ಅಣ್ಣಂದಿರು. ಇವರು ಕೂಡ ಏನಂತೆ ರಾವಣಿಗೆ ಸಂಬಂಧಪಟ್ಟವರು, ರಾವಣನ ಅಣ್ಣ ತಮ್ಮಂದರು ಇವರು. ಇವರೆಲ್ಲ ಎಲ್ಲಿದ್ದಾರೆ ಅಂದ್ರೆ ಜನಸ್ಥಾನ, ಈಗಿನ ಪಂಚವಟಿ ಜಗದೊಳಗನ ಈಗ ಜನಸ್ಥಾನ ಅಂತದ. ಆ ಜಾಗದೊಳಗ ಅವರ ಮಿತ್ರರೊಂದಿಗೆ, ರಾಕ್ಷಸ ಮಿತ್ರರೊಂದಿಗೆ ಅವರು ಅಗದಿ ಭವ್ಯವಾದ ಜೀವನ, ಅಥವಾ ದಿವ್ಯ ಅಲ್ಲದು ಅವ್ರ ಜೀವನ, ಭವ್ಯನೂ ಅಲ್ಲ, ರಾಕ್ಷಸಿ ಜೀವನ ಜೀವಿಸ್ತಿದ್ರು. ಅವಳಿಗೆ ಹೋಗಿ ಅಣ್ಣ ಕರಗಿ ಹೇಳ್ತಾಳೆ, ಅಣ್ಣ ನೋಡು, ಈ ರೀತಿ ನನ್ನ ಮೂಗನ್ನು ಕತ್ತರಿಸಿದೆ. ಏನಾಯ್ತು ಮಗ, ಏನಾಯ್ತು ತಂಗಿ, ನಿನಗೆ ಏನಾಯ್ತು? ಮೂಗಿನಿಂದ ರಕ್ತ ಬರ್ತಾ ಇದೆ, ಏನಾಯ್ತು? ಯಾರು ನಿನಗೆ ಅಟ್ಯಾಕ್ ಮಾಡ್ತಾವ್ರು? ಹೀಗೆ ರಾಮ ಲಕ್ಷ್ಮಣ ಅಂತ ಇದ್ದಾರೆ.
ಈ ರೀತಿ ನನ್ನ ಮೂಗನ್ನು ಕತ್ತರಿಸಿದ್ದಾರೆ ಅಂತ. ನಾನು ವಿವಾಹಕ್ಕೆ ಅವರಿಗೆ ಇದನ್ನ ಮಾಡಿದೆ, ನಾನು ಅಪ್ರೋಚ್ ಮಾಡಿದೆ, ವಿವಾಹ ಮಾಡಿಕೊಳ್ಳಿ ನನ್ನ ಅಂತ. ಅವ್ರು ಹೇಳ್ತಾರೆ, ನನ್ನ ಇಷ್ಟು ಸುಂದರವಾದ ತಂಗಿನ ಮದುವೆ ಮಾಡಿಕೊಳ್ಳಾರ್ದಂತ ಅವರೆಂತ ವ್ಯಕ್ತಿಗಳವರು, ಅವರನ್ನ ನಾನು ನೋಡ್ತೇನೆ, ನಿನ್ನನ್ನು ಈ ರೀತಿ ಅವಮಾನ ಮಾಡಿದ್ದ ಸಲುವಾಗಿ ಅಂತ ಹೇಳ್ಬಿಟ್ಟು ಅವರ 14 ರಾಕ್ಷಸರನ್ನು ಕಳಿಸ್ತಾನೆ. ನಾವು ಕರೆದು ಹೋಗ್ರಿ ಅವನ್ನ ಕೊಂದು ಹಾಕ್ಬನ್ನಿ ಅಂತ. ಇವರು 14 ರಾಕ್ಷಸರು ಅಗದಿ ಫೆರೋಸಿಯಸ್, ಅಗದಿ ಭಯಂಕರವಾಗಿರುವಂತ ಶರೀರದವರು, ಭಯಂಕರವಾಗಿರುವಂತ ಕ್ರೂರಿಗಳು. ಅವ್ರ ಕೂದಲ ಕೆಂಪು ವರ್ಣದ ಕೂದಲ, ಕೋರೆ ಹಲ್ಲು, ಅಗದಿ ಕೆಂಪಾಗಿರುವ ಕಣ್ಣುಗಳು, ಮಾಂಸ ತಿಂದಿರುವಂತ ಬಾಯಿಯಿಂದ ಸೋರ್ತಾ ಇರುವಂತ ಜೋಲ್ಲು, ರಕ್ತದ ಹಣಿಗಳು, ಅವರು ಹಾಕೊಂಡಿರುವಂತ ಬಟ್ಟೆಗಳು, ಅಕ್ರಾಳ ವಿಕ್ರಾಳ ಆಗಿದ್ರು ಅವರು. ಅಂತ ರಾಕ್ಷಸರನ್ನ ಅವ್ರು ಏನ್ ಮಾಡ್ತಾರೆ, ಕಳಿಸ್ತಾರೆ ರಾಮನ್ ಕೊಂದು ಹಾಕ್ಲಿಕ್ಕೆ ಅಂತ. ರಾಮ ನೋಡ್ದಾನೆ 14 ರಾಕ್ಷಸರು ಬರ್ತಾ ಇದ್ದಾರೆ ಅಂತ ಹೇಳಿ ಕೂಡಲೇ ಲಕ್ಷ್ಮಣಿಗೆ ಹೇಳ್ತಾನೆ, ಲಕ್ಷ್ಮಣ, ಸೀತಾದೇವಿನ ಹೋಗಿ ಇವಳು ಸುರಕ್ಷಿತವಾಗಿ ಈ ಜಗದಲ್ಲೇ ಇಟ್ಟು ನೀನು ಅವಳನ್ನು ರಕ್ಷಣೆ ಮಾಡೋ, ನಾನು ನೋಡ್ತೇನೆ ಅಂತ. ಆಯ್ತು. ಲಕ್ಷ್ಮಣ ಏನ್ ಮಾಡ್ತಾರೆ, ಸೀತಾದೇವಿನ ಕರ್ಕೊಂಡು ಹೋಗಿ ಒಂದು ಗುಫಾದಲ್ಲಿ ನಿಲ್ಲಿಸ್ತಾರೆ. ನೀನು ಒಳಗಿರೋ, ನಾನು ಹೊರಗೆ ನಾನು ಇಲ್ಲಿ ಕಾವಲು ಮಾಡ್ತಾ ಇದ್ದೀನಿ, ರಕ್ಷಣೆ ಇರ್ತೈತಿ, ಚಿಂತೆ ಮಾಡಬೇಡಿ ಅಂತ. ಇವರು 14 ರಾಕ್ಷಸರು ಬರ್ತಾರೆ. 14 ರಾಕ್ಷಸರು ಏನಂತೆ, ರಾಮ ಏನಂತೆ ಹೊಡೆದಾಕ್ಬಿಡ್ತಾನೆ. ಹೊಡೆದಾಕಿ ಕೂಡಲೇ ಅದು ಮೆಸೇಜ್ ಅವ್ರಿಗೆ ಕರದೂಷಣಿಗೆ ಹೋಗ್ಬಿಡ್ತೈತೆ, 14 ರಾಕ್ಷಸರನ್ನು ಕೊಂದು ಹಾಕಿದಾನ. ಹೌದಾ, ಸರಿ. 14,000 ರಾಕ್ಷಸರನ್ನು ಕಳಿಸ್ತಾರ. ಅದ್ರ ಜೊತೆಗೆ ಕರನೂ ಬರ್ತಾನೆ, ದೂಷಣನೂ ಬರ್ತಾರೆ. ಅವರು ಬಂದು ರಾಮ ಹೇಳ್ತಾನೆ, ಸರಿಯಪ್ಪ, ನೀನು ಲಕ್ಷ್ಮಣ ಹೇಳ್ತಾನೆ, ನೀನು ವೇಟ್ ಮಾಡು, ನಾ ಇವ್ರು ನೋಡ್ಕೊಳ್ತೀನಿ ಅಂತ. 1 ತಾಸು 12 ನಿಮಿಷನ್ಯಾಗ ಅವ್ರನ್ನ ರಾಕ್ಷಸರನ್ನ ಸಪಾಟ್ ಮಾಡಿಬಿಡ್ತಾರೆ. ಯಾರು? ರಾಮ 1 ತಾಸು ಮತ್ತು 12 ತಾಸು 12 ನಿಮಿಷನೊಳಗ 14,000 ಜನ ಮತ್ತು ಕರದೂಷಣರನ್ನ ಇಬ್ಬರನ್ನು ಕೊಂದು ಹಾಕಿಬಿಡ್ತಾರೆ. ಆ ನಮನೆ ಬಾಣಗಳನ್ನ ನಡೆಸ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಅದಕ್ಕೆ ರಾಮ ಬಾಣ ಅಂತ. ಈಗ ನಾವು ಯಾವ್ದಾರ ಒಂದು ರೋಗಕ್ಕೆ ಈ ಔಷಧ ರಾಮ ಬಾಣ ಅಂತ. ರಾಮ ಹುಡಿರುವಂತ ಬಾಣ ಯಾವಾಗೂ ಮಿಸ್ ಆಗೋದಿಲ್ಲ ಅಂತ. ಅಂದ್ರೆ ಅಷ್ಟು ನಿಖರವಾಗಿ ಬಾಣ ಧನುರ್ವಿದ್ಯೆಯಲ್ಲಿ ಭಗವಾನ್ ರಾಮಚಂದ್ರರು ಪರಿಣಿತರಾಗಿದ್ದರು. ಅದಕ್ಕೆ ಅವರಿಗೆ ಕೋದಂಡ ರಾಮ ಅಂತ ಕರೀತಾರೆ. ನೀವು ಹಂಪಿಗೆ ಹೋದ್ರೆ, ನೀವು ಹಂಪಿ ಸಮೀಪದ ಯಾರಾದ್ರೂ ಭಕ್ತರಿದ್ರೆ ನಿಮ್ಗೆ ಅದು ಗೊತ್ತಿರ್ಬೋದು. ರಾಮ ಅಲ್ಲಿ ಏನತೆ ಚಕ್ರತೀರ್ಥ ಅಂತ ಇದೆ. ಆ ಚಕ್ರತೀರ್ಥದ ಪಕ್ಕಕ್ಕೆ ಕೋದಂಡರಾಮ ಅಂತ, ಅವನ ಕೋದಂಡರಾಮ ಅಂದ್ರ ಧನುಸಿನ ಹೆಸರು ಕೋದಂಡ. ಅದನ್ನು ಧಾರಣೆ ಮಾಡಿದವ ರಾಮ ಅಂತ, ಕೋದಂಡರಾಮ ಅಂತ. ಅಲ್ಲಿ ಚಕ್ರತೀರ್ಥದ ಮುಂದ್ಗಡೆ ಇದೆ. ಅದರ ಹಿಂದ್ಗಡೆನೆ ಯಂತ್ರೋದ್ಧಾರಕ ಹನುಮಾನ್ಜಿ ಮಂದಿರದ ಬಹಳ ಫೇಮಸ್. ಇದು ನಾವು ಹಂಪಿಗೆ ಹೋದ್ರೆ ಹಂಪಿಯಲ್ಲಿ ನಡೆದಿರುವಂತಹ ರಾಮಾಯಣ ಕಥೆಗಳನ್ನು ನಾವು ನೋಡ್ಲಿಕ್ಕೆ ಆಗ್ತದೆ, ಕೇಳಲಿಕ್ಕೆ ಆಗ್ತದೆ. ಆ ಪ್ಲೇಸಿನ, ಆ ಸ್ಥಳದ ಒಂದು ಮಹಿಮೆ, ಆ ಸ್ಥಳದ ಒಂದು ಪರಿಚಯ, ಆ ಸ್ಥಳದ ಒಂದು ಸ್ಪರ್ಶ ನಮಗ ಅನುಭವಕ್ಕೆ ಬರ್ತತಿ, ನೋಡ್ಲಿಕ್ಕೆ ಆಗ್ತತಿ. ಹಿಂಗ ರಾಮ ಕೋದಂಡ ಹಿಡ್ಕೊಂಡು ಬಾಣಗಳನ್ನು ಬಿಡ್ತಾ 14,000 ಮತ್ತು ಕರದೂಷಣರನ್ನ 1 ಗಂಟೆ ಮತ್ತು 12 ನಿಮಿಷದಲ್ಲಿ ಅವ್ರನ್ನ ನಾಶ ಮಾಡಿಬಿಡ್ತಾರೆ. ನಾಶ ಮಾಡ್ಬೇಕಾದ್ರೆ ಯಾರೋ ಇಲ್ಲಿ ಕುಲಶೇಖರ ಮಹಾರಾಜರ ಕತೆ ಕೇಳಿರ್ತಾರೆ. ಇದ್ರ ರಾಮಾಯಣ ಕತೆ ಕೇಳಿದ ಕೂಡಲೇ ಕುಲಶೇಖರ ಮೈಯೆಲ್ಲ ರೋಮಾಂಚಿತ ಆಗ್ತತಿ, ಅವ್ರ ರೋಷ ಬರ್ತತಿ. ಅವರ ಮಂತ್ರಿಗಳು ಹೇಳ್ತಾರೆ, ಮಂತ್ರಿಗಳೇ ಸೈನ್ಯವನ್ನು ರೆಡಿ ಮಾಡ್ರಿ, ಸೇನಾಧಿಪತಿಗಳನ್ನು ಕರೀರಿ, ನನ್ನ ವೇಷಭೂಷಾಕಗಳು ಅಂದ್ರೆ ಈಗ ನಾವು ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಏನು ಹಾಕೊಳ್ತಾರ, ಮೈಗೆ ಹಾಕೊಳ್ಳುವಂತ ಶಿರಸ್ತ್ರಾಣ ಅಥವಾ ಹೆಲ್ಮೆಟ್, ಅವಾಗಿನ ಹೆಲ್ಮೆಟು, ಖಡ್ಗ, ಅವನ್ನೆಲ್ಲವೂ ರಾಜ ಧಾರಣ ಮಾಡ್ತಾನೆ. ಮಂತ್ರಿಗಳಿಗೆ ವಾರ್ನಿಂಗ್ ಕೊಡ್ತಾನೆ, ಸೇನಾಧಿಪತಿಗಳಿಗೆ ರೆಡಿ ಆಗ್ಲಿಕ್ಕೆ ಹೇಳ್ತಾನೆ, ಸೈನ್ಯವನ್ನು ರೆಡಿ ಮಾಡ್ರಿ, ನಾವು ಈಗ ಎಲ್ಲಿ ಹೋಗ್ತಾ ಇದ್ದೀವಿ, ಪಂಚವಟಿಗೆ ಹೋಗ್ತೇವೆ. ಅಲ್ಲಿ ರಾಮ 14,000 ಜನ ರಾಕ್ಷಸರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ತಾನೆ. ಅವ್ರಿಗೆ ನಾ ಹೆಲ್ಪ್ ಮಾಡ್ಬೇಕು, ನಾನು ಆ ಸೇವೆ ಮಾಡ್ಬೇಕು, ಸಹಾಯ ಮಾಡ್ಬೇಕು, ತುರಂತ ರೆಡಿ ಮಾಡ್ರಿ, ಈಗಲೇ ರೆಡಿ ಮಾಡಿ ಅಂತ. ರಥಗಳನ್ನು ರೆಡಿ ಆದವು, ರಥಗಳನ್ನು ರೆಡಿ ಮಾಡಿದರು. ಅಶ್ವಗಳು, ಗಜಪಡೆ,
ಒಂಟೆ ಪಡೆ ಮತ್ತೆ ಕಾಲ್ದಳ, ಒಂದ್ ರೀತಿ ಹೇಳ್ತಾರೆ ಕುಲಶೇಖರ ಮಹಾರಾಜ್ ಇಷ್ಟೊಂದು ಜನಾನುರಾಗಿಯಾಗಿದ್ರು, ಮತ್ತೆ ಇಷ್ಟೊಂದು ರಾಜ್ಯವನ್ನು ನಡೆಸ್ತಾ ಇದ್ರು, ಒಳ್ಳೆ ರೀತಿ ನಡೆಸ್ತಾ ಇದ್ರು. ಅಂದ್ರೆ ರಾಮರಾಜ್ಯ ಅಂತ ಕರಿತಿದ್ರಂತೆ. ಅವಾಗ ರಾಜ ಒಂದು ಆಜ್ಞೆ ಮಾಡಿದರೆ, ಒಂದು ವಾಣಿ ಅವ್ರ ಬಾಯಿಂದ ಬಂತಂದ್ರೆ ಅದನ್ನು ತುರಂತ ಮಂತ್ರಿಗಳಾಗ್ಲಿ ಸೇನಾಧಿಪತಿಗಳಾಗ್ಲಿ ನಡೆಸ್ಬೇಕಾಗ್ತದೆ. ಇವಾಗ ಮಂತ್ರಿ ತಲೆ ಕೆಟ್ಟೋಗ್ಬಿಡುತ್ತೆ. ಏನ್ ಮಾಡೋದಪ್ಪ, ರಾಜ ಹಿಂಗ ಮಾನಸಿಕ ಸಂತುಲತೆ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು, ಏನ್ ಮಾಡೋದು ಇವ್ರಿಗೆ ಅಂತ ರಾಜನಿಗೆ ಮಂತ್ರಿಗಳಿಗೆ ಬಹಳ ಒಂದು ಚಿಂತಿತರಾಗ್ಬಿಟ್ರು, ಏನ್ ಮಾಡಕ್ಕಾಗ್ತತಿ ಅಂತ. ಆದ್ರೂ ರಾಜ ಹೇಳಿದಾನಂದ್ರೆ ಸೈನ್ಯವನ್ನ ರೆಡಿ ಮಾಡಿದ್ರು. ಸೇನಾಧಿಪತಿಗಳು ಬಂದ್ರು, ವಾತ್ವಾಲರು ಬಂದ್ರು, ಅಶ್ವದಳ, ಗಜದಳ, ಕಾಲ್ದಳ ಎಲ್ಲವೂ ರೆಡಿ ಆಯ್ತು. ಅದಕ್ಕೆ ವಾರ್ನಿಂಗನ್ನು ಕೊಟ್ರು, ನಡೀರಿ ಪಂಚವಟಿ ಕಡೆಗೆ ಅಂತ. ಈಗಿನ ತಮಿಳುನಾಡು ಅಥವಾ ಈ ಕೇರಳ ಬಾರ್ಡರ್ನಿಂದ ಹಿಡ್ಕೊಂಡು ಕರ್ನಾಟಕವನ್ನು ದಾಟಿಕೊಂಡು ಮಹಾರಾಷ್ಟ್ರವನ್ನು ಮುಟ್ಟಬೇಕು. ಹಿಂಗ್ ಹೋಗುವಂತ ದಾರಿ ಒಳಗ ಮಂತ್ರಿಗಳು ಒಂದು ಯೋಚನೆ ಮಾಡಿದ್ರು, ಹಿಂಗ್ ಮಾಡೋಣ, ರಾಜರಿಗೆ ಹೆಂಗ್ ಮಾಡೋದು ಅಂತ. ಒಂದು ತುಕುಡಿನ ನಿಮ್ಮ ಫಾಸ್ಟ್ ಆಗಿ ಅಶ್ವದಳ ಕುದುರೆ ಮೇಲೆ ಹೋಗಿ ರಾಜನ ವಿರುದ್ಧ ಬರಬೇಕು, ವಾಪಸ್ಸು ಆ ಕಡೆಯಿಂದ ಪಂಚವಟಿ ಕಡೆಯಿಂದ ಬಂದರ್ಗತೆ ಮಾಡಬೇಕು. ಅಗದಿ ನೀವು ಜಯ ಪತಾಕೆ, ರಾಮ ಪತಾಕೆಯನ್ನು ಹಿಡ್ಕೊಂಡು ಬರಬೇಕು, ಘೋಷಣೆ ಮಾಡ್ತಾ ಬರಬೇಕು, ಜೈ ಹೋ ರಾಮರಿಗೆ ಜೈ ಹೋ, ಜಯವಾಗಲಿ. ಅವರು 14,000 ರಾಕ್ಷಸರನ್ನು ಕೊಂದು ಸೀತಾದೇವಿಯನ್ನು ರಕ್ಷಣೆ ಮಾಡಿಕೊಂಡು ಅವ್ರ ವಿಜಯ ಘೋಷಣೆ ಮಾಡ್ಲಿಕ್ಕತ್ತಾರ, ಬಹಳ ಹಬ್ಬದ ವಾತಾವರಣ ನಡ್ಲಿಕ್ಕತ್ತೈತಿ ಅಂತ ಜೈಕಾರ ಮಾಡ್ತಾ ಬರ್ಬೇಕು. ಎಲ್ಲಿ ರಾಜ ಏನು ಸೈನ್ಯ ನಡೆಸಿಕೊಂಡು ಮುಂದೆ ಹೋಗ್ತಾ ಇದಾರ, ಅವ್ರ ವಿರುದ್ಧವಾಗಿ ಬರ್ಬೇಕು, ರಾಜನಿಗೆ ಕೇಳುವ ರೀತಿ ಒಳಗ ಅಗದಿ ಖುಷಿಯಾಗಿ ಬರ್ಬೇಕು ಅಂತ. ಸರಿ, ಅವರು ಬೇರೆ ಮಾರ್ಗವಾಗಿ ಅಶ್ವದಳ ಏನಂತೆ ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋಗಿ ಮುಂದ್ಗಡೆಯಿಂದ ಪತಾಕೆಗಳನ್ನ ಹಿಡ್ಕೊಂಡು ವಿಜಯದ ಪತಾಕೆಗಳನ್ನ ಹಿಡ್ಕೊಂಡು ವಾಪಸ್ ಬರ್ತಾರೆ. ಬರ್ಬೇಕಾದ್ರೆ ಬಂದು ಇದನ್ನ ಕೇಳಿಸ್ತಾರೆ ರಾಜನಿಗೆ. ರಾಜಗೆ ಬಹಳ ಖುಷಿ ಆಗ್ಬಿಡ್ತದೆ, ಓ ನನ್ನ ರಾಮ ಗೆದ್ದ ಬಿಟ್ರ, ಇಷ್ಟೊಂದು ರಾಕ್ಷಸರನ್ನು ಕೊಂದು ಹಾಕಿದ್ದಾರೆ, ಜೈ ಹೋ ರಾಮರಿಗೆ ಜೈ ಹೋ, ಸೀತಾರಾಮರಿಗೆ ಜೈ ಹೋ, ಜೈ ಹೋ, ನಡೀರಿ ನಮ್ಮ ರಾಜ್ಯದಲ್ಲಿ ಹಬ್ಬವನ್ನ ಆಚರಣೆ ಮಾಡೋಣ, ಇದನ್ನ ವಿಜಯ ಒಂದು ಇದನ್ನ ಆಚರಣೆ ಮಾಡೋಣ ಅಂತ. ರಾಜ ಬಂದ್ರು, ಎಲ್ಲಾ ಕಡೆಗೂ ಸ್ವಚ್ಛನೆ ಮಾಡಿದ್ರು, ನೀರನ್ನು ಸಿಂಪಡಣೆ ಮಾಡಿದ್ರು, ಆಕಳ ಸಗಣಿಯಿಂದ ರೋಡ್ಗಳೆಲ್ಲ ಮನೆ ಮುಂದುಗಡೆ ಎಲ್ಲ ಸಾರಿಸಿದ್ರು, ರಂಗೋಲಿ ಹಾಕ್ಸಿದ್ರು, ಧ್ವಜಗಳನ್ನು ಕಟ್ಟಿದ್ರು, ಮತ್ತೇನೈತಿ ತಳಿದು ತೋರಣಗಳನ್ನು ಕಟ್ಟಿದ್ರು, ಮತ್ತೇನೈತಿ ಎಲ್ಲ ಕಡೆಗೆ ಈ ಬಾಳೆ ದಿಂಡು ಕಂಬಗಳನ್ನು ಕಟ್ಟಿದ್ರು. ಹಸಿರು ಹಚ್ಚಸಿರಾದಂಥ ರಾಜ್ಯದೊಳಗ ಎಲ್ಲ ಕಡೆಗೆ ಅಗದಿ ಶೋಭಿತವಾಗಿತ್ತು. ಹೂಗಳನ್ನು ಸಿಂಪಡಣೆ ಮಾಡಿದರು, ಆಕಳೆಗಳನ್ನ ಸ್ವಚ್ಛ ಮಾಡಿದ್ರು, ಆಕಳನ್ನ ಸ್ನಾನ ಮಾಡಿಸಿದ್ರು, ಅವುಗಳಿಗೆ ಹಾರಗಳನ್ನು ಹಾಕಿದ್ರು, ಕೊಂಬನ್ನ ಇದು ಅರಿಶಿನ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಅದನ್ನು ಕೊಂಬುಗಳಿಗೆ ಹಚ್ಚಿದ್ರು. ಅವಾಗ ಬೇರೆ ಬೇರೆ ಕಲರ್ಗಳ ಮೂಲಕ ಅವಾಗ ವಿಜೃಂಭಿಸಿದ್ರು, ಅಥವಾ ಈ ರೀತಿ ಸಜಾವಟ್ ಮಾಡಿದ್ರು ಅದಕ್ಕೆ. ಹಿಂಗ ಆಕಳೆಗಳಿಗೂ ಕೂಡ ಪೀಸ್ಟು, ಎಲ್ಲ ಯಾವ ಪಶು ಪಕ್ಷಿಗಳದಾವ ಅವಕ್ಕೂ ಪೀಸ್ಟ್ ಕೊಟ್ರು. ಪೀಸ್ಟ್ ಅಂದ್ರೆ ಹಬ್ಬದ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರು. ಹಿಂಗ ಮಹಾರಾಜರು ಅದನ್ನ ಆಚರಣೆ ಮಾಡ್ತಾ ಇದ್ರು. ಈ ರೀತಿ ರಾಮಕಥಾ ಕೇಳ್ತಾ ಇದ್ರು. ಇವಾಗ ರಾಜರ ಒಂದು ಈ ರೀತಿ ವಾತಾವರಣ ನೋಡಿ, ಅಥವಾ ಈ ರೀತಿ ಅವ್ರ ಮಾನಸಿಕ ಸಂತುಲತೆಯನ್ನು ನೋಡಿ ಮಂತ್ರಿಗಳಿಗೆ ತಲೆ ಕೆಟ್ಟೋಗ್ಬಿಡ್ತಾವ. ಇನ್ನಿತರ ಇರುವಂತ ಮಂತ್ರಿಗಳ ಜೊತೆಗೆ, ವಿದ್ವಾನರ ಜೊತೆಗೆ ಮಾತಾಡಿ ಒಂದು ಹಂತಕ್ಕೆ ಬಂದ್ರು. ಏನ್ ಹಂತಕ್ಕೆ ಬಂದ್ರು? ಯಾವಾಗ್ಲೂ ರಾಜ ನಾನು ಶ್ರೀರಂಗಂ ರಂಗನಾಥ್ಜಿ, ಕಾಂಚೀಪುರ ವರದರಾಜ, ತಿರುಪತಿ ಬಾಲಾಜಿ ಅಂತ ರಾತ್ರಿ ಮಲಗಿದ್ರು ಸಹಿತ, ಸ್ವಪ್ನದಲ್ಲಿ ಸಹಿತ ಅವರು ಈ ರೀತಿ ಹೋಗ್ತಾ ಇದ್ರು. ಏನ್ ಮಾಡ್ಲಿಕ್ಕಾಗ್ತತಿ? ಇನ್ನು ರಾಜ ಬಿಟ್ಟು ಹೋದ್ರೆ ಇಂಥ ರಾಜರು ನಮ್ಗೆ ಇನ್ನೆಂದೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮಹಾನ್ ವ್ಯಕ್ತಿ ನಮಗೆ ಇನ್ನೇಂಗ್ ಸಿಗ್ಲಿಕ್ಕಾಗ್ತತಿ? ಅವ್ರು ಶ್ರೀರಂಗಂಗೆ ಹೋದ್ರ ಅಥವಾ ತಿರುಪತಿಗೆ ಹೋದ್ರೆ ಮತ್ತೆ ಹೊಳ್ಳಿ ಬರುದಿಲ್ಲ, ಇನ್ನು ಅಲ್ಲೇ ಕೂತ್ ಬಿಡ್ತಾರ ಅವರು. ಅದಕ್ಕೆ ಇವ್ರು ಹೋಗ್ಲಾರ್ದಂಗೆ ಏನ್ ಮಾಡ್ಬೇಕಂತ ಅಂತಂದ್ರೆ, ಭಕ್ತರನ್ನೇ ಇಲ್ಲಿ ಕರೆಸೋದು. ಭಕ್ತರು ಇಲ್ಲಿ ಬರ್ತಾ ಇರ್ಲಿ, ಅವ್ರ ಭಕ್ತರು ಬರ್ತಾರಂತಂದ್ರೆ ಇವ್ರು ಆ ಕಡೆ ಹೋಗೋದು ಬಿಡ್ತಾರೆ ಅಂತ.
ಈ ರೀತಿ ಒಂದು ವ್ಯವಸ್ಥೆ ಮಾಡ್ಲಿಕ್ಕಿದ್ರು. ಈ ಕಥಾ ಕೇಳಿಸೋದ್ರಿಂದ ಅವರಿಗೆ ಚಲೋ ಆಗ್ತದೆ ಅಂತ ತಿಳ್ಕೊಂಡ್ರೆ ಕಥಾ ಈ ರೀತಿ ಇನ್ವಾಲ್ವ್ಮೆಂಟ್ ತೋರ್ಸಾಕತ್ರು, ಏನ್ ಮಾಡೋರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಭಕ್ತರನ್ನ ಕಾಂಚೀಪುರದಾಗಿದ್ದ, ಶ್ರೀರಂಗಂದಾಗಿದ್ದ ಅಥವಾ ತಿರುಪತಿಯಿಂದ ಬೇರೆ ಬೇರೆ ಕಡೆಯಿಂದ ಭಕ್ತರು ಬರ್ತಾ ಇದ್ರು. ಅವ್ರ ಅರಮನೆ ಹಿಂಗಾಗಿ ಹೋಗ್ಬಿಡ್ತು ಅಂದ್ರೆ ಕುಲಶೇಖರ ಮಹಾರಾಜರ ಅರಮನೆ ಒಳಗೆ ಎಲ್ಲಾ ಕಡೆಯೂ ಭಕ್ತರು, ಆ ಕಡೆ ಈ ಕಡೆ ಎಲ್ಲಾ ಕಡೆ ಭಕ್ತರು ಓಡಾಡ್ತಾ ಇದ್ರು. ಕುಲಶೇಖರ ಮಹಾರಾಜರು ಬಹಳ ಖುಷಿಯಿಂದ ಇರ್ತಿದ್ರು. ಅವ್ರಿಗೆ ಯಾವುದೋ ಒಂದು ಪರ್ಸನಲ್ ಜೀವನ ಅನ್ನುವಂಥದ್ದು ಇರಲಿಲ್ಲ, ಎಲ್ಲ ಭಕ್ತರ ಜೊತೆಗೇ ಇರ್ತಿದ್ರು. ಭಕ್ತರ ಜೊತೆಗೆ ಸಂಘ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಭಕ್ತರಿಲ್ಲದ ಜೀವನನೇ ಅಲ್ಲ ಅಂತ. ಅದಕ್ಕೆ ಪ್ರಭುಪಾದವರು ನಮಗೆ ಇದನ್ನ ಇಸ್ಕಾನ್ ಒಂದು ಸಂಸ್ಥೆಯನ್ನು ಕಟ್ಟಿಕೊಟ್ರು. ಯಾಕೆ ಕಟ್ಟಿಕೊಟ್ರು ಅಂದ್ರೆ ಭಕ್ತರ ಒಂದು ಸಂಘ ಇದು. ಈ ಸಂಘದೊಳಗೆ ಇದ್ದುಕೊಂಡು ನಾವು ಕೀರ್ತನೆ ಮಾಡಬೇಕು. ಸಂಕೀರ್ತನ, ಸಂಘದೊಳಗೆ ಇದ್ದುಕೊಂಡು ಕೀರ್ತನೆ ಮಾಡೋದು ಸಂಕೀರ್ತನ. ಸಂಘ ಪ್ಲಸ್ ಕೀರ್ತನ, ಸಂಕೀರ್ತನ. ಈ ರೀತಿ ಸಂಕೀರ್ತನೆಯನ್ನ ಮಾಡೋದ್ರಿಂದ ಮಾಯ ನಮಗೆ ಅಟ್ಯಾಕ್ ಮಾಡೋದಿಲ್ಲ ಅಂತ. ಇಲ್ಲಾಂದ್ರೆ ಮಾಯಾದೇವಿ ನಮ್ಮನ್ನ ಅಟ್ಯಾಕ್ ಮಾಡ್ತಾರ ಅಥವಾ ದಾಳಿ ಮಾಡ್ತಾರೆ ನಮ್ಮ ಮೇಲೆ ಅಂತ. ಈಗಿಲ್ಲ ಅಂದ್ರೆ ಭೌತಿಕ ಜೀವನದ ವ್ಯವಸ್ಥೆ ಏನೈತಲ್ಲ ಮಾಯೆಯಿಂದ ತುಂಬಿಕೊಂಡ್ಬಿಟ್ಟಿದೆ. ಮಾಯೆಯ ಮಡಿಲಲ್ಲಿ ನಾವು ತೇಲ್ತಾ ಇದ್ದೀವಿ, ಮುಳುಗ್ತಾ ಇದ್ದೀವಿ. ಇದರಿಂದ ಹೊರಗೆ ಬರ್ಲಿಕ್ಕೆ ಏನಪ್ಪ ನಮಗೆ ಚಾನ್ಸು ಅಂತಂದ್ರೆ ಭಕ್ತರ ಒಂದು ಸಂಘ ಬೇಕು ಅಂತ. ಇವರು ಜೇಸಸ್ ಹೇಳ್ತಾರೆ, ಏನಪ್ಪಾ ನೀನ್ ಹೆಂಗದಿ ಅಂತ ಹೇಳ್ಬೇಕಂದ್ರೆ ನಿನ್ನ ಗೆಳೆಯರನ್ನ ತಂಬ, ನಾನು ನಿನ್ನ ಗೆಳೆಯರ್ ನೋಡಿ ಹೇಳ್ತೇನೆ ನೀ ಹೆಂಗದಿ ಅಂತ. ಜೈಸಾ ಹೇ ಸಂಘ ವೈಸಾ ಹೇ ರಂಗ್. ನೀವು ಹೆಂಗದಿರಿ, ಹೆಂಗ ಸಂಘ ಐತೆ ನಿಮ್ದ, ಹಂಗ ನಿಮ್ಮ ರಂಗ ಐತೆ ಅಂತ. ಸಂಘದಿಂದ ನಿಮ್ಮ ರಂಗ ಬರ್ತತಿ ಅಂತ. ಈಗ ನಾವು ಕುಡುಕರ ಸಂಘ ಮಾಡಿದ್ರೆ ನಾವು ಕುಡುಕರಾಗ್ತೇವೆ. ಕಳ್ಳರ ಸಂಘ ಮಾಡಿದ್ರೆ ನಾವು ಕಳ್ಳರಾಗ್ತೇವೆ. ಅಥವಾ ಅದೇ ರೀತಿ ಭಕ್ತರ ಸಂಘ ಮಾಡಿದ್ರೆ ನಾವು ಭಕ್ತರಾಗ್ತೇವೆ ಅಂತ. ಯಾರ ಸಂಘದೊಳಗಿರ್ತೀವಿ ಅದರಂಗ ಆಗ್ತೇವೆ. ಈಗ ಶ್ರೀಗಂಧದ ಮರದ ಸಂಘದೊಳಗ ಜಾಲಿ ಮರ ಇದ್ರೂ ಕೂಡ ಜಾಲಿ ಮರಕ್ಕೂ ಕೂಡ ಆ ಸ್ಮೆಲ್, ಆ ಸುಗಂಧ, ಆ ವಾಸನೆ, ಪರಿಮಳ ವಾಸನೆ ಬರ್ತದಂತ. ಯಾಕಂದ್ರೆ ಅದು ಶ್ರೀಗಂಧದ ಸಂಘ ಮಾಡೈತಿ. ಶ್ರೀಗಂಧದ ಮರದ ಸಂಘದೊಳಗೈತಿ. ಅದು ಜಾಲಿ ಮರ ಆದ್ರೂ ಕೂಡ ಅದಕ್ಕೂ ಕೂಡ ಏನೈತಿ ಆ ಸ್ಮೆಲ್ಲು, ಆ ವಾಸನೆ, ಪರಿಮಳ ಆ ಗಿಡಕ್ಕೂ ಕೂಡ ಬರ್ತದೆ. ಹಂಗ ನಾವು ಯಾರ ಸಂಘ ಮಾಡ್ತೇವಿ ಆ ಸಂಘದಿಂದ ಅವರ ರಂಗ ಅವರದ ಒಂದು ಏನು ಆ ಸಂಘದ ಒಂದು ಪರಿಮಳ ಏನೈತಿ ನಮ್ಮಲ್ಲಿ ಕೂಡ ಬರ್ತೈತಿ ಅಂತ ಪ್ರಭುಪಾದವರು ಬಹಳ ಚಂದ ಹೇಳ್ತಾರೆ. ಏನ್ ಹಂಗ ಹೇಳ್ತಾರ ಅಂದ್ರೆ ಲೋಖಂಡ ಅಂದ್ರೆ ಕಬ್ಬಿಣ ಏನ್ ಮಾಡ್ತೈತಿ, ಬೆಂಕಿ ಸಂಘ ಮಾಡೋದ್ರಿಂದ, ಬೆಂಕಿ ಒಳಗೆ ಹಾಕಿ ಕಾಸೋದ್ರಿಂದ, ನಿಮ್ಮ ಊರಿನಲ್ಲಿ ನೋಡಿರ್ಬಹುದು ನೀವು. ಅಥವಾ ನೀವು ಮನೆಯಲ್ಲಿ ಆಗಿನ ಒಲೆಗಳಿದ್ರ ಒಲೆಯಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಬೆಂಕಿ ಹತ್ತಲಾರದ ಟೈಮ್ನಾಗ ಚುಚ್ಕದಿಂದ ಕಟ್ಟಿಗೆಗಳನ್ನು ಸರಿಸಿ ಚುಚ್ಚುಗನು ಕೂಡ ಕೆಲವೊಮ್ಮೆ ಚುಚ್ಚುಗ ಅಂದ್ರೆ ರೊಟ್ಟಿ ಪಲ್ಟಾಯಿಸುವಂತ ಒಂದು ಇನ್ಸ್ಟ್ರೂಮೆಂಟ್. ಆ ಉಪಕರಣ ಏನೈತೆ ಮಣ್ಣಾಗಿರ್ತಿತ್ತು. ಅದು ಮಣ್ಣಾಗಿದ್ದನ್ನು ಏನ್ ಮಾಡ್ತಾರೆ ಅಂದ್ರೆ ಆ ಒಲೆಯೊಳಗೆ ಇಡೋದು, ಅದ್ರ ಜೊತೆಗೆ ರೊಟ್ಟಿನೂ ಮಾಡ್ತಾ ಇದ್ರು, ರೊಟ್ಟಿ ಏನಾದ್ರು ಮಾಡ್ತಾ ಇದ್ರು. ಒಲೆಯೊಳಗಿಟ್ಟಾಗ ಅದು ಕೆಂಪು ಕಾಯ್ತೈತಿ. ಕಾದಾದ್ಮೇಲೆ ಅಲ್ಲೇ ಪಕ್ಕಕ್ಕನ ಒಂದು ಹತೋಡಿಯಿಂದ ಅದನ್ನ ಶಾರ್ಪ್ ಮಾಡೋದು, ಮನೆಯೊಳಗ ಮಾಡುವಂಥದ್ದು. ಅಥವಾ ನಿಮ್ಮ ಊರಿನಲ್ಲಿ ಕಂಬಾರರು ಅಂತ ಇರ್ತಾರೆ, ಕಮ್ಮಾರರು ಅಂತ, ಅವರು ಕಬ್ಬಿಣನ ಕಾಸ್ತಾರೆ. ತಿದಿ ಅದು ಒಲೆ ಇರ್ತತಿ, ಆ ಒಲೆ ಮೂಲಕ ಹವಾ ಹೊಡೆದು ಅದನ್ನ ಬೆಂಕಿ ಮಾಡಿ, ಆ ಬೆಂಕಿ ಒಳಗ ಏನೈತಿ ಇಡ್ಲಿದ ಮೇಲ್ಗಡೆ ಆ ಕಬ್ಬಿಣ ಇಡ್ತಾರೆ. ಆ ಕಬ್ಬಿಣ ಕೆಂಪಕ್ಕೆ ಕಾಯ್ತದೆ. ಹೆಂಗ ಇದ್ದಲು ಹೆಂಗ ಕೆಂಪು ಕೆಂಡಾಗಿರ್ತದೆ, ಆ ಕೆಂಡದ ಗತೆನ ಕಬ್ಬಿಣ ಕೂಡ ಕೆಂಡಾಗಿ ಕಾಣ್ತದೆ. ಆ ಕಬ್ಬಿಣ ಎತ್ತಿ ಬೇರೆ ಕಡೆಗೆ ಇಟ್ರ ಕಬ್ಬಿಣ ಕೂಡ ಸುಡ್ತದ. ಹೆಂಗ ಕೆಂಡ ಸುಡ್ತದ ಬೇರೆದನ್ನ, ಹಂಗ ಕಬ್ಬಿಣ ಕೂಡ ಸುಡ್ಲಿಕ್ಕತ್ತದ. ಯಾಕೆ ಹಂಗ ಸುಡ್ಲಿಕ್ಕತ್ತು? ಯಾಕೆ ಹಂಗ ಸುಡ್ಲಿಕ್ಕತ್ತಂದ್ರೆ ಕಬ್ಬಿಣ ಬೆಂಕಿ ಜೊತೆಗೆ ಸಂಘ ಮಾಡ್ತು, ಅದ್ರ ಸಲುವಾಗಿ ಅದು ಕೂಡ ಬೆಂಕಿ ಆಯ್ತು ಅಂತ. ಹಂಗ ನಾವ್ ಯಾವಾಗ ಭಕ್ತರನ್ನೋರು ಕೆಂಡ ಇದಾರ, ಬೆಂಕಿ ಅದಾರ, ಬೆಂಕಿ ಜೊತೆಗೆ ನಾವು ಸಂಘ ಮಾಡ್ತೀವಿ, ಅವಾಗ ಏನೈತಿ ನಮ್ಮಲ್ಲಿ ಇರುವಂತ ದುರ್ಗುಣಗಳು ಏನಾಗ್ತಾವಲ್ಲ, ಆ ಬೆಂಕಿ ಸಂಘಕ್ಕೆ ಬರೋದ್ರಿಂದ ಸುಟ್ಟು ಬೂದಿಯಾಗಿ ಹೋಗ್ತಾವು. ನಾವು ಕೂಡ ಭಕ್ತರಾಗ್ತೇವೆ ಅಂತ. ಯಾವಾಗ ಕಳ್ಳರ ಜೊತೆಗೆ ಸಂಘ ಮಾಡೋದನ್ನ ಕಳ್ಳರಾಗ್ತೇವೆ, ಬೆಂಕಿ ಜೊತೆಗೆ ಸಂಘ ಮಾಡೋದ್ರಿಂದ ಏನು ಕಬ್ಬಿಣ ಬೆಂಕಿ ಆಗ್ತದ. ಹಂಗ
ಭಕ್ತರ ಜೊತೆಗೆ ಸಂಘ ಮಾಡಿದ್ರು ಭಕ್ತರಾಗ್ತೇವೆ, ಕುಡುಕರ ಜೊತೆಗೆ ಸಂಘ ಮಾಡೋದ್ರಿಂದ ಕುಡುಕರಾಗ್ತೇವೆ. ಅದಕ್ಕೆ ಪ್ರಭುಪಾದವರು ಏನ್ ಮಾಡಿದ್ರು, ಇದನ್ನ ಇಸ್ಕಾನ್ ಅನ್ನೋದು ಒಂದು ಸಂಘದ ರೂಪದೊಳಗೆ ಇದನ್ನ ಎಲ್ಲರಿಗೂ ಇದರ ಒಂದು ಮಹಿಮೆ ಅಥವಾ ಇದರ ಒಂದು ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಶೆಲ್ಟರ್ ಮಾಡಿದ್ರು, ದೊಡ್ಡ ದೊಡ್ಡದು ಮಂದಿರಗಳನ್ನು ಕಟ್ಟಿದ್ರು. ಹಿಂಗ ಭಕ್ತರ ಸಂಘ ಎಲ್ಲಾ ಕಡೆಗೆ ಸಿಗಲಿ ಅಂತ ಈ ಸಂಸ್ಥೆಯನ್ನ ಹುಟ್ಟಾಕಿದ್ರು ಪ್ರಭುಪಾದವರು. ಇದರಲ್ಲಿ ಭಕ್ತಿಯ ಎಲ್ಲ ಅಂಗಗಳು ಫುಲ್ಫಿಲ್ ಆಗ್ತಾವ, ಪರಿಪೂರ್ಣ ಆಗ್ತಾವ ಅಂತ. ಹಿಂಗ ಅವ್ರು ಏನ್ ಮಾಡಿದ್ರು, ಕುಲಶೇಖರ ಮಹಾರಾಜ ತಮ್ಮ ರಾಜ್ಯದಲ್ಲಿ ಹಬ್ಬನ ಆಚರಣೆ ಮಾಡಲಿಕ್ಕತ್ತಿದ್ರು. ಎಲ್ಲ ಕಡೆಗೂ ಪ್ರಸಾದ, ಭೂರಿ ಭೋಜನ ಎಲ್ಲರಿಗೂ, ಭಿಕ್ಷುಕರಾಗಲಿ ಅಥವಾ ಕುಂಟರಾಗಲಿ, ವೃದ್ಧರಾಗಲಿ, ಸಣ್ಣ ಮಕ್ಕಳಾಗಲಿ ಎಲ್ಲರಿಗೂ ಫೀಡ್ ಮಾಡ್ತಾ ಇದ್ರು, ಎಲ್ಲರಿಗೂ ಕೊಡ್ತಾ ಇದ್ರು. ಎಲ್ಲ ಕಡೆಗೂ ರಾಮಕಥಾ ನಡೀತಿತ್ತು, ಎಲ್ಲ ಕಡೆ ವಿಜೃಂಭಣೆಯಿಂದ ನಡೀತಾ ಇತ್ತು. ಹಿಂಗ ರಾಮಾಯಣ ಕಥೆ ಕೇಳ್ತಾ ಇದ್ರು. ರಾಜನ ಸ್ವತಃ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಏನ್ ಕಮ್ಮಿ ಇರ್ತದೆ? ನಾವು ನಮ್ಮ ಮನೇಲಿ ಹಬ್ಬ ಆಚರಣೆ ಮಾಡಿದ್ರೆ ಸ್ವಲ್ಪ ಏನಾದ್ರೂ ಕಮ್ಮಿ ಇರ್ತಾವೋ, ಎಷ್ಟು ಆಗ್ತದೆ ಅಷ್ಟು ನಮ್ಮ ಕೆಪಾಬಿಲಿಟಿ ಅಥವಾ ನಮ್ಮ ಕೆಪಾಸಿಟಿ ಅಥವಾ ನಮ್ಮ ಒಂದು ಯೋಗ್ಯತಾನುಸಾರವಾಗಿ ನಮ್ಮ ಮನೆಯಲ್ಲಿರುವಂತ ಧನಧಾನ್ಯಗಳ ಮೂಲಕ ಪರಮಾತ್ಮನ ಒಂದು ಸೇವೆ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಆದ್ರೆ ಸ್ವತಃ ರಾಜ ಮಾಡ್ಬೇಕನ್ನೋಂಗಿತ್ತು ಅಂತಂದು ಹೋಟ್ಲಿಗೆ ಎಲ್ಲ ಅಗದಿ ಅಪಾರವಾದ ವಸ್ತುಗಳಿಂದ, ಅಪಾರವಾದ ಧನ ಸಂಪತ್ತಿನಿಂದ ಅವರೆಲ್ಲ ಮಾಡ್ತಾ ಇರಬೇಕಾದ ಯಾವುದಕ್ಕೂ ಕಮ್ಮಿ ಆಗ್ತಾ ಇರಲಿಲ್ಲ. ಸ್ವತಃ ಭಗವಾನನಿಗಾಗಿ ಮಾಡ್ಲಿಕ್ಕತ್ತಿದ್ದಾರ. ಭಗವಾನ್ ಇನ್ನೂ ಅವರಿಗೆ ಅನಂತ ಪದ್ಮನಾಭ ಅಥವಾ ರಾಮ, ಲಕ್ಷ್ಮಣ, ಸೀತಾ ಅವರಿಗೆ ಕೊಡ್ತಾರಂತೆ. ನಾವೇನ್ ಮಾಡ್ತೇವೆ, ಲಕ್ಷ್ಮಿಯಿಂದ ಓಡ್ತೇವೆ. ನಮ್ಮ ಮನೆ ಮುಂಜಾನೆ ಅಥವಾ ಸಂಜೆನೆ ಬಾಗ್ಲ ಗುಡಿಸ್ತೇವೆ. ಯಾಕಂದ್ರೆ ಬಾಗ್ಲ ಗುಡಿಸೋದ್ರಿಂದ ಲಕ್ಷ್ಮಿ ಬರ್ತಾಳೆ ಸಾಯಂಕಾಲ ಅಂತ ಮನೆಗೆ. ಲಕ್ಷ್ಮಿ ಬರ್ಲಿ ಅಂತ ಕಾಯ್ತೇವೆ. ಲಕ್ಷ್ಮಿ ಬರ್ತಾಳೆ, ಸ್ವಲ್ಪ ತಿರ್ತಾಳೆ, ಹೊರಟು ಹೋಗ್ಬಿಡ್ತಾಳೆ ಅವಳು. ಯಾಕೆ ಅಂದ್ರೆ ಲಕ್ಷ್ಮಿ ಒಬ್ಬಳನ್ನೇ ಕರೆದಿದ್ದೀವಿ ನಾವು. ಲಕ್ಷ್ಮಿ ಗಂಡನ್ನು ಕರೆಯಲಿಲ್ಲ. ಲಕ್ಷ್ಮಿ ಗಂಡನ ಬಿಟ್ಟು ಎಷ್ಟು ದಿನ ಇರ್ತಾಳೆ? ಇರುವುದಿಲ್ಲಲ್ವಾ? ನಾವು ಎಷ್ಟು ದಿನ ನಾವು ಲಕ್ಷ್ಮಿನ ಪೂಜೆ ಮಾಡ್ತೇವೆ. ಲಕ್ಷ್ಮಿ ಏನು ಕೊಡ್ತಾಳೆ, ನನ್ನ ಗಂಡನ ಹತ್ರ ನಾವು ಹೋಗ್ಬೇಕು, ನನ್ನ ಪತಿದೇವರ ಹತ್ರ ಹೋಗ್ಬೇಕು. ಅದಕ್ಕೆ ಅವರ ಪ್ರತಿದೇವರನ್ನೇ ನಮ್ಮ ಮನೆಯಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿದರೆ ಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲಿ ಇರ್ತಾರೆ ಅಂತ. ಲಕ್ಷ್ಮಿ ಪತಿನ ಬಿಟ್ಟು ಇರುವುದಿಲ್ಲ, ಆಗಲೇ ಇರುವುದಿಲ್ಲ. ಹಂಗ ಪ್ರಭುಪಾದ ಈಗ ನೋಡಿ, ನಮ್ದು ಕೃಷ್ಣನ ಗುಡಿಗಳಾಗ್ಲಿ, ಈಗ ಯಾವುದೇ ಕೃಷ್ಣನ ಗುಡಿಗಳಾಗ್ಲಿ ಅಥವಾ ಕೃಷ್ಣ ಸಂಬಂಧಿತ ಗುಡಿಗಳಾಗ್ಲಿ, ದೇವಸ್ಥಾನಗಳಾಗ್ಲಿ ಐಶ್ವರ್ಯದಿಂದ ತುಂಬಿ ತುಳುಕ್ತಾವ. ಈಗ ಬಾಲಾಜಿ ಟೆಂಪಲ್, ತಿರುಪತಿ ಬಾಲಾಜಿ ಅಥವಾ ತಿರುಪತಿ ತಿಮ್ಮಪ್ಪನ ಗುಡಿ ಐಶ್ವರ್ಯದಿಂದ ತುಂಬಿ ತುಳುಕ್ತದೆ. ಅವಾಗ ಅದಕ್ಕೆ ಅವ್ರಿಗೆ ಹೇಳ್ತಾರೆ ಕಾಂಚನ ಬ್ರಹ್ಮ ಅಂತ. ನಾದ ಬ್ರಹ್ಮ ಯಾರು? ನಾದ ಬ್ರಹ್ಮ ನಮ್ಮ ವಿಠಲ್ ರುಕುಮಾಯಿ ಅಂದ್ರೆ ಪಂಡ್ರಾಪುರ ಪಂಡರಿನಾಥ, ಅವರಿಗೆ ನಾದ ಬ್ರಹ್ಮ ಅಂತ ಕರೀತಾರೆ. ಬಾಲಾಜಿಗೆ ಅಥವಾ ತಿರುಪತಿ ತಿಮ್ಮಪ್ಪನಿಗೆ ಕಾಂಚನ ಬ್ರಹ್ಮ ಅಂತ ಹೇಳ್ತಾರೆ. ಜಗನ್ನಾಥ ಪುರಿ ಒಳಗಿರುವ ಜಗನ್ನಾಥಜಿಗೆ ಧಾರು ಬ್ರಹ್ಮ ಅಂತ ಕರೀತಾರೆ. ರಂಗನಾಥಜಿಗೆ ಎಂತ ಹೇಳ್ತಾರೆ? ನಾದ ಬ್ರಹ್ಮ, ಕಾಂಚನ ಬ್ರಹ್ಮ, ದಾರು ಬ್ರಹ್ಮ, ಇವರು ಅನ್ನ ಬ್ರಹ್ಮ. ನಮ್ಮ ಉಡುಪಿ ಕೃಷ್ಣನಿಗೆ ಅನ್ನ ಬ್ರಹ್ಮ ಅಂತ ಹೇಳ್ತಾರೆ. ವರದರಾಜರಿಗೆ ಇನ್ನೊಂದು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ನನಗೆ ಅದು ಮರೆತು ಹೋಯ್ತು. ಹರೇ ಕೃಷ್ಣ. ಹಿಂಗೆ ಪರಮಾತ್ಮನ ಎಲ್ಲಾ ಮಂದಿರಗಳು ಐಶ್ವರ್ಯದಿಂದ ತುಂಬಿ ತುಳುಕ್ತಾವ. ಯಾಕೆ ತುಂಬಿ ತುಳುಕ್ತಾವ ಅಂದ್ರೆ ಭಗವಾನ್ ಎಲ್ಲಿರ್ತಾರೆ ಅಲ್ಲೇ ಲಕ್ಷ್ಮೀ ದೇವಿ ಇರ್ತಾಳೆ. ಲಕ್ಷ್ಮೀ ದೇವಿ ಯಾರ ಪ್ರತಿರೂಪ? ರಾಧಾರಾಣಿಯ ಪ್ರತಿರೂಪಗಳು. ಎಲ್ಲಿ ರಾಧಾಕೃಷ್ಣರ ವರ್ಷಿಪ್ಪು ಅಥವಾ ರಾಧಾಕೃಷ್ಣರ ಆರಾಧನೆ ನಡೀತೈತಿ, ಆ ಜಾಗ ಐಶ್ವರ್ಯದಿಂದ ತುಂಬಿ ತುಳುಕ್ತೈತೆ ಅಂತ. ಅದಕ್ಕೆ ಇವತ್ತಿಗೆ ನಮ್ಮ ಇಸ್ಕಾನ್ ಗುಡಿಗಳು ಅಥವಾ ಇಸ್ಕಾನ್ ಮಂದಿರಗಳು ಐಶ್ವರ್ಯದಿಂದ ಯಾಕೆ ತುಂಬಿ ತುಳುಕ್ತಾವ ಅಂದ್ರೆ ಕಾರಣ ಅಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಅಲ್ಲದೇನೆ ಕೃಷ್ಣರ ಪೂಜೆ ನಡೀತಾ ಇದೆ ಅಂತ. ಅಥವಾ ರಾಧಾರಾಣಿಯ ಪೂಜೆ ಒಂದೇ ಅಲ್ಲ, ಕೃಷ್ಣರ ಪೂಜೆ ನಡೀತೈತೆ ಅಂತ. ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ, ಎಲ್ಲಿ ಪತಿ ಇರ್ತಾನೆ ಅಲ್ಲಿ ಪತ್ನಿ ಇರ್ತಾಳೆ ಅಂತ. ಹಂಗ ಎಲ್ಲಿ ಪತ್ನಿ ಇರ್ತಾಳೆ ಅಲ್ಲೇ ಆ ಪತಿನೂ ಬರ್ಬೇಕಾಗ್ತದೆ. ಅದಕ್ಕೆ ನಾವು ಲಕ್ಷ್ಮೀನ ಅಷ್ಟೇ ಬಾರಮ್ಮ ಒಳಗೆ ಬಾರಮ್ಮ ನಮ್ಮ ಮನೆಗೆ, ಲಕ್ಷ್ಮಿಯನ್ನು ಒಬ್ಬರನ್ನೇ ಕರೆಯೋದಲ್ಲ, ಲಕ್ಷ್ಮಿ ಜೊತೆಗೆ ಅವರ ಪತಿದೇವರನ್ನು ಕರ್ಕೊಂಡ್ ಬರ್ಬೇಕು.
ಅಗದಿ ನಮ್ಮ ಯುಕ್ತಾನುಸಾರವಾಗಿ ಅವರನ್ನ ಆರಾಧನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಅವ್ರನ್ನ ಇಟ್ಟು ನಮ್ಮ ಮನೆಯೊಳಗೆ ನಾವು ಬರೀ ನಾವು ಒಂದು ಫ್ಯಾಮಿಲಿ ಅಂತ ಮಾಡ್ಕೊಂಡಿವಿ ಅಂತಂದ್ರೆ, ಫ್ಯಾಮಿಲಿ ಒಳಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಅಷ್ಟೇ ಅಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಅದ್ರ ಜೊತೆಗೆ ನಮ್ಮ ಯಾರು ಮನೆಯಲ್ಲಿರುವಂತ ರಾಧಾಕೃಷ್ಣರಾಗಲಿ ಅಥವಾ ನಮ್ಮ ಮನೆಯೊಳಗಿರುವಂತ ಜಗನ್ನಾಥ್, ಬಲದೇವ್, ಸುಭದ್ರರಾಮಯ್ಯರಾಗಲಿ ಅಥವಾ ಗೌರಿ ತಾಯರಾಗಲಿ, ಅವರು ನಮ್ಮ ಫ್ಯಾಮಿಲಿಯ ಒಂದು ಮೇನ್ ಸದಸ್ಯರು. ಅವರು ಈಗ ನಮ್ಮ ಮನೆಯಿಂದ ನಾವು ಹೊರಗಡೆ ಹೋಗ್ಬೇಕಾದಾಗ ನಾವು ಅವ್ರಿಗೆ ಹೇಳ್ಬೇಕು, ಏ ಭಗವಾನ್, ನಾನು ಬರ್ತಾ ಇದ್ದೀನಿ, ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಹೀಗೆ ಅಂತ ಅವ್ರಿಗೆ ಹೇಳಿ ಹೋಗ್ಬೇಕು. ಬಂದಾಗ ಮತ್ತೆ ಅವ್ರು ನಮಸ್ಕಾರ ಮಾಡಿ, ಭಗವಾನ್, ನಾನು ನಿಮ್ಮ ಕೃಪೆ ಮೇರೆಗೆ ನಾವು ವಾಪಸ್ ಬಂದೆ, ನಿಮ್ಮ ಸೇವೆಗಾಗಿ ಅಣಿ ಆಗ್ತೇನೆ ಅಂತ. ಈ ರೀತಿ ನಾವು ನಮ್ಮ ಒಬ್ಬರು ಪರ್ಸನಲ್ ಅಂದ್ರೆ ನಮ್ಮದು ಅತಿ ಹತ್ತಿರವಾಗಿ ಅವರ ಜೊತೆಗೆ ನಿಕಟ ಸಂಬಂಧವನ್ನ ಬೆಳೆಸ್ಕೋಬೇಕಾಗ್ತದೆ. ಈ ಸಂಬಂಧ ಬೆಳೆಸಲಿಕ್ಕೆ ಪ್ರಭುಪಾದವರು ನಮಗೆ ರಾಧಾಕೃಷ್ಣರ ಒಂದು ವರ್ಷಿಪ್ ಅಥವಾ ರಾಧಾಕೃಷ್ಣರ ಆರಾಧನೆಯನ್ನ ತಂದ್ರು. ಇದನ್ನ ಮಹಾನ್ ಆಚಾರ್ಯರೆಲ್ಲರೂ ಹೇಳ್ತಾರೆ. ಈಗ ಮಧ್ವಾಚಾರ್ಯರು ಹೇಳ್ತಾರೆ, ಬರೇ ನಾವು ಕೃಷ್ಣನ ಪೂಜೆ ಮಾಡೋದಾದ್ರೆ ಬರೀ ಕೃಷ್ಣನ ಪೂಜೆ ಮಾಡೋಂಗಿಲ್ಲ, ರಾಧಾಕೃಷ್ಣನ ಪೂಜೆ ಮಾಡಬೇಕು, ಇಲ್ಲ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಬೇಕು, ಇಲ್ಲ ಶಿವ ಪಾರ್ವತಿ ಶಿವನ ಪೂಜೆ ಮಾಡಬೇಕು. ಬಿನಾ ತಾಯಿ ಅಂದ್ರೆ ತಾಯಿ ಇಲ್ದಾನೆ ನಾವು ತಂದೆ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ತಾಯಿ ಬೇಕು. ಯಾವಾಗ ನಾವು ಈಗ ತಾಯಿ ಹತ್ರ ಮಗ ಬರ್ತಾನೆ, ಮಗ ಬಂದು ಹೇಳ್ತಾನೆ, ಅಮ್ಮ ಅಪ್ಪನ ಹತ್ರ ಹೋದ್ರೆ ಆಗೋದಿಲ್ಲ ಅನ್ನೋದು ಗೊತ್ತಿರ್ತೈತೆ ಮಗನಿಗೆ. ಅಮ್ಮನ ಹತ್ರ ಹೋಗ್ತಾನೆ, ಅಮ್ಮ ಅವರೆಲ್ಲರೂ ಟೂರಿಗೆ ಹೋಗ್ತಾ ಇದ್ದಾರೆ, ನಾನು ಹೋಗ್ಬೇಕಂತಿದ್ದೀನಿ ಟೂರಿಗೆ, ನನಗೆ 1,000 ರೂಪಾಯಿ ಬೇಕು ಅಂತ. ನಾವು ಕೇಳೋದಿಲ್ಲಪ್ಪ, ಅಪ್ಪ ಬೈತಾನೆ. ಅಮ್ಮ ನೀ ಕೇಳಿದ್ರೆ ಅಪ್ಪ ಮಾಡ್ತಾರೆ, ಕೊಡ್ತಾರೆ, ದಯವಿಟ್ಟು ಕೇಳಮ್ಮ, ಅಮ್ಮ ಕೇಳು ಅಂತ ಅಮ್ಮನಿಗೆ ನಾವು ಪುಸಲಾಯಿಸಿದ್ರೆ ಅಥವಾ ಕೇಳಿದ್ರೆ ಅಮ್ಮ ಏನ್ ಮಾಡ್ತಾಳೆ, ಅಮ್ಮ ಅಪ್ಪನಿಗೆ ಬಡಿಸ್ಬೇಕಾದ್ರೆ, ಊಟ ಬಡಿಸ್ಬೇಕಾದಾಗ ಹೇಳ್ತಾಳೆ ಮೆಲ್ಲಗೆ, ಅಲ್ರಿ ಅವ್ರ ಮಗ ಮತ್ತು ಇವ್ರ ಮಗ ಎಲ್ಲರೂ ಟೂರಿಗೆ ಹೋಗ್ತಾ ಇದ್ದಾರೆ, ದಯವಿಟ್ಟು ನನ್ನ ಮಗನೂ ಕಳ್ಸೋಣ, ಏನು ಭಾಳ ಖರ್ಚಾಗೋದಿಲ್ಲ, 1,000 ರೂಪಾಯಿ ಹೋಗ್ತದೆ ಅಂತ. 1,000 ರೂಪಾಯಿ ದೊಡ್ಡದೇ ಅದು. ಅವ್ರು ಹೇಳ್ತಾರೆ, 1,000 ರೂಪಾಯಿ ನಿಂಗೆ ಸಣ್ಣದ? ಇಲ್ಲ, ಆದ್ರೂ ಎಲ್ಲರೂ ಹೋಗ್ತಾ ಇದ್ದಾರೆ, ಹೋಗ್ಲಿ, ನಮ್ಮ ಮಗನ ಹೋಗ್ಲಿ ಅಂತ. ಅವಾಗ ಅವರಪ್ಪ ಏನ್ ಮಾಡ್ತಾರೆ, ಆಯ್ತು ನೋಡೋಣ, ಅಲ್ಲ ಆಯ್ತು ನೋಡೋಣ, ಅಲ್ಲ ನಾಳೆ ಕೊಡ್ಬೇಕು, ಅದು ದುಡ್ಡು ಕೊಡ್ಬೇಕು ಅಂತ ಅಮ್ಮ ಕೇಳ್ತಾಳೆ. ಆಯ್ತು ಮಾರಾತಿ, ತಗೊಂಡು ಹೋಗಿ, ನಿಮ್ದು ಮಗ ಮತ್ತು ತಾಯಿದು ಇಬ್ಬರದು ಒಂದೇ ಮಾತು. ಅಪ್ಪ ಏನ್ ಮಾಡ್ತಾರೆ, ಅವ್ರ ಜೇಬ್ನಾಗಿದ್ದ ದುಡ್ಡು ತೆಗೆದು 1,000 ರೂಪಾಯಿ ಅವ್ರು ಕೊಡ್ತಾರೆ. ಹಂಗ ರಾಧಾರಾಣಿ ಅಥವಾ ಲಕ್ಷ್ಮಿ ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ತಂದೆ ಹತ್ರ ಕರ್ಕೊಂಡು ಹೋಗ್ತಾರೆ. ಎಷ್ಟೇ ನಮ್ಮ ತಪ್ಪುಗಳಿದ್ರು ಕೂಡ ರಾಧಾರಾಣಿ ಏನ್ ಮಾಡ್ತಾರೆ, ಹೇಳ್ತಾರಂತೆ, ಕೃಷ್ಣ ಹೇಳ್ತಾನೆ, ಇವ ಪಾಗಲ್, ಇವ ಏನ್ ಮಾಡ್ತಿದ್ದ, ಸತ್ಸಂಗದಲ್ಲಿ ಸಹಿತ ನಿದ್ರೆ ಮಾಡ್ತಾ ಇದ್ನು ಅಂತ. ಸತ್ಸಂಗದಲ್ಲಿ ಕೂತಾಗ ರಾಮ್ ಕಥಾ ನಡಿಬೇಕಾದ್ರೂ ಕೂಡ ನಿದ್ರೆ ಮಾಡ್ತಾ ಇದ್ದೆ ಅವನು. ಇವನ್ ಹೆಂಗ್ ಒಳಗೆ ತಗೊಳ್ಳೋದಂತ ಅವಾಗ ಹೇಳ್ತಾರಂತೆ ಸೀತಾಮಾತಾ ಅಥವಾ ರಾಧಾರಾಣಿ ಹೇಳ್ತಾರೆ, ಇಲ್ಲ, ಯಾರ ಸತ್ಸಂಗದಲ್ಲಿ ಅವ್ರು ನಿದ್ರೆ ಮಾಡ್ತಾ ಇದ್ರು, ನಿಮ್ಮದೇ ಸತ್ಸಂಗದಲ್ಲಿ ನಿದ್ರೆ ಮಾಡ್ತಾ ಇದ್ರಲ್ಲ, ಆ ರೀತಿ ಪ್ಲಸ್ ಪಾಯಿಂಟ್ ಅನ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆ ರೀತಿ ಹೇಳ್ತಾರೆ ತಾಯಿ, ಅದವರು ಯಾರಿಗೆ, ಕೃಷ್ಣನಿಗೆ ಅಥವಾ ತಂದೆಗೆ, ನಮ್ಮ ನಿಜವಾದ ತಂದೆ. ಅಹಂ ಬೀಜ ಪ್ರಜಾಪಿತ, ಭಗವಾನ್ ಎಲ್ಲರ ಬೀಜದಾತ ಅಂತ ಹೇಳ್ತಾರೆ. ನಾನು ಎಲ್ಲರ ಬೀಜದಾತ. ನಾನು ಅದಕ್ಕೆ ಈಗಿನ ಸೈಂಟಿಸ್ಟರು ಏನ್ ಹೇಳ್ತಾರೆ, ನಮ್ಮ ಪೂರ್ವಜರು ಯಾರಪ್ಪ ಅಂದ್ರೆ ನಮ್ಮ ಬೀಜದಾತ ಅಥವಾ ತಂದೆ ಯಾರಂದ್ರೆ ಅಮೀಬಾ ಅಂತ ಹೇಳ್ತಾರೆ. ಅದಕ್ಕೆ ಲೋಕನಾಥ ಸ್ವಾಮಿ ಮಹಾರಾಜರು ಹೇಳ್ತಾರೆ ನಮಗೆ, ನಮ್ಮ ತಂದೆ ಅಮೀಬಾ ಅಲ್ಲ, ನಮ್ಮ ತಂದೆ ವಿಠೋಬಾ ಅಂದ್ರೆ ಕೃಷ್ಣ, ಪಂಡರಿನಾಥ ಅಂತ ಹೇಳ್ತಾರೆ. ಹಾಗೆ ಹಂಗ ನಮ್ಮ ನಿಜವಾದ ತಂದೆ ಅವರ ತಂದೆ ಹತ್ರ ಹೋಗ್ಬೇಕು ನಾವು. ಅದು ಯಾರ ಥ್ರೂ ಹೋಗ್ಬೇಕು, ತಾಯಿ ಥ್ರೂ ಹೋಗ್ಬೇಕಾಗ್ತದೆ. ಅದಕ್ಕೆ ತಾಯಿನ ಮೊದಲು ನಾವು ಮುಂದೆ ಮಾಡಬೇಕಾಗ್ತದೆ. ಅದಕ್ಕೆ ಹಿಂಗ ಕುಲಶೇಖರ ಮಹಾರಾಜರು ಸೀತಾದೇವಿ, ರಾಮ ಲಕ್ಷ್ಮಣರ ಕಥೆಯನ್ನ ಈ ರೀತಿ ಆಸ್ವಾದನೆ ಮಾಡ್ತಿದ್ರು. ಇದು ನೋಡ್ರಿ, ಲೈಫ್ ಆ್ಯಂಡ್ ಸೋಲ್ ಆಗಿ ತಗೊಂಡಿದ್ರು ಅವರು. ಕತೆ ಕೇಳ್ಬೇಕಂದ್ರೆ ಹಿಂಗ್ ಕತೆ ಕೇಳಬೇಕು ಅಂತ. ಒನ್ ಟೈಮ್ ಕಥಾ ಆಗ್ತಿತ್ತು, ಇಲ್ಲಿ ನಡೆದಿರುವಂತಹ ಘಟನೆ ಇದು, ಮಹಾರಾಜರ ಥ್ರೂ ಕೇಳಿದ್ದು ಅಂತ. ಅವ್ರು ಹೇಳ್ತಾರೆ, ಒಂದು ಕಡೆಗೆ ನದಿಯ ನಡುವೆ ಒಂದು ಮಂಟಪ, ಊರಿನಲ್ಲಿ ಹಿರಿಯರು ಏನು ಕೆಲಸ ಇರಲಾರ್ದಕ್ಕೆ ಅಲ್ಲಿ ಹೋಗಿ ಕುತ್ಕೊಂಡು ಚಕ್ಕ ಆಡೋದು, ಹುಲಿ ಮನಿ ಆಡೋದು, ಅಥವಾ ಇನ್ನಿತರೆ ಚದುರಂಗ ಆಡೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ರು. ಈ ರೀತಿ ಟೈಮ್ ಪಾಸ್ ಮಾಡ್ತಿದ್ರು. ಅದರಲ್ಲಿ ಒಬ್ರು ಭಕ್ತರು
ಅವ್ರೇನ್ ಮಾಡಿದ್ರು, ಈ ರೀತಿ ಟೈಮ್ ಪಾಸ್ ಮಾಡೋಕ್ಕಿಂತ ಇಲ್ಲಿ ನಾವೊಂದು ರಾಮ ಕಥನ ಅಥವಾ ಕಥಾ ಮಾಡುವಂತ ಒಂದು ವ್ಯವಸ್ಥೆ ಮಾಡೋಣ, ಬೇರೆ ಕಡೆಯಿಂದ ಅವ್ರನ್ನ ಕರೆಸಿ ನಾವು ಕಥಾ ಕೇಳೋಣ ಅಂತ. ಹಿಂಗ ಮಹಾಭಾರತ ಕಥೆ ನಡೆಯಲಿಕ್ಕಿತ್ತು. ಕಥಾದಲ್ಲಿ ದ್ರೌಪದಿ ವಸ್ತ್ರಾಪರಣ ಲೀಲೆ ನಡೆದಿತ್ತು. ದುರ್ಯೋಧನ ಅಲ್ಲೆಲ್ಲ ರಾಜ್ಯಸಭಾ ನಡೆದೈತೆ, ಅಲ್ಲೇ ಧೃತರಾಷ್ಟ್ರ ಕೂತಿದ್ದಾರೆ, ದ್ರೋಣಾಚಾರ್ಯರು ಕೂತಿದ್ದಾರೆ, ಭೀಷ್ಮಾಚಾರ್ಯರು ಕೂತಾರ, ಕೃಪಾಚಾರ್ಯರು ಕೂತಾರ, ಕರ್ಣ ಇದಾನ, ದುಶ್ವಾಸನ ಇದಾನ, ಎಲ್ಲರೂ ಕೂತಿದ್ದಾರೆ ಅಲ್ಲಿ. ಅದರಲ್ಲಿ ಪಾಂಡವರು ಉಂಟು. ಅಲ್ಲಿ ನಡೆದಿರ್ಬೇಕಾದ್ರೆ ದುರ್ಯೋಧನ ಹೇಳ್ತಾನ, ಇವರು ಪಗಡೆ ಆಟದಲ್ಲಿ ಸೋತಿದ್ದಾರೆ, ಅದು ಸೋತಿದ ಕಾರಣಕ್ಕೆ ಇವರ ವಸ್ತುಗಳು ಏನದವಲ್ಲ ಅವೆಲ್ಲ ನಮ್ಮವಾಗ್ತಾವು, ಇವರ ಹೆಂಡತಿ ಕೂಡ ನಮ್ಮವಳಾಗ್ತಾಳೆ, ನಮ್ಮ ದಾಸಿ ಆಗ್ಬೇಕು. ಅದಕ್ಕೆ ದಾಸಿ ಆಗೋದಂದ್ರೆ ಈಗ ರಾಣಿಯಾಗಿರುವಂತ ಇವಳ ಸೀರೆಯನ್ನು ತೆಗೆದು ದಾಸಿನ ಮಾಡ್ಕೊಳ್ಳೋ ಅಂತ ಒಂದು ಸೀರೆನ ಸೆಳಿಲಿಕ್ಕತ್ತಾರ. ಹಿಂಗ್ ಸೀರೆ ಸೆಳಿಬೇಕಾದಾಗ ಇವ್ರ ಕತೆ ಕೇಳಕತ್ತಾರ. ಅದ್ರ ಒಬ್ರು ಅಜ್ಜ ಕೇಳ್ಕೊತಾರ, ಮೂರ್ಖ, ಯಾರಿಗೆ ಹೇಳಕತ್ತಾರ? ಯಾವಾಗ ದ್ರೌಪದಿ ಎಲ್ಲರೂ ಕೇಳ್ತಾ ಇದಾರ, ಭೀಷ್ಮಾಚಾರ್ಯ ಕೇಳ್ತಾರ, ನೋಡಿ ನನ್ನ ರಕ್ಷಣೆ ಮಾಡಿ ಅಂತ. ಅವ್ರು ಯಾರು ಕೇಳಲಿಕ್ಕೆ ತಯಾರಿಲ್ಲ ಅಂದ್ರೆ ಗೊಡ್ಲೆ ಸಿಟ್ಟು ಬರ್ತತೆ ಇವ್ರಿಗೆ, ಅಜ್ಜಗೆ ಸಿಟ್ಟು ಬರ್ತತಿ. ಅವ್ನು ಹೇಳ್ತಾನ, ಭೀಷ್ಮ, ಮುದುಕ ಹಾಕಿದ್ದಿ ಗೊತ್ತಾಗೋದಿಲ್ಲ ನಿನಗೆ? ಇಲ್ಲಿವರೆಗೆ ಇಷ್ಟು ದಾಡಿ ಬೆಳೆಸ್ಕೊಂಡಿದ್ದಿ ಗೊತ್ತಾಗೋದಿಲ್ಲ? ಏನ್ ನಡಿಲಿಕ್ಕತ್ತೈತೆ ಇಲ್ಲಿ ನಿನ್ಗೆ ಗೊತ್ತಾಗೋದಿಲ್ಲ? ಅವ ನೋಡೋದು ಕುರುಡದನವ. ಯಾರು? ಧೃತರಾಷ್ಟ್ರ. ಮೊದ್ಲ ಕಣ್ಣು ಕಾಣೋದಿಲ್ಲ ಅವಂಗ. ಆ ಕಣ್ಣು ಕಾಣಲಾರದಂತ ವ್ಯಕ್ತಿ ಮುಂದೆ ಇವನಿಗೆ ರಾಜ ಅಂತ ಘೋಷಣೆ ಮಾಡಿದ್ರಿ. ಎಲ್ಲಿದ್ರಿ ತೆಗಿರಿ ಇಲ್ಲ, ಅವನು ನಾ ಹೊಡೆದಾಗ್ತೇನೆ ಅಂತಂದು ಎದ್ದು ಅಲ್ಲಿ ಕೂತವ್ರನ್ನಿಲ್ಲ ಆಸ್ಪತ್ರೆ, ನೀವೇನ್ ಮಾಡ್ಲಿಕ್ಕತ್ತೀರಿ, ಎದ್ ಕುಂತೀರಿ ಅಂತ ಹೇಳಿಕತ್ತೇನ. ಅಂದ್ರೆ ಕಥೆಯೊಳಗ ಅಷ್ಟು ಇನ್ವಾಲ್ವ್ಮೆಂಟು, ಕಥೆಯೊಳಗೆ ಇವರು ಒಬ್ರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಂಗ ಕುಲಶೇಖರ ಮಹಾರಾಜರು ರಾಮಾಯಣ ಕಥೆಯೊಳಗ ಅಷ್ಟು ತಲ್ಲೀನರಾಗ್ಬಿಟ್ಟಿದ್ರು. ಇದು ಮಂತ್ರಿಗಳು ಯೋಚನೆ ಮಾಡಿದ್ರು, ಹಿಂಗಾದ್ರೆ ಪ್ರಾಬ್ಲಮ್ ಆಗ್ತತಿ. ಇವ್ರೇನು ರಾಮಾಯಣ ಕಥಾ ಹೇಳ್ತಾರಲ್ಲ, ಆ ಕಥೆ ಹೇಳ್ಬೇಕಾದಾಗ ಆ ಕಥೆಯೊಳಗೆ ಇಂತಿಂಥ ಪ್ರಸಂಗಗಳನ್ನು ಮಾತ್ರ ಹೇಳ್ಬೇಕು, ಸುಖಮಯವಾದ ಪ್ರಸಂಗಗಳನ್ನು ಮಾತ್ರ ಹೇಳ್ಬೇಕು. ರಾಮನ ಪಟ್ಟಾಭಿಷೇಕ ಆಗಿರೋದು, ರಾಮ ಯುವರಾಜ ಅಂತ ಘೋಷಣೆ ಮಾಡಿದ್ರು, ರಾಮ ಏನತಿ ರಾಜ್ಯದಲ್ಲಿ ಜನರನ್ನ ಉದ್ದೇಶಿಸಿ ಒಳ್ಳೆ ಒಂದು ವಾತಾವರಣದೊಳಗ ಜನಾನುರಾಗಿಯಾಗಿದ್ರು ಅನ್ನುವಂಥ ಕಥೆಗಳನ್ನು ಮಾತ್ರ ಹೇಳಬೇಕು. ಇವು ಕಷ್ಟದ ಕಥೆಗಳ ಪ್ರಸಂಗಗಳೇನಿದಾವಲ್ಲ ಅವನ್ನ ಹೇಳುವಂಗಿಲ್ಲ ಅಂತ ಒಂದು ವಾದ ಮಾಡಿದ್ರು. ಅದನ್ನ ಅವ್ರಿಗೆ ಹೇಳಿಟ್ಟಿದ್ರು. ಆ ವಿದ್ವಾನ್ ಏನಿದ್ರು, ರಾಮಾಯಣ ಕಥಾ ಮಾಡುವಂತ ವಿದ್ವಾನ, ಒಂದಿನ ಅವ್ರಿಗೆ ಒಂದು ಪ್ರಸಂಗ ಬಂತ, ಅವರಿಗೆ ಅವರು ಸಂಬಂಧಿ ಅವರ ಕಡೆಗೆ ಹೋಗ್ಬೇಕಾಯ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಅವ್ರ ಮಗನ್ನ ನಿಯುಕ್ತಿ ಮಾಡಿದ್ರು. ನೋಡಪ್ಪ, ಹೋಗಿ ರಾಜ್ಯಸಭದಲ್ಲಿ ಅಥವಾ ರಾಜನ ಅರಮನೆಯಲ್ಲಿ ಈ ಕಥಾ ಓದ್ಬೇಕು, ರಾಜ ಕೇಳಿಸ್ಕೊಳ್ತಾರ, ಹೋಗಪ್ಪ ನೀನು. ಅವ್ರು ಏನ್ ಮಾಡಿದ್ರು, ಇವ್ರಿಗೇನು ವಾದ ಮಾಡಿದ್ರಲ್ಲ, ಇಂತಿಂತದನ್ನ ಹೇಳೋಂಗಿಲ್ಲ ಅಂತ, ಅದನ್ನ ಹೇಳೋದು ಮರ್ತು ಹೋಗ್ಬಿಡ್ತು ಅವ್ರಿಗೆ. ಅವರು ಗಡಿಬಿಡಿ ಒಳಗಿದ್ರು, ಹೋಗ್ಬಿಟ್ರು. ಇವ ಮಗ ಬಂದ ರಾಮಾಯಣ ಕಥೆ ಹೇಳಕತ್ತಿದ್ರು. ಆ ಕಥೆಯೊಳಗ ಏನಾಯ್ತಂದ್ರೆ, ಪಂಚವಟಿ ಒಳಗ ಇವ ಯಾರು, ಮರೀಚ ಬಂಗಾರದ ಹಿರಣ್ಯ, ಬಂಗಾರದ ಒಂದು ಜಿಂಕೆಯಾಗಿ ಬರ್ತಾನೆ. ಬಂದು ಸೀತಾದೇವಿ ಒಂದು ಲಕ್ಷಣ ತನ್ನ ಕಡೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಸೀತಾದೇವಿ ಅದನ್ನ ನೋಡ್ತಾಳೆ, ಅಯ್ಯೋ, ಬಂಗಾರ ಕಲರ್ ಹಿರಣ್ಯ ಅಥವಾ ಬಂಗಾರದ ಜಿಂಕೆ, ಇದು ನನಗೆ ಬೇಕು, ನನಗೆ ಬೇಕಿದು, ಅದು ಅಷ್ಟೊಂದು ಅಟ್ರಾಕ್ಷನ್ ಆಗ್ಲಿಕ್ಕೆ ಬೇಕು, ನಮಗಿದು ಬೇಕು. ರಾಮಿಗೆ ಹೇಳ್ತಾರೆ, ನಾನು ನಿನಗೆ ಏನೇನೂ ಕೇಳಿಲ್ಲ, ಯಾವುದನ್ನು ಕೊಡು ಅಂತ ಕೇಳಿಲ್ಲ, ಇದು ನನಗೊಂದು ಕೊಡು. ರಾಮ ಹೇಳ್ತಾನೆ, ಬೇಡ ಇದು ಇಲ್ಲ, ಇದು ನನಗೆ ಬೇಕೇ ಬೇಕು ಅಂತ. ಭಗವಾನ್ ಕೆಲವೊಂದ್ ಕಡೆಗೆ ನಮ್ಗೆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಇದು ನನಗೆ ಬೇಕು ಅಂತ. ಈಗ ಮಗು ದೀಪ ನೋಡ್ತದ, ಮನೆಯೊಳಗೆ ದೀಪ ಹಚ್ಚಿಟ್ಟಿದ್ ಅದನ್ನ ಸಣ್ಣ ಮಗು, ಅದು ಗೊತ್ತಿಲ್ಲ ದೀಪ ಏನೈತೆ ಅಂತ ಅದನ್ನ ಹಿಡ್ಕೊಳ್ಲಿಕ್ಕೆ ನೋಡ್ತದ. ಹಿಡ್ಕೊಳ್ಳಕ್ಕೆ ನೋಡಿದ್ರು ಸಹಿತ ಅಮ್ಮ ಏನ್ ಮಾಡ್ತಾಳೆ, ಅದನ್ನ ಹಿಂದೆ ಸೇರಿಸಿ ಇಡ್ತಾರೆ. ಆದ್ರೂ ಕೂಡ ಮಗು ಬಿಡುದಿಲ್ಲ, ಅದನ್ನ ಹಿಡ್ಕೊಳಕ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ ಅವರಮ್ಮ, ಒಮ್ಮೆಲೆ ಹಿಡೀಲಿ, ಸುಡ್ಲಿ, ಅದ್ ಕೈ ಸುಟ್ಟ ಮೇಲೆ ಗೊತ್ತಾಗ್ತತಿ ಬಿಡ್ಲಿ ಅಂತ ಅದನ್ನು ಸುಡ್ಲಿಕ್ಕೆ ಬಿಡ್ತಾರೆ. ಹಂಗ ಪರಮಾತ್ಮ ಏನ್ ಮಾಡ್ತಾನೆ, ಕೆಲವೊಮ್ಮೆ ಜಬರ್ದಸ್ತಿ ಬೇಕು ಅಂದ ಹೊತ್ನಾಗ ಏನ್ ಮಾಡ್ತಾರೆ, ಪರಮಾತ್ಮ ಬ್ಲೂಸ್ ಬಿಟ್ಬಿಡ್ತಾರೆ, ಅದರದ ಒಂದು ಅನುಭವ ನಿಮ್ಗೆ ಆಗಲಿ ಅಂತ. ಹಂಗ ನಮ್ಮ ಜೀವನದೊಳಗೂ ಇದೇ ರೀತಿ ಅನೇಕ ಅನುಭವಗಳು, ಕಷ್ಟದ ಅನುಭವಗಳು ಆಗ್ತಾವೆ.
ಅವಾಗ ನಾವು ಪ್ರಶ್ನೆ ಕೇಳ್ತೇವೆ, ಭಗವಾನ್ ನನಗ ಯಾಕೆ ಈ ಕಷ್ಟ ಕೊಟ್ಟೆಪ್ಪ ಅಂತ, ನನಗ ಯಾಕೆ ಈ ಕಷ್ಟ ಕೊಡ್ತಾ ಇದೀಯ ಅಂತ ಕೇಳ್ತೇವೆ. ಪರಮಾತ್ಮ ಏನು ನಮಗೆ ಕಷ್ಟ ಕೊಡಲಿಲ್ಲ, ಅದು ನಾವು ಕಷ್ಟ ನಾವಾಗಲೇ ತಗೊಂಡಿದ್ದು, ನಾವು ಕರ್ಮಗಳನ್ನು ಮಾಡಿದ್ದೀವಿ, ಆದ್ರಿಂದ ನಮಗೆ ಈ ಕಷ್ಟಗಳು ಬರ್ತಾ ಇದ್ದಾವೆ. ಒಬ್ಬರು ಭಕ್ತರು ಭಗವಾನಿಗೆ ಹೇಳಿದ್ರಂತೆ, ಹೇ ಭಗವಾನ್, ನನ್ನ ಸುಖದೊಳಗೆ ನೀವು ಯಾವಾಗಲೂ ಇರ್ತೀಯ, ಕಷ್ಟದ ಇದ್ದ ಹೊತ್ತಿನಾಗ ನೀವು ಯಾವಾಗಲೂ ಇರುವುದಿಲ್ಲ, ನಾ ಯಾವಾಗ ಯಾಕೆ ಹೀಗೆ ಅಂತ ಭಗವಾನನ ವಾಣಿ ಕೇಳಲಿಕ್ಕಂತ ಅವ್ರು ಹೇಳಿದ್ರು, ಇಲ್ಲಪ್ಪ ನಾ ಯಾವಾಗಲೂ ಇರ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ. ಹೌದಾ, ಯಾವಾಗಲೂ ಇರ್ತೀಯ? ಕಷ್ಟದಲ್ಲಿ ಇರ್ತೀನಿ, ಸುಖದಲ್ಲಿ ಇರ್ತೀನಿ. ಹೌದಾ, ಸುಖದಲ್ಲಿ ಇದ್ದಾಗ ಹೆಂಗೆ ಗೊತ್ತಾಗೋದು ನೀನು ನನ್ನ ಜೊತೆಗೆ ಇರ್ತೀಯ ಅಂತ? ನೋಡಪ್ಪ, ನೀನು ಎಲ್ಲೆಲ್ಲಿ ಹೋಗ್ತೀಯ, ಮುಂದೆ ಹೋಗ್ತೀಯ, ನಾನು ಹಿಂದಿಂದ ಬರ್ತೇನೆ, ನನ್ನ ಪಾದದ ಗುರುತುಗಳು ಇರ್ತಾವೆ ನೋಡೋಣ. ಅವರು ನದಿಯ ದಂಡೆಯ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನದಿ ದಂಡೆಯಿಂದ ಭಗವಾನ್ ನನ್ನ ಹಿಂದೆ ಬರ್ತಾ ಇದ್ದಾರೋ ಇಲ್ಲ ಅಂತ ನೋಡ್ಲಿಕ್ಕೆ ಹಿಂಗೆ ನೋಡ್ತಾರೆ, ಹೆಜ್ಜೆಗಳ ಗುರುತುಗಳು ಕಾಣ್ತಾ ಇದೆ, ಭಗವಾನ್ ಬರ್ತಾ ಇದ್ದಾನೆ. ಅವಾಗ ಅದು ಸುಖ ಇತ್ತು, ಅವನಿಗೆ ಕಷ್ಟ ಇರಲಿಲ್ಲ, ಬರ್ತಾ ಇದ್ರು. ಇನ್ನು ಕಷ್ಟ ಬಂತು, ಆ ಟೈಮ್ನಾಗ ಹಿಂದೆ ಹೊಳೆ ತಿರುಗಿ ನೋಡ್ತಾನೆ, ಆ ಪಾದಗಳ ಗುರುತು ಕಾಣ್ತಾನೆ ಇಲ್ಲ. ಅವ್ರು ಹೇಳ್ತಿದ್ದಾರೆ, ಹೇ ಭಗವಾನ್, ನೀ ಹೇಳಿದ್ದು ವಾದ ಮಾಡಿದ್ದು ಎಲ್ಲಿ ಹೋಯ್ತೆ ನಿಂದು? ನೀನು ನನ್ನ ಜೊತೆಗೆ ಯಾವಾಗಲೂ ಇರ್ತೀಯ ಅಂತ ಹೇಳಿದ್ದೆ, ಎಲ್ಲಿದೆ ಅಂತ ಕೇಳ್ತಾರೆ. ಭಗವಾನ್ ಹೇಳ್ತಾರೆ, ನೋಡಪ್ಪ, ಒಂದು ಸ್ವಲ್ಪ ಪರೀಕ್ಷಿಸಿ ನೋಡು, ಆ ಪಾದಗಳು ಯಾರು ಅಂತ. ಪಾದಗಳು ಗುರುತುಗಳು ಯಾರು ಇವು? ಇವು ನನವಲ್ಲ. ಇವು ನೀನು ಅಲ್ಲ, ಈ ಪಾದದ ಗುರುತುಗಳು ನಾನು. ಮತ್ತೆ ನಾನು ಎಲ್ಲಿ ಹೋದು? ನಿನ್ನನ್ನು ನನ್ನ ಮಡಿಲಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ, ನಿನ್ನ ಕಷ್ಟ ಬಂದ ಹೊತ್ನಾಗ ಅಂತ. ಭಗವಾನ್ ಏನ್ ಮಾಡ್ತಾರೆ, ಕಷ್ಟದ ಎದ್ದು ಹೊತ್ನಾಗ ಎತ್ಕೊಂಡು ಹೋಗ್ತಾರಂತ. ಪ್ರೇಮದಿಂದ ಅವನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಹಂಗ ಭಗವಾನ್ ನಮ್ಮ ಜೊತೆಗೆ ಆದಾನ ಪ್ರದಾನ ಮಾಡ್ತಾರೆ. ದದಾತಿ ಪ್ರತಿಗೃಣಾತಿ ಗುಹ್ಯಂ ಆಚಾತಿ ಪೃಚ್ಯತೆ ಭುಂಕ್ತೆ ಭೋಜಾಯತೆ ಚೈವ ಷಡ್ವಿಧ ಪ್ರೀತಿ ಲಕ್ಷಣ ಅಂತ. ಪರಮಾತ್ಮನು ಕೂಡ ಆದಾನ ಪ್ರದಾನ ನಮ್ಮ ಜೊತೆಗೆ ಮಾಡ್ತಾರೆ. ಅವರು ಕೂಡ ಒಬ್ಬ ವ್ಯಕ್ತಿ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಕಷ್ಟವೋ ಸುಖವೋ ಹೋ ಪದ್ಮನಾಭ, ನನ್ನ ಸಖನಾಗಿರುವಂತ, ನನ್ನ ಕಷ್ಟನರ ಇರಲಿ ಸುಖನರ ಇರಲಿ, ನೀ ಯಾವಾಗಲೂ ನನ್ನ ಸಖ ಆಗಿರುವಂತ, ನನ್ನ ದೋಸ್ತ ಆಗಿರೋ, ಯಾವಾಗಲೂ ನನ್ನ ಫ್ರೆಂಡ್ ಆಗಿರೋ, ನನ್ನ ಗೆಳೆಯನಾಗಿರೋ. ಈ ಕಷ್ಟನರ ಬರಲಿ ಸುಖನರ ಬರಲಿ, ನೀ ನನ್ನ ಗೆಳೆಯ ಆಗಿದ್ದಂದ್ರೆ ಕಷ್ಟನೂ ಸುಖನೂ ಎಲ್ಲ ಒಂದೇ ರೀತಿ ಇರ್ತದೆ. ಅರ್ಜುನ ಆ ಸ್ಥಿತಿ ಒಳಗಿದ್ರು. ಕಷ್ಟರ ಬರಲಿ ಸುಖನರ ಬರಲಿ ಯಾವಾಗಲೂ ಕೇಶವನ ನೆನೆಸ್ತಾನೆ ಇದ್ರು, ಕೇಶವನ ಜೊತೆಗೆ ಇರ್ತಾ ಇದ್ರು. ಕಷ್ಟ ಬಂದ್ರು ಸುಖ ಬಂದ್ರು ಏನು ಬಂದ್ರು ಸಹಿತ ಅದು ಸಹಭಾಗ್ಯವ ಭಗವಾನ ಜೊತೆಗೆ ಹಂಚಿಕೆ ಮಾಡ್ಕೋಬೇಕು ನಾವು. ಏ ಭಗವಾನ್, ಅದಕ್ಕೆ ಭಗವಾನ್ ಹೇಳ್ತಾನೆ, ನಾನು ನಿಮ್ಮ ಅತ್ಯುತ್ತಮವಾದ ಗೆಳೆಯ ಅಂತ. ಐ ಆಮ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತ. ನಾನು ನಿಮ್ಮ ನಿಜವಾದ ಗೆಳೆಯ, ಒಳ್ಳೆ ಗೆಳೆಯ. ಭಗವಾನ ಆ ರೀತಿ ನಡ್ಕೊಳ್ತಿರ್ತಾರೆ. ಹಿಂಗ ವಿದ್ವಾನನ ಮಗ ಆ ಕಥೆಯನ್ನ ಹೇಳಬೇಕಾದಾಗ, ಈಗ ಪಂಚವಟಿ ಒಳಗ ಯಾರೋ ಮರೀಚ ಬಂಗಾರದ ಜಿಂಕೆಯಾಗಿ ಬಂದಿದ್ದಾನ. ಆ ಜಿಂಕೆನ ಸೀತಾದೇವಿ ಕೇಳಲಿಕ್ಕತ್ತಾಳ. ಸೀತಾದೇವಿಗೆ ರಾಮ ಹೇಳ್ತಾ ಇದ್ದಾರೆ, ಇವಾಗ ಏನೈತಿ, ರಾಮ ಏನೈತಿ ಆ ಹಿರಣ್ಯನ ಹಿಡ್ಕೊಂಬರ್ಲಿಕ್ಕೆ ಅಥವಾ ಜಿಂಕೆನ ಹಿಡ್ಕೊಂಬರ್ಲಿಕ್ಕೆ ಮುಂದೆ ಹೋಗ್ತಾರೆ. ಹೋಗ್ಬೇಕಾದ್ರೆ ರಕ್ಷಣೆ ಸಲುವಾಗಿ ಲಕ್ಷ್ಮಣನನ್ನು ನಿಲ್ಲಿಸ್ತಾರೆ. ಲಕ್ಷ್ಮಣ, ನೀನು ನೋಡಿದಾರಪ್ಪ, ನಾನು ಇದನ್ನ ಹಿಡ್ಕೊಂಬರ್ತೀನಿ ಅಂತ. ಇವ್ರಿಗೆ ರಾಮನಿಗೆ ಗೊತ್ತದು ಅದು ಹಿರಣ್ಯ ಅಲ್ಲ, ಅವ ರಾಕ್ಷಸ ಅಂತ. ಅದನ್ನ ಈ ಸೀತಾದೇವಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಸೀತಾದೇವಿ ಅದನ್ನ ಒಪ್ಲಿಕ್ಕೆ ತಯಾರಿಲ್ಲ. ಆಯ್ತು, ಇವನು ಕರ್ಕೊಂಡ್ಬರ್ಬೇಕಂತಾನೆ ಹೋಗ್ತಾರೆ. ಹೋಗಿ ಹೊಡಿಬೇಕಾದ್ರೆ ಅದು ಸಿಗೋದಿಲ್ಲ. ಸಿಗಬೇಕಾದ್ರೆ ಬಾಣ ಬಿಡ್ತಾರ, ಬಾಣ ಅವ್ರಿಗೆ ತಲುಪ್ತದೆ. ಆ ಬಾಣ ಬಿದ್ದ ಹೊತ್ನಾಗ ಅವ್ರೇಂತಿ ಸಾಯುದಿಲ್ಲ. ಅದೇ ಮಾಡ್ತಾರ ಅವ್ರ ಮರೀಚ ರಾಮ 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 ಅಂತ ಓದಿರ್ತದೆ. ರಾಮ 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 ಅಂತ ಓದಿರೋದು, ಸಾರಿ ಲಕ್ಷ್ಮಣ ಲಕ್ಷ್ಮಣ ಅಂತ ಕೂಗ್ತದೆ ಬೇಕಂತ. ನಾವು ಅಂದ್ರೆ ರಾಕ್ಷಸ ಅಲ್ಲ, ಅದನ್ನ ಮೆಸ್ಮರೈಸ್ ಮಾಡ್ಲಿಕ್ಕೆ ಮಾಡಿರ್ತಾರೆ. ಈಗ ರಾಮ ಏನು ಬಿಟ್ಟಿರುವಂತ ಬಾಣ ಏನಿತ್ತಲ್ಲ, ಆ ಬಾಣದ ಫೋರ್ಸ್ ಏನಿತ್ತು, ಆ ಫೋರ್ಸ್ಗೆ ಹೋಗಿ ಆ ಮರೀಚ ಮಾರಿಸಸ್ ನಲ್ಲಿ ಬಿದ್ದಿದ್ದಂತೆ. ಮಾರಿಸಸ್ ಅಂದ್ರೆ ಈಗ ನೋಡಿ, ಈಗಿನ ದೇಶ ಮಾರಿಸಸ್, ಇಂಡೋನೇಷ್ಯಾ ಕೆಳಗಡೆ ಏನೇ ಇರಬಹುದು. ಮರೀಚ ಹೋಗಿ ಬಿದ್ದಿರುವಂತ ಜಾಗಕ್ಕ ಮಾರಿಸಸ್ ಅಂತ ಕರೀತಾರೆ. ಅವಾಗಿನ ಎಲ್ಲಾ ದೇಶಗಳಿಗೆ ಹೆಸರು ಉಂಟು. ಈಗ ನಮ್ಮ ಕಾಂಬೋಡಿಯಾ ಅಂತ ಕರಿತೀವಿ. ಕೌಂಡಿನ್ಯ ಅನ್ನುವಂಥ ರಾಜ ಹೋಗಿ ಆಳಿದ್ದ, ಅದಕ್ಕೆ ಕಾಂಬೋಡಿಯಾ ಕಾಂಬೋಜ್ ಪ್ರಾಂತ್ಯ ಆಗಿತ್ತು.
ಈಗ ಸಿಂಹಳ, ಈಗ ಶ್ರೀಲಂಕಾ ಏನೈತಲ್ಲ ಸಿಂಹಳ ಅಂತ ಕರೀತಿದ್ರು. ಈಗ ಸಿಂಗಾಪುರಕ್ಕೆ ಸಿಂಹಪುರಿ ಅಂತ ಕರೀತಿದ್ರು. ಇಂಡೋನೇಷ್ಯಾಕ್ಕೆ ಸುವರ್ಣ ದ್ವೀಪಗಳು ಅಂತ ಕರೀತಾರೆ. ಸುವರ್ಣ ದ್ವೀಪಗಳು ಅಂದ್ರೆ ಗೋಲ್ಡನ್ ಐಲ್ಯಾಂಡ್ಸ್ ಅಂತ. ಮಲೇಷ್ಯಾಕ್ಕೆ ಮಲೆಯ ದೇಶ ಅಂತ ಕರೀತಾರೆ. ಅಲ್ಲೆಲ್ಲ ಸ್ಯಾಂಡಲ್ವುಡ್ ಯಥೇಚ್ಛವಾಗಿ ಬೆಳೀತಿತ್ತು. ಅಂದ್ರೆ ಶ್ರೀಗಂಧ ಯಥೋಚಿತವಾಗಿ ಬೆಳೀತಿತ್ತು. ಅದಕ್ಕೆ ಮಲಯ ದೇಶ ಅಂತ ಕರೀತಿದ್ರು. ಈಗ ಮಲಯ ಮದೇಶ್ವರ ಬೆಟ್ಟ ಯುವರಪ್ಪನಿದ್ದ ಆ ಜಾಗಕ್ಕೆ ಅವ ಏನಂತೆ ಅವ ಶ್ರೀಗಂಧದ ಕಳತನ ಮಾಡ್ತಾ ಇದ್ನಲ್ಲ, ಆ ಜಾಗ ಇದ್ದದ್ದು ಅದಕ್ಕೆ ಮಲಯ ಮದೇಶ್ವರ. ಮಲಯ ಅಂದ್ರೆ ಶ್ರೀಗಂಧ. ಮಹದೇಶ್ವರ ಬೆಟ್ಟ ಇತ್ತು, ದೇವರ ಗುಡಿ ಇರುವಂತ ಜಾಗ, ಅದಕ್ಕೆ ಅದು ಮಲಯ ಮದೇಶ್ವರ ಅಂತ. ಜಗನ್ನಾಥಗ ಇವತ್ತಿನವರೆಗೂ ಮಲಯ ದೇಶ ಅಂದ್ರೆ ಮಲೇಷ್ಯಾದಿಂದ ಶ್ರೀಗಂಧ ತರ್ತಾರ. ಅವರಿಗೆ ಅದನ್ನ ಚಂದನ ಲೇಪನ ಮಾಡ್ತಾರೆ. ಹಿಂಗೆ ಲೇಪನ ಮಾಡ್ತಾ ಮಾಡ್ತಾ ಜಗನ್ನಾಥಿ ಶರೀರ ದೊಡ್ಡದಾಗ್ತಾ ಹೋಗ್ತಾವಂತ. ಹಂಗ ಮಲೇಷಿಯಾ ಮಲಯ ದೇಶ ಅಂತ ಹಿಂಗೆ ಬೇರೆ ಬೇರೆ ದೇಶಗಳ ಹೆಸರುಗಳು ಉಂಟು, ಅವಾಗಿನ ಹೆಸರುಗಳು ಉಂಟು. ಈಗ ಏನೈತಿ ಬಾರ್ಡರ್ ಮಾಡಿಕೊಂಡು ಆಯಾ ದೇಶ ಅಂತ ಹೇಳ್ಕೊಂಡಿದ್ದಾರೆ. ಪ್ರಭುಪಾದವ್ರು ಬಹಳ ಚಂದ ಹೇಳ್ತಾರೆ. ಈ ಉದಾಹರಣೆ ಹೆಂಗೆ ಹೇಳ್ತಾರೆ ಅಂದ್ರೆ, ನಾಯಿ ರಾತ್ರಿ ಕಡೆಗೆ ಹೋಗಿ ಒಂದಕ್ಕೆ ಮಾಡಿ ಮಾರ್ಕ್ ಮಾಡಿ ಬರ್ತದಂತೆ, ಹೇಳ್ತದಂತ. ಮುಂಜಾನೆ ಇನ್ನೊಂದು ನಾಯಿಗೆ ಬಂದ ಗರ್ ಗೊತ್ತಿಲ್ಲ, ನಿನ್ನ ರಾತ್ರಿ ನಾನು ಅದು ಮಾರ್ಕ್ ಮಾಡಿದ್ದೀನಿ, ನಾ ಬಾರ್ಡರ್ ಹಾಕಿದ್ದೀನಿ, ಆ ಬಾರ್ಡರ್ನಿಂದ ನೀವು ಒಳಗೆ ಬಂದಿದೆ, ಗರ್ರ್ ಬರೋಂಗಿಲ್ಲ ಅಲ್ಲಿ ಅಂತ. ಹಂಗ ನಾವು ಬಾರ್ಡರ್ ಮಾಡ್ಕೊಂಡಿದ್ದೇವೆ. ಬಾರ್ಡರ್ ಹಾಕಿ ಏನೇ ರಾತ್ರಿ ಕಡಿಸಕ್ಕೆ ಒಂದಕ್ಕೆ ಮಾಡಿ ಆ ಬಾರ್ಡರ್ ಮಾಡ್ಕೊಂಡಿದ್ದೀವಿ. ಆ ರೀತಿ ಬಾರ್ಡರ್ ಮಾಡ್ಕೊಂಡು ನಾವೇನು ಮಾಡ್ಕೊಳ್ತೀವಿ, ಈ ಬಾರ್ಡರ್ ನಂದು, ಈ ಬಾರ್ಡರ್ ನಿಂದು ಅಂತ ಈ ಬಾರ್ಡರ್ಗೆ ನಾವು ಹೊಡೆದಾಡ್ತಾ ಇದ್ದೀವಿ ಅಂತ. ಹಿಂಗ ಬಾರ್ಡರ್ ಈಗ ಇದು ಭಕ್ತಿ ಅನ್ನೋದು ಬಾರ್ಡರ್ಲೆಸ್ ಅಂತ, ಸೀಮಾತೀತವಾಗಿದೆ ಅಂತ ಭಕ್ತಿ ಅನ್ನೋದು. ಈ ರೀತಿ ನಡೀತಾ ಇರ್ಬೇಕಾದ್ರೆ ಮರೀಚ ಆ ರೀತಿ ಲಕ್ಷ್ಮಣ ಅಂತ ಕೂಗಿದ. ಲಕ್ಷ್ಮಣ ಸೀತಾದೇವಿ ಹೇಳ್ತಾಳೆ, ಹೋಗು, ರಾಮ ಬಹಳ ವಿಕಟ ಸ್ಥಿತಿ ಒಳಗಿದ್ದಾನೆ ಅಂತ. ಮುಂದಿನ ಸ್ಟೋರಿ ನಿಮ್ಗೆಲ್ಲ ಗೊತ್ತು. ಈ ಕಥೆನ ಯಾರು ಕೇಳಿಕತ್ತಾರ? ಕುಲಶೇಖರ ಮಹಾರಾಜರು ಕೇಳಕತ್ತಾರ. ಆಮೇಲೆ ರಾವಣ ಬಂದು ಸೀತಾದೇವಿನ ಅಪಹರಣೆ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದ. ತಗೊಂಡು ಹೋಗ್ಬೇಕಾದ್ರೆ ಹಂಪಿ ಮೇಲೆ ಹಾರಿಸ್ಬೋದು ಅಂತ. ಈಗ ಎಲ್ಲೇ ಪಂಚವಟಿ ಮೇಲೆ ಆದ್ಮೇಲೆ ಹಂಪಿ ಆದ್ಮೇಲೆ ರಾಮೇಶ್ವರ ಆದ್ಮೇಲೆ ಶ್ರೀಲಂಕಾ. ನೀವು ಲೈನ್ ಹಾಕಿದ್ರೆ ಒಂದೇ ಲೈನ್ನಾಗ ಬರ್ತದೆ, ಒಂದು ಸ್ಟ್ರೇಟ್ ಲೈನ್, ಒಂದು ಗೆರೆ ಒಳಗೆ ಅದು ಕಾಣ್ತದೆ. ಅಂದ್ರೆ ಅವ ಪುಷ್ಪಕ ವಿಮಾನದೊಳಗೆ ತೊಗೊಂಡು ಹೋದ ಅಂತ. ವಿಮಾನ ಸ್ಟ್ರೇಟ್ವಾಗಿ ಹಾರಿ ಹೋತು ಅಂತ. ಆ ಹಾರಿ ಹೋಗ್ಬೇಕಾದ್ರೆ ಸೀತಾದೇವಿ ಶೆರಗು ಇಲ್ಲಿ ವಿಮಾನ ಅಗದಿ ಕೆಳ ಹಂತದೊಳಗಿದ್ದು ಹೊತ್ನಾಗ ಆ ಶೆರಗೆ ಕೆಳಗೆ ಏನೈತಿ ಎಳ್ಕೊಂಡು ಹೋಗ್ತಾ ಇತ್ತಂತೆ, ಜಮೀನಿಕ ತಾಗ್ತು ಅಂತೆ. ಎಲ್ಲಿ? ಹಂಪಿಯಲ್ಲಿ. ಅಲ್ಲಿ ಸೀತಾ ಶೆರಗು ಅಂತ ಇದೆ. ಕಲ್ಲು ಬಂಡಿಯೊಳಗೆ ಆ ಶೆರಗಿನ ರೂಪದೊಳಗೆ ಬಹಳ ದೂರದಿಂದನೂ ಅದು ಕಾಣ್ತದೆ. ದೂರದವರೆಗೂ ಉದ್ದವಾಗಿ ಕಾಣ್ತದೆ ಸೀತಾ ಶೆರಗು ಅಂತ ಇದು. ಅಲ್ಲಿ ಏನೈತಿ, ಸೀತೆ ತನ್ನ ಕರ್ಣಕುಂಡಲಗಳು, ಬಳಿ, ಆಭರಣಗಳನ್ನು ಹೋಗಲ್ಲು ಅಂತ. ಅಲ್ಲಿರುವ ಕಪಿಗಳು, ಅಲ್ಲಿರುವ ವಾನರರು ಅದನ್ನ ಏನೈತಿ ಸಂಗ್ರಹ ಮಾಡಿಕೊಂಡು ಸುಗ್ರೀವನಿಗೆ ತಮ್ಮಂದು ತಲುಪಿಸಿದ್ರು ಅಂತ. ಇದು ಸುಗ್ರೀವ ಏನೈತಿ, ರಾಮ ಯಾವಾಗ ಇಲ್ಲಿ ಹಂಪಿಗೆ ಬರ್ತಾರೆ ಅಥವಾ ವಿಜಯನಗರ ಸಾಮ್ರಾಜ್ಯಕ್ಕೆ ಕಿಷ್ಕಿಂದಕ್ಕೆ ಬರ್ತಾರೆ, ಆ ಕಿಷ್ಕಿಂದದೊಳಗ ಚತುರ್ಮಾಸ 4 ತಿಂಗಳ ಅವರು ಅಲ್ಲಿದ್ರು. ಮಳೆಗಾಲ ಟೈಮ್, ಆ ಟೈಮ್ನಾಗ ಇದ್ರು ಅಂತ. ಅವಾಗ ಇದನ್ನ ಸುಗ್ರೀವ ಏನೈತಿ ರಾಮನ ಒಂದು ದುಃಖದೊಳಗೆ ಇದನ್ನೇ ತೋರಿಸ್ತಾರೆ. ಇವೆಲ್ಲ ಇಲ್ಲಿ ಬಿದ್ದಿದ್ವು, ಈ ರೀತಿ ಇದ್ವು ಅಂತ. ಇವೆಲ್ಲ ನಿಮ್ಗೆ ಹೌದಾ ನೋಡಿ ಅಂತ. ಹೌದು ಅಂತ ಹೇಳ್ತಾನೆ ರಾಮ ಅಂತ. ಹಿಂಗ ಸೀತಾದೇವಿನ ಅಪಹರಣ ಮಾಡಿಕೊಂಡು ಹೋದ್ರು ಅಂತ. ಇದನ್ನು ಕೇಳ್ತಾನೆ ಯಾರು? ಕುಲಶೇಖರ ಮಹಾರಾಜ ಇದನ್ನು ಕೇಳ್ತಾ ಅವನು ಮೈ ಇದಾಗ್ತದ, ಇಷ್ಟೊಂದು ಕ್ರೋಧ ಅಗ್ನಿ ಬರ್ತದ ಅವನಿಗೆ. ಹೇಳ್ತಾನೆ, ಮಂತ್ರಿಗಳೇ ರೆಡಿಯಾಗಿ, ತಯಾರಾಗಿ, ಸಿದ್ಧರಾಗಿ, ನಾವು ಈಗ ಶ್ರೀಲಂಕಾಕ್ಕೆ ಹೋಗೋಣ, ರಾವಣನನ್ನು ಸೋಲಿಸಿ ಸೀತಾದೇವಿಯನ್ನು ಕರ್ಕೊಂಡು ಬರೋಣ, ರಾಮನಿಗೆ ನಾವು ಸೇವೆ ಮಾಡೋಣ. ಮಂತ್ರಿಗಳಿಗೆ ಗಡಬಡ ಆಗತ್ತೆ, ಏನಪ್ಪ ಏನ್ ಮಾಡೋದಿನ್ನ ಅಂತ. ರಾಜ ರೆಡಿ ಆದ, ಅವನ್ನೆಲ್ಲ ಮೈಗೆ ಹಾಕೊಳ್ಳುವಂತ ಎಲ್ಲ ಯುದ್ಧ ಮಾಡ್ಬೇಕಾದಾಗ ಹಾಕೊಳ್ಬೇಕಾಗಿರುವಂತ ಎಲ್ಲವನ್ನ ಇವನ್ನ ವೇಷಧಾರಣೆ ಮಾಡಿದ್ರು. ಶಿರಸ್ತ್ರಾಣ ಹಾಕೊಂಡ್ರು, ಕೈಯ ಒಳಗ ಖಡ್ಗ ಹಿಡ್ಕೊಂಡ್ರು. ಆರ್ಡರ್ ಮಾಡಿದ್ರು, ಆಜ್ಞೆಯನ್ನು ಮಾಡಿದ್ರು. ರೆಡಿಯಾಗಿ ಬನ್ನಿ ಹೊರಡ್ರಿ ಅಂತ. ತಮಿಳ್ನಾಡು ಪಕ್ಕಕ್ಕನ ಸಮುದ್ರ,
ಸಮುದ್ರ ಕಡೆಗೆ ಅಂದರೆ ಈಗಿನ ನಾವು ಕನ್ಯಾಕುಮಾರಿ ಅಥವಾ ರಾಮೇಶ್ವರಂ ಏರಿಯಾ ಕಡೆಗೆ ಅವರು ಬರ್ಲಿಕ್ಕತ್ತಿದ್ರು. ಸೈನ್ಯ ರೆಡಿ ಆಯ್ತು, ಮಂತ್ರಿಗಳು, ಸೇನಾಧಿಪತಿಗಳು ಎಲ್ಲರೂ ಹೋಗ್ಲಿದ್ದಾರೆ. ರಾಜ ಮುಂದೆ ಹೋಗ್ತಾ ಇದ್ದಾನಂದ್ರೆ ರಾಜನ ಹಿಂದೆ ಮಂತ್ರಿಗಳು, ಸೇನಾಧಿಪತಿಗಳು, ಸೈನಿಕರು ಎಲ್ಲರೂ ಹೋಗ್ಲಿಕ್ಕೆ ಅಗದಿ ಸಿಸ್ಟಮೆಟಿಕ್ ಕವಾಯತಿನ ಮೂಲಕ ಮುಂದೆ ಹೋಗ್ತಾ ಇತ್ತು. ರಾಜ ರಾಮನಿಗೆ ಹೇಳ್ತಾನೆ, ರಾಮ ನಾವು ಬರ್ತಾ ಇದ್ದೀವಿ, ರಾವಣ ನಾ ಬರ್ತಾ ಇದ್ದೀನಿ, ನಿಮ್ಮನ್ನು ನಾನು ನೋಡ್ಕೊಳ್ತೇನೆ. ಅಗದಿ ಖಡ್ಗವನ್ನು ಜಾಳಪಿಸಿ ವೀರ ಘೋಷಣೆ ಮಾಡ್ತಾ ಮಾಡ್ತಾ ಮುಂದುವರಿತಾ ಇತ್ತು. ಈಗ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಸಮುದ್ರ ಬಂತು. ಮುಂದೆ ನಡೀರಿ ಅಂತಂದ್ರೆ ಯಾರಿಗೆ? ಸೈನಿಕರಿಗೆ, ಮಂತ್ರಿಗಳಿಗೆ. ಎಲ್ಲಿ ಹೋಗ್ಬೇಕು ಅವ್ರು? ಮುಂದೆ ನೀರು, ಮುಂದೆ ಬನ್ನಿ ಅಂದ್ರು. ಫಸ್ಟ್ ಪಾದ ಮುಗಿತು, ಆಮೇಲೆ ಮೊಣಕಾಲಕ್ಕೆ ಬಂತು. ಮುಂದೆ ಜೈ ಶ್ರೀರಾಮ್ ಹೇಳ್ತಾ ಇದ್ರು. ಅವರು ಹಿಂದ ಬಂದ್ರು, ಮೊಣಕಾಲು ಬಂತು, ನಡುಮಟ್ಟದ ನೀರು ಬಂತು, ಆಮೇಲೆ ಎದಿತನ ನೀರು ಬಂತು, ಆಮೇಲೆ ಕುತ್ತಿಗೆತನ ನೀರು ಬಂತು. ಆವಾಗಲೂ ಕೂಡ ಹೇಳ್ತಾ ಇದ್ದಾರೆ ಮುಂದುವರೀರಿ ಅಂತ. ಇನ್ನೇನು ಇಲ್ಲ, ನಮ್ಮ ಗದ್ದದವರೆಗೆ ನೀರು ಬಂತು. ರಾಮ ಯೋಚನೆ ಮಾಡ್ಲಿಕ್ಕೆ, ಅಯ್ಯೋ ಇದು ಕಲಿಯುಗ ನಡಿಲಿಕ್ಕತ್ತದ. ಈ ಟೈಮ್ನಾಗ ಈ ಸಮುದ್ರವನ್ನ ಈಜಿಕೊಂಡು ಆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಮ ಏನ್ ಮಾಡಿದ್ರು, ಅಗದಿ ಕರುಣೆಯಿಂದ ಆ ಕಡೆಯಿಂದ ಸೀತಾದೇವಿನ ಕುದುರಿಸಿಕೊಂಡು ಲಕ್ಷ್ಮಣನ ಜೊತೆಗೆ ವಿಭೀಷಣಾದಿಗಳನ್ನು ಕುದುರಿಸಿಕೊಂಡು ಅವ್ರನ್ನ ಬೋಟ್ನ ಮೂಲಕ ಬಂದ್ರಂತೆ. ಮುಂದಗಡೆ ಬಂದು ಕುಲಶೇಖರ ಮಹಾರಾಜರು ಹೇಳ್ತಾನೆ, ನಾವು ರಾವಣನನ್ನ ಕೊಂದು ಸೀತಾದೇವಿಯನ್ನು ಕರ್ಕೊಂಡು ನಾವು ಈಗ ಯುದ್ಧವನ್ನು ಗೆದ್ದು ಬರಲಿಕ್ಕತ್ತೇವೆ, ನೀವು ಬನ್ನಿ ಅಂತ ಅಂದು ಮತ್ತೆ ಅವ್ರನ್ನ ಎಬ್ಬಿಸಿ ಅದರಲ್ಲಿ ಬೋಟ್ನಲ್ಲಿ ಕುಂದಿರಿಸಿಕೊಂಡು ಮತ್ತೆ ದಡದವರಿಗೆ ಬಿಟ್ಟು, ನೀವು ಹೋಗ್ರಿ, ನಿಮ್ಮ ರಾಜ್ಯದಲ್ಲಿ ಸುಖವಾಗಿರಿ, ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೇನೆ ಅಂತಂತ ರಾಮ ಏನತಿ ಅವರಿಗೆ ಆಶೀರ್ವಾದ ಮಾಡಿ ಅಯೋಧ್ಯದ ಕಡೆಗೆ ರಾಮ ಹೋದರು. ಇವರೇನತಿ ಕುಲಶೇಖರ ಮಹಾರಾಜರು ಖುಷಿಯಿಂದ ಒಂದು ಎಲ್ಲ ಕಡೆಗೆ ಹೇಳ್ತಾ ಇದ್ದಾರೆ, ಜೈ ಶ್ರೀರಾಮ್, ಜಯ ಅವರ ರಾಮಚಂದ್ರ ಕಿ ಜಯ, ಜಯ ಅವರ ರಾಮಚಂದ್ರ ಕಿ ಜಯ. ಎಲ್ಲ ಕಡೆಗೆ ಘೋಷಣೆಗಳನ್ನು ಕೂಗ್ತಾ ರಾಜ್ಯದೊಳಗ ಎಲ್ಲ ಕಡೆಗೂ ಸ್ವಚ್ಛತಾ ಕಾರ್ಯಕ್ರಮ, ಮತ್ತೇನತೆ ರೋಡ್ಗಳೆಲ್ಲ ಕ್ಲೀನ್ ಮಾಡಿ ಅಲ್ಲಿಗ ಆಕಳದ ಸಗಣಿಗಳ ಮೂಲಕ ಸಾರಿಸಿ, ಮನೆ ಮುಂದ್ಗಡೆ ಸಾರಿಸಿ, ರಂಗೋಲಿ ಹಾಕಿ, ತಳಿ ತೋರಣ ಮತ್ತೆ ಬಾಳೆ ದಿಂಡುಗಳನ್ನು ಕಟ್ಟಿದ್ರು, ತೆಂಗಿನ ಗರಿಗಳನ್ನು ಕಟ್ಟಿದ್ರು, ಹೂವುಗಳ ಹಾರಗಳನ್ನು ಹಾಕಿದ್ರು, ಇಲ್ಲಿ ಸೆಂಟೆಡ್ ವಾಟರ್ ಅಂದ್ರೆ ಸುಗಂಧಿತ ನೀರುಗಳನ್ನು ಸಿಂಪಡಣೆ ಮಾಡಿದ್ರು. ಎಲ್ಲ ಕಡೆಗೆ ಎಲ್ಲಾ ಗುಡಿಗಳನ್ನು ಸಜಾವಟ್ ಮಾಡಿದರು, ಆಕಳುಗಳನ್ನು ಸಜಾವಟ್ ಮಾಡಿದರು, ಎಲ್ಲ ರೀತಿ ಎಲ್ಲಾ ಕಡೆಗೆ ಹೊಸ ಬಟ್ಟೆಗಳನ್ನು ಧಾರಣೆ ಮಾಡಿದರು. ಖುದ್ದು ಮನೆಯಲ್ಲಿನೂ ಕೂಡ ಹಬ್ಬದ ವಾತಾವರಣ, ಮನದಲ್ಲಿನೂ ಕೂಡ ಹಬ್ಬದ ವಾತಾವರಣ, ಹಿಂಗೆ ವಿಜೃಂಭಣೆ ಆಗಲಿಕ್ಕೆ. ಈ ರೀತಿ ಕುಲಶೇಖರ ಮಹಾರಾಜರು ರಾಮನ ಕಥೆ ಕೇಳ್ತಾ ಇದ್ರು, ರಾಮನ ಕಥೆಯ ಜೊತೆಗೆ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ರು, ಅದನ್ನ ಹಬ್ಬನ ಆಚರಣೆ ಮಾಡ್ಲಿಕ್ಕೆ. ಇವಾಗ ಲಿಟ್ರಲಿ ಮಂತ್ರಿಗಳಿಗೆ ಇವಾಗ ಏನೈತಿ, ಮಂತ್ರಿಗಳಿಗೆ ಏನ್ ಮಾಡೋದು, ಮಂತ್ರಿಗಳು ಭಕ್ತರು ಇರಲಿಲ್ಲ, ಆದ್ರ ರಾಜ ಅವ್ರಿಗೆ ಬೇಕು. ರಾಜ ಇಲ್ಲಿಂದ ಹೋದ್ರೆ ವಾಪಸ್ ಬರುವುದಿಲ್ಲ. ಇನ್ನು ಯಾವಾಗಲೂ ರಾಜ ಏನ್ ಮಾಡ್ತಿದ್ರು, ರಂಗ ಶ್ರೀರಂಗಂ ಶ್ರೀರಂಗ ರಂಗನಾಥಿ, ಕಾಂಚೀಪುರದ ವರದರಾಜ ಬಾಲಾಜಿ ಅಂತ ಕರಿತಾ ಇದ್ರು. ಎಲ್ಲ ಕನಸಿನ ಕೂಡ, ನಿದ್ರೆಯೊಳಗನು ಕೂಡ, ಸ್ವಪ್ನದಲ್ಲೂ ಕೂಡ ಅವರು ಕೂಗ್ತಿದ್ರು. ಅದಕ್ಕೆ ಏನ್ ಮಾಡಿದ್ರು, ಈ ಮಂತ್ರಿಗಳಿಗೆ ಒಂದು ಯೋಚನೆ ಮಾಡಿದ್ರು, ಒಂದು ಕುಟಿಲ ತಂತ್ರ ಮಾಡಿದ್ರು. ಏನಪ್ಪ ಮಾಡೋದು ಅಂದ್ರೆ, ಇವರು ವೈಷ್ಣವರ ಮೇಲೆ ಇಷ್ಟೊಂದು ಪ್ರೇಮ ಐತಿ ಇವರಿಗೆ, ಅಥವಾ ಭಕ್ತರ ಮೇಲೆ ಇಷ್ಟೊಂದು ಪ್ರೇಮ ಐತಿ, ಆ ಪ್ರೇಮನ ಕಟ್ ಮಾಡೋದು ಹೆಂಗ, ಅಥವಾ ಅದನ್ನ ಭೇದ ಮಾಡೋದು ಹೆಂಗ ಮಾಡೋದು ಅಂತ ಯೋಚನೆ ಮಾಡಿ ಒಂದು ತಾರ್ಕಿಕ ರೂಪಕ್ಕೆ ಬಂದ್ರು. ಏನ್ ತಾರ್ಕಿಕ ರೂಪಕ್ಕೆ ಬಂದ್ರಂದ್ರೆ, ಇವ್ರದ್ದು ಅರಮನೆಯಲ್ಲಿರುವಂತ ಮಂದಿರದೊಳಗಿರುವಂತ ಸೀತಾರಾಮ್ ಲಕ್ಷ್ಮಣ ಏನಿದ್ರಲ್ಲ, ಹನುಮಾನ್, ಆ ಮೂರ್ತಿಗಳನ್ನ ಪೂಜೆ ಮಾಡಿಸ್ತಿದ್ರು. ದಿನಂಪ್ರತಿ ಪೂಜೆ ಮಾಡ್ತಿದ್ರು, ಭಕ್ತರು ಪೂಜೆ ಮಾಡ್ತಿದ್ರು. ಫೆಸ್ಟಿವಲ್ ಅಂದ್ರೆ ಹಬ್ಬ ಆಚರಣೆ ವಾತಾವರಣ ಆಗ್ಲಿಕ್ಕೆ, ಹಬ್ಬ ಆಚರಣೆ ಮಾಡಬೇಕಾದಾಗ ಆ ಮೂರ್ತಿಗಳನ್ನ
ಪಲ್ಲಕ್ಕಿ ಮೇಲೆ ಎತ್ಕೊಂಡು ಹೋಗ್ತಾ ಇದ್ರು. ಪಲ್ಲಕ್ಕಿ ಸ್ವತಃ ರಾಜನೂ ಹೊರ್ತಿದ್ರು. ಆಮೇಲೆ ಅಂತ ಹಾತಿ ಅಂದ್ರೆ ಆನೆಯ ಮೇಲೆ ಅದನ್ನ ಕುಳ್ಳರಿಸಿ ಮೆರವಣಿಗೆ ಮಾಡ್ತಾ ಇಡೀ ರಾಜ್ಯದ ತುಂಬಾ ಮೆರವಣಿಗೆ ಮಾಡ್ಕೊಂಡು ವಾಪಸ್ ಮತ್ತೆ ರಾಜಧಾನಿಯೊಳಗೆ ಅರಮನೆಯೊಳಗೆ ತಮ್ಮನ್ನು ಇಳಿಸ್ತಿದ್ರು, ಹಬ್ಬ ಆಚರಣೆ ಮಾಡ್ತಿದ್ರು. ಅದೆಲ್ಲ ಭಕ್ತರೆಲ್ಲ ನೋಡ್ಕೊಳ್ತಿದ್ರು. ರಾಮನ ಕೊರಳಿನಲ್ಲಿ ಅತ್ಯುತ್ತಮವಾದ ಕಂಠಿ ಹಾರಗಳು, ವಜ್ರಗಳಿಂದ ಮಾಡಿರುವಂತ ಅಗದಿ ಅತ್ಯಮೂಲ್ಯವಾದ ಒಂದು ಹಾರಗಳು ಇದ್ವು. ಹಿಂಗ ಅವ್ರೇನ್ ಮಾಡಿದ್ರು, ಅದ್ರಾಗ ಅತಿ ಅತಿ ಉತ್ತಮವಾಗಿರುವಂತ ಹಾರ, ಅತಿ ಬೆಲೆ ಉಳ್ಳದ್ದು ಅಂತ ಹಾರನ ಮಂತ್ರಿ ಏನ್ ಮಾಡ್ತಾರ, ಎತ್ತಿ ತೆಗೆದಿಟ್ಬಿಟ್ರು. ತೆಗೆದಿಟ್ಟು ರಾಜ ಒಂದೇನೋ ಪರ್ಸನಲಿ ಪೂಜೆ ಮಾಡ್ಬೇಕಾದಾಗ ಈ ಹಾರ ಎಲ್ಲಿದೆ ಅಂತ ಮಂತ್ರಿಗಳನ್ನ ಕೇಳಿದ್ರು. ಇಲ್ಲ ನಮ್ಗೆ ಗೊತ್ತಿಲ್ಲ, ನಿಮ್ಮ ಭಕ್ತರೇ ಅವರೆಲ್ಲ ಪೂಜೆ ಮಾಡ್ತಾ ಇರ್ತಾರೆ, ಈ ಅವರೇ ಎಲ್ಲರೂ ಕಂಡುಕೊಂಡಿರ್ಬೋದು, ಇಟ್ಟಿರ್ಬೋದು ಅಂತ. ಸರಿ, ಭಕ್ತರೆಲ್ಲ ವಿಚಾರ ಮಾಡ್ತಾರೆ. ಇಲ್ಲ, ಆಯ್ತು. ಮಂತ್ರಿಗಳು ಹೇಳ್ತಾರೆ, ಇಲ್ಲ ಅವ್ರು ಯಾರೋ ನಿಮ್ಮ ಭಕ್ತರ ಯಾರೋ ಕಳ್ತನ ಮಾಡಿದ್ದಾರೆ ಅಂತ. ರಾಜಾಗ ಅನಿಸ್ತದೆ, ಬಹಳ ಸಿಟ್ಟು ಬರ್ತದೆ. ಭಕ್ತರು ಎಂದೂ ಕಳ್ತನ ಮಾಡೋದಲ್ಲ, ಅವ್ರು ಎಂದೂ ಕಳ್ಳರಲ್ಲ. ಭಗವಾನನ ವಸ್ತುಗಳನ್ನ ಅವ್ರು ಇಷ್ಟೊಂದು ಪೂಜನೀಯವಾಗಿ ಕಾಣ್ತಾರಂದ್ರೆ ಅವ್ರೆಂದೂ ಕಳ್ಳರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರು ಯಾವಾಗ ಈಗ ಕುಲಶೇಖರ ಮಹಾರಾಜರು ಶ್ರೀರಂಗಮ್ಗೆ ಹೋಗ್ಬೇಕಂತ ಯೋಚನೆ ಮಾಡ್ತಿದ್ರು, ಅವಾಗ ಎಲ್ಲ ಭಕ್ತರು ವಾಪಸ್ ಬರ್ಬೇಕಾದ್ರೆ ಒಬ್ಬೊಬ್ಬರು ಭಕ್ತರು ಬಂದವರಿಗೆ ನಾವು ಅವ್ರ ಸೇವೆ ಮಾಡ್ಬೇಕು ಅಂತ. ಈಗ ಶ್ರೀ ಸಂಪ್ರದಾಯದಲ್ಲಿ ಭಕ್ತರ ಸೇವೆ ಅನ್ನೋದು ಒಂದು ಅತ್ಯಮೂಲ್ಯವಾದದ್ದು. ವಿಗ್ರಹ ಆರಾಧನೆ ಮತ್ತು ಭಕ್ತರ ಸೇವೆ ಅದು ಬಹಳ ಇದು ಇಂಪಾರ್ಟೆಂಟ್ ಅಂತ. ಅದಕ್ಕೆ ಚೈತನ್ಯ ಮಹಾಪ್ರಭು ಅವರು ಒಂದು ಭಕ್ತರ ಸೇವೆಯನ್ನು ಎಲ್ಲಿಂದ ತಗೊಂಡ್ರು ಅಂದ್ರೆ ಶ್ರೀ ಸಂಪ್ರದಾಯದಿಂದ ತಗೊಂಡಿದ್ರು. ಭಕ್ತರ ಸೇವೆ ನಮ್ಮ ಇಸ್ಕಾನ್ನಲ್ಲಿ ಕೂಡ ಭಕ್ತರು ನಾವು ಸೇವೆ ಮಾಡ್ತೇವೆ ಅಂತ ಎಲ್ಲಿಂದ ಬಂತಂತಂದ್ರೆ ಅದು ಶ್ರೀ ಸಂಪ್ರದಾಯದಿಂದ ಬಂದಿದೆ. ಹಿಂಗ ಒಬ್ಬ ಭಕ್ತರ ಸೇವೆ ಮಾಡೋದ್ರಿಂದ, ಒಬ್ಬ ಭಕ್ತರದ ಒಂದು ನಾವು ರಿಟ್ರೀಟ್ ಮಾಡೋದು ಅಥವಾ ಅವರಿಗೆ ಸೇವಕರಾಗಿರೋದ್ರಿಂದ 60,000 ಜೀವನ ನಾವು ಏನು ಪೂಜೆ ಮಾಡ್ತೇವೆ ಆ ಪೂಜೆಯಿಂದ ಸಿಗ್ತೈತೆ ನಮಗೆ. ಅದು ಒಬ್ಬರ ಭಕ್ತರ ಮೂಲಕ ಸಿಗ್ತೈತಿ. ಇಷ್ಟೊಂದು ಮಹಾನ್ ಭಕ್ತರು ಪರಮಾತ್ಮನ ಒಂದು ಈ ಕಂಠಿ ಹಾರನ್ನು ಕದೀತಾರ? ಇಲ್ಲ, ಇದು ನಾವು ಒಪ್ಲಿಕ್ಕೆ ತಯಾರಿಲ್ಲ. ಅವರು ಮಾಡಿದ್ದಾರೆ ಆ ರೀತಿ, ಇಲ್ಲಾಂದ್ರೆ ಮತ್ತೆ ಯಾರು ತಗೊಂಡು ಹೋಗ್ತಾರೆ ಅಂತ ಮಂತ್ರಿ ತರ್ಕವಾಗಿ ಹೇಳ್ತಾರೆ. ಮಂತ್ರಿಗೆ ಹೇಳ್ತಾರೆ, ಮಂತ್ರಿಗಳೇ ಇವತ್ತು ಕಾಳಿಂಗ ಸರ್ಪನ ಹಿಡ್ಕೊಂಡು ಬನ್ನಿ. ಹಾವು ಹಿಡ್ಕೊಂಡ್ಬರೋರಿಗೆ ಹೇಳಿದರು, ಕಾಳಿಂಗ ಸರ್ಪ ಹಿಡ್ಕೊಂಡ್ಬಂದ್ರು, ಒಂದು ಪಾತ್ರೆ ಒಳಗೆ ಹಾಕ್ರಿ ಅಂತ. ಆ ಪಾತ್ರೆ ಒಳಗೆ ಕಾಳಿಂಗ ಸರ್ಪ ಹಿಡ್ಕೊಂಡ್ಬಂದಿದ್ರು. ಆ ಟೆಸ್ಟ್ ಆಗೇ ಹೋಗ್ಲಿ, ಆ ಪರೀಕ್ಷೆ ಆಗೇ ಹೋಗ್ಲಿ. ಆಯ್ತು, ಏನು ಪರೀಕ್ಷೆ? ಭಕ್ತರೇನಾದ್ರೂ ಆ ಕಂಠಿ ಹಾರ ಕದ್ದಿದ್ರೆ ಅಥವಾ ಅತ್ಯಮೂಲ್ಯವಾದ ವಜ್ರದ ಹಾರ ಕದ್ದಿದ್ರೆ ನಾನು ಆ ಪಾತ್ರೆಯೊಳಗ ಕಾಳಿಂಗ ಸರ್ಪ ಇರಿಸಿರುವ ಪಾತ್ರೆಯೊಳಗೆ ನಾನು ಕೈ ಹಿಡಿದೆ. ಅದು ಕದ್ದಿದ್ರೆ ಅದು ನನ್ನ ಕೈ ಕಚ್ಚಲಿ. ಅವರು ಅದು ಕಳ್ಳತನ ಮಾಡಿಲ್ಲ ಅಂದ್ರೆ ನಾನು ಕಚ್ಚದ ಇರಲಿ. ರಾಜಾಜ್ಞೆ ಹೊರಡಿಸ್ಬಿಟ್ರು. ಹೋಗಿ ಕಾಳಿಂಗ ಸರ್ಪನ ಹಿಡ್ಕೊಂಡ್ಬಂದರು. ಅಗದಿ ಜಹರೀಲ ಹಾವು. ಒಮ್ಮೆ ಅದು ಕಚ್ಚು ಅಥವಾ ಕಚ್ಚು ಅಂದ್ರೆ ತುರಂತ ಮೃತ್ಯುನ ಸತ್ತು ಹೋಗ್ಬಿಡ್ತಾರೆ. ಭಯಂಕರ ವಿಷ. ಕಾಳಿಂಗ ಸರ್ಪನ ಹಿಡ್ಕೊಂಡ್ಬಂದ್ರು. ಅವರು ಹಿಡ್ಕೊಂಡ್ಬಂದು ಒಂದು ಪಾತ್ರೆ ಒಳಗೆ ಹಾಕಿಟ್ಟಿದ್ರು. ಎಲ್ಲ ಪುರದ ಜನರು, ಸೈನ್ಯ ಎಲ್ಲರೂ, ಏನು ರಾಜ ಈಗ ಒಂದು ಈ ರೀತಿ ಟೆಸ್ಟ್ ನಡ್ಲಿಕ್ಕೆ ಇನ್ನು ರಾಜ ಇದ್ರೂ ಇರ್ಬೋದು, ಇರ್ಲಿಕ್ಕಿಲ್ಲ. ಯಾಕಂದ್ರೆ ಹಾವು ಕಚ್ತಂದ್ರೆ ಹೋಯ್ತು, ರಾಜ ಸತ್ತು ಹೋಗ್ಬಿಡ್ತಾನೆ. ಅದಕ್ಕೆ ರಾಜ್ಯದ ಮೂಲೆಯೊಳಗಿರೋ ಎಲ್ಲ ಜನ ನೋಡ ಆ ಸಭಾಕ್ ಬಂದು ಸೇರ್ಕೊಂಡ್ಬಿಟ್ರು. ಎಲ್ಲರೂ ಕಿಕ್ಕಿರದ ಬಿಟ್ಟೈತಿ, ತುಂಬಿ ತುಳುಕ್ತಾ ಇತ್ತು ಜನಸಂದಣಿ. ತಮ್ಮಂದು ಒಂದು ಉಚಿತವಾದ ಪೀಠದ ಮೇಲೆ ಇಟ್ಟಿದ್ರು. ರಾಜ ಸ್ನಾನಾದಿಗಳನ್ನು ಮಾಡಿಕೊಂಡು ಎಲ್ಲ ಪೂಜಾದಿಗಳನ್ನು ಮಾಡಿಕೊಂಡು ಅದು ಬಂದು ಆಯ್ತು. ಭಕ್ತರೇ ಇದನ್ನು ಕದ್ದಿದ್ದಾರೆ ಅನ್ನೋದಾದರೆ ಹಾವು ನನಗೆ ಕಚ್ಚಲಿ.
ಭಕ್ತರು ಕದ್ದಿಲ್ಲ ಅನ್ನೋದು ಗೊತ್ತಾದ್ರೆ ನಾನು ಹಾವು ಕಚ್ಚದೇ ಇರಲಿ, ಇದು ನನ್ನ ಪರೀಕ್ಷೆ ನಡೆದು ಹೋಗ್ಲಿ ಅಂತ ಹೇಳ್ಬಿಟ್ಟು ರಾಜ ಏನೈತಿ ಎಲ್ಲರ ಕಡೆಗೆ ಕೈ ಬೀಸ್ತಾರೆ. ಕೈ ಬೀಸಿ ಆ ಕೈಯನ್ನ ಆ ಪಾತ್ರೆಯೊಳಗ ಇಡ್ತಾರೆ. ಹಾವು ಏನ್ ಮಾಡ್ತದೆ? ಕಚ್ಚುವುದಲ್ಲ ಅವ್ರಿಗೆ, ಹಾವು ಹೊರಗೆ ಬರ್ತದೆ. ಹಾವು ಹೊರಗೆ ಬಂದು ಪರೀಕ್ಷಿತ ಮಹಾರಾಜನ 5 ಪ್ರದಕ್ಷಿಣೆ ಆಗ್ತದೆ, ರೌಂಡ್ ಹಾಕಿ ಪ್ರದಕ್ಷಿಣೆ ಹಾಕಿ ಬರ್ತದೆ. ಆಟೋಮೆಟಿಕ್ ತಾನೇ ಹೊರಟು ಹೋಗ್ಬಿಡ್ತದೆ. ಮಂತ್ರಿಗಳಿಗೆ ಇಲ್ಲೋಡ ಇದು ಅರಗಿಸ್ಕೊಳಕ್ ಆಗ್ತಾ ಇಲ್ಲ, ಅದನ್ನ ಹೇಳ್ಕೊಳಕ್ಕೂ ಆಗುದಿಲ್ಲ. ಯಾಕಂದ್ರೆ ಈಗ ಮಂತ್ರಿಗಳು ತಾವ ಮಾಡಿದಾರ ಅನ್ನೋದಕ್ಕೆ ಮಂತ್ರಿಗಳು ಓಡೋಡಿ ಬಂದು ಇಲ್ಲೋಡ ಅವ್ರ ಪಾದ ಹಿಡ್ಕೊಂಡ್ಬಿಟ್ರು ರಾಜರಿಗೆ. ಮಂತ್ರಿಗಳಿಗೆ ಹೇಳ್ತಾರೆ, ರಾಜ ಆಯ್ತು, ನಾನು ಈ ರಾಜ್ಯದೊಳಗೆ ನಾ ಇರುವುದಿಲ್ಲ, ಇಲ್ಲ ನಮ್ಮ ದಯವಿಟ್ಟು ನಮ್ಮ ತಪ್ಪುಗಳನ್ನು ನಮ್ಗೆ ಕ್ಷಮಿಸಿ. ನೀವು ಇಂಥ ಒಂದು ಮಹಾತ್ಮರು ಅದ್ರಿ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ನಾವು ನಿಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ವಿ, ನಾವು ಭಕ್ತರಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಾವು ಮಾಡಿರುವಂತ ಒಂದು ಈ ತಂತ್ರಕ್ಕೆ ಷಡ್ಯಂತ್ರಕ್ಕೆ ಕ್ಷಮಾ ಮಾಡ್ರಿ ಅಂತ. ಭಕ್ತರು ಯಾವಾಗಲೂ ಕ್ಷಮಾಶೀಲರಾಗಿರ್ತಾರ. ಅವ್ರೇನ್ ಮಾಡಿದ್ರು? ಕುಲಶೇಖರ ಮಹಾರಾಜರು ಅವ್ರಿಗೇನು ಯಾವುದೇ ಶಿಕ್ಷೆ ಕೊಡ್ಲಿಲ್ಲ. ಅವ್ರು ಹೇಳಿದ್ರು ತಾವ ಶಿಕ್ಷೆ ಅನುಭವಿಸ್ಲಿಕ್ಕೆ ರೆಡಿ ಆದರು. ಏನು ಹೇಳಿದ್ರು? ಇಲ್ಲ, ನೀವು ಈ ರೀತಿ ಒಂದು ಕ್ರೂರವಾಗಿರುವಂತ ಮನಸ್ಥಿತಿಯವರ ಜೊತೆಗೆ ನಾನು ಇರ್ಲಿಕ್ಕೆ ಒಳ್ಳೆ, ನನಗೆ ಮೊದಲಿಂದನೂ ಇದರಲ್ಲಿ ಆಸಕ್ತಿ ಇಲ್ಲ. ರಾಜ್ಯ, ಅರಮನೆ, ಸೈನ್ಯ, ಸಂಪತ್ತು ಯಾವುದು ನನಗೆ ಬೇಡ. ನನಗೆ ಬೇಕಾಗಿರೋದು ನಿಜವಾದ ಸಂಪತ್ತು ಅನಂತ ಪದ್ಮನಾಭ, ನನಗೆ ಬೇಕಾಗಿರೋ ನಿಜವಾದ ಸಂಪತ್ತು ಬಾಲಾಜಿ, ನನಗೆ ಬೇಕಾಗಿರೋ ಸಂಪತ್ತು ಶ್ರೀರಂಗನಾಥಿ, ನನಗೆ ಬೇಕಾಗಿರುವ ಸಂಪತ್ತು ವರದರಾಜ. ನಾನು ಅಲ್ಲಿ ಹೋಗ್ತೇನೆ, ನನಗಿದು ಬೇಡ. ಅವ್ರು ಹೇಳಿದ್ರು, ಅವ್ರ ಮಗ ದೃಢರಥ, ಅವರ ತಂದೆ ಹೆಸರು ಕೂಡ ದೃಢರಥ ಇತ್ತು. ಅವ್ರ ಮಗನಿಗೆ ಅವ್ರ ತಂದೆ ಹೆಸರನ್ನೇ ಇಟ್ಟಿದ್ರು ದೃಢರಥ ಅಂತ. ಅಂದ್ರೆ ದೃಢವಾಗಿರುವಂತ ವ್ರತವನ್ನ ಆಚರಣೆ ಮಾಡ್ತಾ ಇದ್ರು. ಸಲುವಾಗಿ ದೃಢರಥ. ಅವ್ರ ದೃಢರಥನ ಯುವರಾಜ ಅಂತ ಘೋಷಣೆ ಮಾಡಿ ಅವನ ಪಟ್ಟಾಭಿಷೇಕ ಮಾಡಿ ಅವ್ರ ಮಗಳ ಜೊತೆಗೆ ಶ್ರೀರಂಗಮಕ್ಕೆ ಹೊರಟುಬಿಟ್ರು. ರಾಜರಿಂದ ಅನೇಕ ಜನರೆಲ್ಲ ಕಣ್ಣೀರು ಹಾಕ್ತಾ ಇದ್ರು, ಮಂತ್ರಿಗಳು ಕೂಡ ಕಣ್ಣೀರು ಹಾಕ್ತಾ ಇದ್ರು. ಇಲ್ಲ, ರಾಜ ಆರ್ಡರ್ ಮಾಡಿಬಿಟ್ರು, ರಾಜಾಜ್ಞೆ ಕೊಟ್ಬಿಟ್ರು. ಇದೇ ರೀತಿ ನಡೆಯುವಂಥದ್ದು. ಅವ್ರ ಮಗನೂ ಕೂಡ ಒಳ್ಳೆ 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 ಹುಷಾರಾಗಿದ್ರು, ಒಳ್ಳೆ ಭಕ್ತರಾಗಿದ್ರು. ಅವ್ರು ನಡೆಸ್ತಾರಂತ ಹೇಳ್ಬಿಟ್ಟು ಮಗಳನ್ನು ಕರ್ಕೊಂಡು ರಂಗನಾಥನ ಕಡೆಗೆ ಹೋದ್ರು. ಶ್ರೀರಂಗಂ, ಈಗಿನ ಶ್ರೀರಂಗಂಗೆ ಮಂದಿರಕ್ಕೆ ಬಂದರು. ರಂಗನಾಥನ್ ನೋಡ್ತಾರೆ, ಅಳ್ತಾರೆ. ಅವ್ರು, ನಾ ಎಷ್ಟು ದಿನ ನಿಮ್ಮನ್ನು ಬಿಟ್ಟು ದೂರವಾಗಿದ್ದೀನಿ ಅಂತ ಅಳ್ತಾರೆ. ಆ ಮಗಳನ್ನ ಕರ್ಕೊಂಡ್ ಬಂದಿದ್ರಲ್ಲ, ಮಗಳು ಕೂಡ ಮಹಾನ್ ಭಕ್ತರು. ನಾವು ಅಂಡಾಲ ದೇವಿ ಸ್ಟೋರಿ ನೋಡೋದಿಲ್ಲ, ಇವಳದು ಕೂಡ ಅದೇ ರೀತಿ. ಮಗಳು ಶ್ರೀರಂಗನಾಥಿಯ ಮಹಾನ್ ಭಕ್ತರಾಗಿದ್ರು. ಅವರು ಕೂಡ ಅವರ ರಂಗನಾಥನ ಪತಿ ಅಂತ ಒಪ್ಕೊಂಡಿದ್ರು. ಅದಕ್ಕೆ ಆ ಮಗಳು ಏನ್ ಮಾಡಿದ್ರು, ರಂಗನಾಥನ ಗರ್ಭಗುಡಿಯೊಳಗೆ ಹೋದ್ರು. ರಂಗನಾಥನ ನಾಭಿ ಎಲ್ಲೈತೆ, ನಾಭಿ ಏನೈತಲ್ಲ, ನಾಭಿ ಅಂದ್ರ ಹೊಕ್ಕಳ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರು. ಅಲ್ಲಿ ಹೋಗಿ ಗಾಯವಾಗ್ಬಿಟ್ರು, ಮಾಯಾಗಿ ಹೋಗ್ಬಿಟ್ರು. ಇವರು ಕುಲಶೇಖರ ಮಹಾರಾಜರು ಕಣ್ಣೀರು ಅಳ್ತಾ ಇದ್ರು. ಅವ್ರಿಗೆ ಒಂದು ಖುಷಿ, ಮಗಳು ಇಂಥ ಒಂದು ಉಚ್ಚ ಸ್ಥಾನಕ್ಕೆ ಹೋದ್ರು ಅನ್ನುವಂಥದ್ದು. ಇನ್ನೊಂದು, ಪರಮಾತ್ಮನ ಕಂಡುಕೊಂಡು ಎಷ್ಟೋ ದಿನದಿಂದ ನಾನು ದೂರವಾಗಿದ್ದೇನೆ ಅನ್ನೋಂಥ ಒಂದು ಖುಷಿ. ಇದೇ ರೀತಿ ಅವ್ರೇನೈತಿ ರಂಗನಾಥಿ ಸೇವಾ ಮಾಡ್ತಾ, ಈಗಿನ ಒಂದು ತಿರುಕೊಟ್ಟೂರು ಅಂತ ಏನೋ ಒಂದು ಊರು ಅದೇ, ನನಗೆ ಹೆಸರು ಬರ್ತಾ ಇಲ್ಲ. ಅಲ್ಲೇ ಕುಲಶೇಖರ ಮಹಾರಾಜರ ಮೂರ್ತಿನೂ ಉಂಟು, ಮತ್ತೆ ಅವರ ಆರಾಧನೆ ದೇವರು ಉಂಟು. ಜಗದಲ್ಲಿ ಸೇವೆ ಮಾಡ್ತಾ 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 ಈ ಶರೀರನ ತ್ಯಾಗ ಮಾಡ್ತಾರೆ ಕುಲಶೇಖರ ಮಹಾರಾಜ್ ಕಿ ಜಯ. ಹಿಂಗ ರಾಮಾನುಜಾಚಾರ್ಯರು ಕುಲಶೇಖರ ಮಹಾರಾಜರ ಬಗ್ಗೆ ಹೇಳ್ತಾರೆ, ಕುಲಶೇಖರ 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 ಅಂತ 3 ಬಾರಿ ಹೇಳಿದ್ರೆ ನಮ್ಮ ಜೀವನ ಧನ್ಯ ಆಗ್ತದ. ಇದು ಕುಲಶೇಖರ ಮಹಾರಾಜರ ಒಂದು ಜೀವನ. ಅವ್ರು ಕೇಳುವಂತ ಶ್ರವಣ, ಜೀವನದೊಳಗೆ ನಾವು ಕೇಳ್ತಾ ಇರುವಂತ ಒಂದು ಶ್ರವಣ ಮಾಡಬೇಕಾಗಿರುವಂತ ಒಂದು, ಹೇಗೆ ಕೇಳ್ತೇವೆ ನಾವು ರಾಮಾಯಣ ಓದ್ತೇವೆ, ಹೇಗೆ ಓದ್ತೇವೆ? ನಾವು ಓದಿ ಬಂದಿದ್ರು ರಾಮಾಯಣ, ಈಗ ನಾವು ಕ್ಲಾಸ್ ಮಾಡಬೇಕಾಗ್ತದ ಅಂತ ಪ್ರಿಪರೇಷನ್ ಮಾಡಬೇಕು ಅನ್ನೋ ಸಲುವಾಗಿ ರಾಮಾಯಣ ಓದ್ತೇವೆ. ಅಥವಾ ಇನ್ನು ಕೆಲವಷ್ಟು ಮಂದಿ ಏನ್ ಮಾಡ್ತಾರೆ, ಇದು ಪುಣ್ಯಕತೆ,
ಇದನ್ನು ಕೇಳಿಸ್ಕೊಳ್ಳೋದ್ರಿಂದ ಪುಣ್ಯ ಬರ್ತದೆ ಅನ್ನುವಂಥದ್ದು. ಇನ್ನು ಕೆಲವೊಂದಿಷ್ಟು ಈ ಮಹಾರಾಜರು ಹೇಳಿದಾರ ದಿನಂಪ್ರತಿ ರಾಮಾಯಣ ಓದ್ಬೇಕು, ಭಾಗವತ ಓದ್ಬೇಕು ಅನ್ನೋ ಸಲುವಾಗಿ, ಅವ್ರು ಹೇಳಿದಾರ ಅನ್ನೋ ಸಲುವಾಗಿ ನಾವು ಕೋರ್ಸ್ಫುಲ್ಲಿ ಓದ್ತಾ ಇದ್ದೀವಿ. ಅಟ್ಲೀಸ್ಟ್ ಹಿಂಗಾದರೂ ಓದಿ ಪ್ಯೂರಿಫೈ ಆಗಲಿ ಅಂತ ಮಹಾರಾಜರು ನಮ್ಗೆ ಹೇಳಿದ್ದಾರೆ. ಆದ್ರೆ ನಿಜವಾಗ್ಲೂ ನಾವು ರಾಮಾಯಣ ಕೇಳೋದಂದ್ರೆ, ಅಥವಾ ಈಗ ನಾವು ಕ್ಲಾಸ್ನಾಗ ಕೂತ್ಕೊಂಡು ಕ್ಲಾಸ್ ಕೇಳೋದಂದ್ರೆ ಅರ್ಥ ಏನು, ಆ ಕೇಳಿದ್ದನ್ನು ನಮ್ಮ ಜೀವನದೊಳಗೆ ಇಳಿಸಬೇಕು, ಪ್ರಾಕ್ಟಿಕಲಿ ಅಪ್ಲೈ ಆಗಬೇಕು ಅನ್ನೋ ರೀತಿ ಒಳಗೆ ಈ ಕತೆ ಗುರು ಮಹಾರಾಜರು ನಮಗೆ ಹೇಳ್ತಾರೆ. ಆದರೂ ನಾವು ಇಷ್ಟೊಂದು ಬದ್ಧ ಸ್ಥಿತಿ ಒಳಗದೇವಿ. ಆ ಸ್ಥಿತಿ ಒಳಗಿದ್ರೂ ಸಹಿತ ಅದು ನಮಗೆ ಪೇರ್ಸ್ ಆಗೋದಿಲ್ಲ, ನಮ್ಮ ಹೃದಯಕ್ಕೆ ಮುಟ್ಟೋದಿಲ್ಲ, ಒಳಗೆ ಹೊಕ್ಕೊಳ್ಳೋದು. ಯಾಕೆ ಹೊಕ್ಕೊಳ್ಳೋದಿಲ್ಲ ಅಂದ್ರೆ ನಮ್ಮ ಹೃದಯದೊಳಗೆ ಅಷ್ಟೊಂದು ಗಲೀಜು, ಧೂಳು, ಅನೇಕ ಜನ್ಮದ ಒಂದು ಪಾಪದ ಆ ಧೂಳಿನ ಸಮುಚ್ಚಯ ತುಂಬಿಕೊಂಡ್ಬಿಟ್ಟದೆ. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಬಹಳ ಟೈಮ್ ತಗೊಳ್ತದೆ. ಅದು ಕ್ಲೀನ್ ಆಗಲಿ ಅನ್ನೋ ಸಲುವಾಗಿ ಇಂತಿಂಥ ಕಥೆಗಳನ್ನು ನಾವು ಕೇಳಬೇಕಾಗ್ತದೆ. ದಿನಂಪ್ರತಿ ಹರಿನಾಮ ಮಾಡಬೇಕಾಗ್ತದೆ. ಯಾವಾಗ ಧೂಳನ್ನು ಸ್ವಚ್ಛ ಮಾಡ್ಲಿಕ್ಕೆ ದಿನಂಪ್ರತಿ ಪ್ರಯತ್ನ ಪಡ್ತೀವಿ, ಕ್ರಮೇಣ ಧೂಳು ಸ್ವಚ್ಛ ಆಗ್ತಾ 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 ಕ್ಲೀನ್ ಆಗ್ತದೆ. ಚೇತೋ ದರ್ಪಣ ಮಾರ್ಜನಂ ಭವಮ ದಾವಾಗ್ನಿ ನಿರ್ವಾಪಣಂ. ಚೈತನ್ಯ ಮಹಾಪ್ರಭು ಶಿಷ್ಟಾಷ್ಟಮ ಹೇಳ್ತಾರೆ. ಏನು ಹೇಳ್ತಾರೆ? ಚೇತೋ ದರ್ಪಣ ಮಾರ್ಜನಂ. ದರ್ಪಣ ಅಂದ್ರೆ ಕನ್ನಡಿ ಮೇಲೆ ಧೂಳು ತುಂಬ್ಕೊಂಡ್ಬಿಟ್ಟದ ಬಹಳ ವರ್ಷದಿಂದ, ಬಹಳ ಅನೇಕ ವರ್ಷಗಳಿಂದ. ಅದನ್ನು ಸ್ವಚ್ಛ ಮಾಡಬೇಕಾದ್ರೆ ನೀರು ಹಾಕಿ ತೊಳೆದ್ವಿ, ಅದು ಕ್ಲೀನ್ ಆಗಲ್ಲ. ಆಮೇಲೆ ಸೋಪ್ ಹಚ್ಚಿ ತೊಳೆದ್ವಿ, ಕ್ಲೀನಾಗಿ ಮಾಡಿ ಆಮೇಲೆ ಬಟ್ಟೆಯಿಂದ ಒರೆಸಿದ್ರೆ ಕ್ಲೀನಾಗಿ ನಮ್ಮ ಮುಖ ಕಾಣ್ಲಿಕ್ಕೆ. ಹಂಗೆ ಪರಮಾತ್ಮನ ಹೃದಯದೊಳಗೆ ಅಹಂ ವೃದ್ಧೇಶು ಅರ್ಜುನ ತಿಷ್ಠತಿ, ನಾ ಪ್ರತಿಯೊಬ್ಬರ ಹೃದಯದಲ್ಲೇ ಇದ್ದೀನಿ. ಅದ್ರ ಮೇಲೆ ತುಂಬಿಕೊಂಡಿರುವಂಥ ಧೂಳನ್ನು ನಾವು ಕ್ಲೀನ್ ಮಾಡಕ್ಕೆ ಏನಪ್ಪ, ಧೂಳ ಹೆಂಗೆ ಕ್ಲೀನ್ ಮಾಡೋದು? ಅನೇಕ ಮಂದಿ ನೀವು ಪಾಪದ ಧೂಳ ತೆಗಿಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಎಲ್ಲ ಹೇಳ್ತಾರೆ. ಆದರೆ ಪ್ರಾಕ್ಟಿಕಲಿ ಹೆಂಗೆ ಮಾಡಬೇಕು ಅನ್ನೋದು ಯಾರು ಹೇಳೋದಿಲ್ಲ. ಅದನ್ನು ಪ್ರಾಕ್ಟಿಕಲಿ ಹೆಂಗೆ ಮಾಡೋದನ್ನು ಪ್ರಭುಪಾದ ಅವರು ಹೇಳ್ಕೊಟ್ರು. ಇದನ್ನೇನತಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರನ ಉಚ್ಚಾರಣೆ ಮಾಡೋದ್ರಿಂದ ಧೀರೆ 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 ನಮ್ಮ ಹೃದಯದಲ್ಲಿ ತುಂಬಿರುವಂಥ ಧೂಳು ಸ್ವಚ್ಛ ಆಗ್ತಾ ಆಗ್ತಾ ಅದು ಹೃದಯ ಅನ್ನುವಂಥ ಕನ್ನಡಿ ಕ್ಲೀನ್ ಆಗ್ತೈತಿ. ಅದರೊಳಗಿರುವಂಥ ಭಗವಾನ್ ನಮ್ಗೆ ಕಾಣ್ಲಿಕ್ಕೆ. ಈಗ ನೀರು ಹುಡುಕವರು ಏನು ಮಾಡ್ತಾರೆ, ಒಂದು ದರ್ಪಣ ಹಿಡ್ಕೊಂಡಿರ್ತಾರೆ. ಅವ್ರ ಒಂದು ಇದಿರ್ತಕ್ಕ, ಏನು ಹೇಳ್ತಾರೆ ಅದಕ್ಕೆ, ಅಂಜನ ಅಂತ ಇರ್ತದೆ. ಅಂಜನ, ಕಣ್ಣಿಗೆ ಅಂಜನ ಹಚ್ಚಿಕೊಂಡು ಭೂಮಿ ಒಳಗೆ ನೀರಿದೆ ಅಂತ, ಅಥವಾ ಇನ್ನು ಮೈನಿಂಗ್ ಏರಿಯಾದೊಳಗೆ ಕೆಲಸ ಮಾಡೋರು ಒಬ್ಬರು ಸ್ಪೆಷಲ್ ವ್ಯಕ್ತಿಯನ್ನು ಇಟ್ಕೊಂಡಿರ್ತಾರೆ. ಅವರು ಅಂಜನ ಹಚ್ಚಿ ಹಿಂಗೆ ನೋಡ್ತಾರೆ, ಕೆಳಗಡೆ ಎಷ್ಟು ಓರ್ ಇದೆ, ಅಂದ್ರೆ ಎಷ್ಟು ಖನಿಜಾಂಶ ಇದೆ, ಎಷ್ಟು ಟನ್ ಸಿಗ್ಬೋದು ಅಂತ ಅವ್ರು ಹೇಳ್ತಾರೆ. ಇಷ್ಟು ಟನ್ ಅವರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇಟ್ಕೊಂಡಿರ್ತಾರೆ ಅವ್ರು. ಅಂದ್ರೆ ಅಂಜನ ಹಚ್ಚಿ ನೋಡ್ತಾರೆ ಅವ್ರು. ಅದಕ್ಕೆ ನಾವು ಪರಮಾತ್ಮನ ನಮ್ಮ ಹೃದಯದವ್ರು ನೋಡ್ಬೇಕಂದ್ರೆ ನಾವು ಯಾವ್ದು ಅಂಜನ ಹಚ್ಕೋಬೇಕು? ಏನು ಹಚ್ಕೋಬೇಕು? ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಗುಣಚಿನ್ಮಯಂ ಗೋವಿಂದ ಆದಿಪುರುಷಂ ತಮಹಂ ಭಜಾಮಿ. ಪ್ರೇಮ ಅನ್ನುವಂಥ ಅಂಜನ ಹಚ್ಕೊಂಡ್ರೆ ಕಣ್ಣಿಗೆ, ಅದು ಯಾವಾಗಲೂ ನಮ್ಮ ಹೃದಯದೊಳಗೆ ಪರಮಾತ್ಮನ ನಾವು ನೋಡ್ಲಿಕ್ಕೆ ಆಗ್ತತಿ ಅಂತ. ಆ ಪ್ರೇಮ ಅನ್ನುವಂಥದ್ದು ಏನು? ಪ್ರೇಮ ಅಂದ್ರೆ ಭಕ್ತಿ. ಭಕ್ತಿನ ಅಹೇತುಕಿ ಪ್ರೇಮ, ಅಹೇತುಕಿ ಸೇವಾ. ಆ ಪರಮಾತ್ಮನ ದಿಶೆಯೊಳಗೆ ನಾವು ಪ್ರೇಮ ಸೇವಾ ಮಾಡ್ಲಿಕ್ಕತ್ತಿದ್ವಿ, ಅಥವಾ ಭಕ್ತಿಯಿಂದ ನಾವು ಸೇವಾ ಮಾಡ್ಲಿಕ್ಕತ್ತಿದ್ವಿ, ಪರಮಾತ್ಮ ನಮಗೆ ಯಾವಾಗಲೂ ಕಾಣ್ಲಿಕ್ಕತ್ತಾನ. ಹರೇ ಕೃಷ್ಣ. ಇವತ್ತಿನ ಈ ಕ್ಲಾಸ್ ಇಲ್ಲಿಗೆ ನಾವು ವಿರಾಮ ಕೊಡೋಣ. ಆಲ್ರೆಡಿ ಟೈಮ್ ಓವರ್ ಆತೇನು, ನಾವು ನೋಡಲೇ ಇಲ್ಲ. 9:13 ಆಯಿತು. ಯಾರ್ದಾದ್ರೂ ಪ್ರಶ್ನೆ ಅಥವಾ ಟೀಕಾ ಟಿಪ್ಪಣಿ ಇದ್ದರೆ ಕೇಳಬಹುದು. ಹರೇ ಕೃಷ್ಣ. ನಾನು ಅಂದ್ಕೊಂಡಿದ್ದೀನಿ ಇದು ನಿಮಗೆ ಸರಿಯಾಗಿ ತಿಳಿದಿದೆ, ಅದು ಕೇಳಿಸ್ಕೊಂಡಿದ್ದೀರಿ ಅಂದ್ಕೊಂಡು. ಯಾಕೆಂದರೆ ನನ್ನ ಭಾಷೆ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತದೆ, ನನ್ನ ಕನ್ನಡನೂ ಕೂಡ ಅಷ್ಟು ಶುದ್ಧಿ ಇಲ್ಲ. ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ, ನಿಮ್ಮ ಕೃಪೆ ಮೇರೆಗೆ ಮತ್ತು ಪರಮಾತ್ಮನ ಒಂದು ಕೃಪೆ ಮೇರೆಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಪ್ರಭುಜಿ ಆನ್ಸರ್ ಮಾಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ಗೆಲ್ಲ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭು. ಚೆನ್ನಾಗಿತ್ತು ಪ್ರಭು ಕತೆ. ಹರೇ ಕೃಷ್ಣ. ಒಂದು ನಿಮಿಷ.
ಹಾ ಏನೋ ಅಂತ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆ. ಹಾ ಥ್ಯಾಂಕ್ ಯು ಮಾತಾಜಿ. ಹಾ ಹಾ ಪ್ರಭು. ಮಾತಾಜಿ ಅವರು ಕಮೆಂಟ್ ಮಾಡಿದ್ದಾರೆ. ಆಳ್ವಾರ್ ಅವರು ಯಾರು ಕುಲಶೇಖರ ಮಹಾರಾಜರು ಮುಕುಂದ ಮಾಲಾ ಸ್ತೋತ್ರನ ರಚನೆ ಮಾಡಿದ್ದಾರೆ. ಕರೆಕ್ಟ್. ಪ್ರಭುಪಾದ್ ಅವರು ಈ ಮುಕುಂದ ಮಾಲಾ ಸ್ತೋತ್ರನ 4-5 ಶ್ಲೋಕನ ಅವರು ಇದು ಮಾಡಿದ್ರು. ಏನ್ ಮಾಡಿದ್ರು? ಅದನ್ನ ಭಾಷಾಂತರ ಮಾಡಿದ್ರು. ಭಾಷಾಂತರ ಮಾಡಿ ಅವರಿನ್ನೂ 3 ಭಾಗವತಂ ಇದನ್ನ ಮಾಡಿ ಟ್ರಾನ್ಸ್ಲೇಟ್ ಮಾಡಿದ್ರು. ಟ್ರಾನ್ಸ್ಲೇಟ್ ಮಾಡಿದಾಗ ಆ ಬುಕ್ಕಿನ ಒಂದು ಇದ್ರೊಳಗ ಪ್ರಭುಪಾದ್ ಅವ್ರು ಏನ್ ಬುಕ್ ರಚನೆ ಮಾಡಿದ್ದಾರೆ ಅಂತಂದ್ರೆ ಆ ಬುಕ್ ಎಷ್ಟು ಬುಕ್ಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದಕ್ಕ ಅದ್ರೊಳಗ ಮುಕುಂದ ಮಾಲಾ ಸ್ತೋತ್ರ ಬುಕ್ನು ಕೂಡ ಇದೆ ಅಂತ. ಅವ್ರ ಅಷ್ಟೇ ಒಂದು 4 ಶ್ಲೋಕನ ಅಥವಾ 5 ಶ್ಲೋಕ ಹಿಂಗ ಅವರು ಟ್ರಾನ್ಸ್ಲೇಟ್ ಮಾಡಿದ್ರು. ಆ ನಂತರ ಅವರು ಭಾಗವತಂ ಟ್ರಾನ್ಸ್ಲೇಟ್ ಮಾಡೋದ್ರಲ್ಲಿ ವ್ಯಸ್ತ ಆದರು. ನಂತರ ಕ್ರಮೇಣ ಆ ಬುಕ್ ಅನ್ನು ಪೂರ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಂತರ ಸತ್ಸ್ವರೂಪ್ ಗೋಸ್ವಾಮಿ ಅವರು ಮತ್ತೆ ಇನ್ನೊಬ್ಬರು ಭಕ್ತರು BBT ಅವರು ಅವರಿಗೆ ಆಜ್ಞೆ ಮಾಡಿದರು, ನೀವು ಇದನ್ನ ಬುಕ್ ಕಂಪ್ಲೀಟ್ ಮಾಡಿ ಅಂತ. ಹಾ ಹಿಂಗೆ ಅವರು ಬುಕ್ ಅನ್ನ ಕಂಪ್ಲೀಟ್ ಆಯ್ತು. ಈಗ ನಮ್ಮ ಮುಕುಂದ ಮಾಲಾ ಸ್ತೋತ್ರ ಅಂತ ಬುಕ್ ಇದೆ. ಆ ಬುಕ್ ಇವರು ಕುಲಶೇಖರ ಮಹಾರಾಜರ ರಚನೆ ಮಾಡಿದ್ದಾರೆ. ಇನ್ನೂ ಅನೇಕ ಬುಕ್ಗಳನ್ನ ಅವರು ರಚನೆ ಮಾಡಿದ್ದು ಉಂಟು. ಈ ರೀತಿ ಆ ಮುಕುಂದ ಮಾಲಾ ಸ್ತೋತ್ರ ಬಹಳ ಫೇಮಸ್ ಆಗಿದೆ. ನಾವು ಕೂಡ ಅದನ್ನ ಅಧ್ಯಯನ ಮಾಡಬಹುದು. ಅವ್ರು ಹೇಳ್ತಾರೆ ಕಪವಾತ ಪಿತ್ತ ಕಂಠಾವರೋಧನ ಅಂದ್ರೆ ಕಪ ಮತ್ತು ವಾತ ಪಿತ್ತ ಕಂಠದೊಳಗೆ ಬಂದು ಕುಂತ್ಕೊಡ್ಲಾಗ ಗರ ಗರ ಅನ್ಬೇಕಾದಾಗ ಮುದುಕರಾಗಿ ನಾವು ಸಾಯ್ಬೇಕಾದ ಹೊತ್ತಿನಾಗ ಅವಾಗ ಹರಿನಾಮ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೇನು ಸೌಂಡ್ ಕೇಳ್ತತಿ, ಒಳ್ಳೆ ಗರ ಗರ ಅನ್ನೋಂಥ ಸೌಂಡ್ ಕೇಳ್ತತಿ. ಅವಾಗ ನಿನ್ನ ನಾಮ ತಗೊಳಕ್ ಆಗೋದಿಲ್ಲೋ. ಅದಕ್ಕೆ ನೀವು ನನಗ ವಯಸ್ಸಿರುವಾಗ, ನಮ್ಗೆ ಶಕ್ತಿ ಇರುವಾಗ ನಿನ್ನ ನಾಮ ತಗೊಳ್ಳುವಂತ ಶಕ್ತಿ ನನಗೆ ಕೊಡಪ್ಪ ಯಾವಾಗಲೂ ಅಂತ ಬೇಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಹರೇ ಕೃಷ್ಣ. ಏನಿಲ್ಲ ಹಾಗಾದ್ರೆ ಏನ್ ಮಾಡೋಣ? ಹರೇ ಕೃಷ್ಣ ಪ್ರಭು. ಸೆಷನ್ ವಾಸ್ ಟೂ ಗುಡ್ ಪ್ರಭು. ತುಂಬಾ ಚೆನ್ನಾಗಿತ್ತು ಪ್ರಭು. ಹರಿ ಬೋಲ್ ಪ್ರಭು. ಮಾತಾಜಿ ಎಷ್ಟೊಂದು ಗೊತ್ತೇ ಇರಲಿಲ್ಲ ಇನ್ಸಿಡೆಂಟ್ಗಳು ನೀವು ಹೇಳ್ತಿದ್ದಾಗ. ಓ ಅನಿಸ್ತಿತ್ತು ಪ್ರಭು. ತುಂಬಾ ಚೆನ್ನಾಗಿತ್ತು ಪ್ರಭು. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ದಂಡತ್ನ ಪ್ರಭು. ಹರೇ ಕೃಷ್ಣ. ಅದನ್ನು ನೋಡಿ ಲಾಸ್ಟ್ ಟೈಮ್ ಹೋದ ಸಂಡೇ ಇರ್ಲಿಲ್ಲಲ್ಲ ಪ್ರಭುಜಿ ನಿಮ್ದು? ಹಾ ಹೋದ ಸಂಡೇ ಅವರು ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಪ್ರಭುಜಿ. ಅದು ನಂಜುಂಡ ಇದು ಇದ್ರದ ಕತೆ ಹೇಳ್ತೀರ ಅಂತ ಹೇಳಿ, ಕಂಟಿನ್ಯೂ ಮಾಡ್ತೀರ ಅಂತ ಹೇಳಿ ಈ ಅವಕಾಶ ಕೊಟ್ರೆ ಮುಂದುವರಿಸ್ತೇವೆ. ಬೇರೆ ಬೇರೆ ಅದು 7 ಕೊಳ್ಳದ ಎಲ್ಲ ಹೇಳಿದ್ರಲ್ಲ. ಅದು ಮೇಲುಕೋಟೆ ಚಲೋ ನಾರಾಯಣ ಅಂತ ಹೇಳಿದ್ರಿ. ಅದು ಕಂಟಿನ್ಯೂ ಆಗ್ತೈತೆ ಮಾಡಿದ್ದೆ. ಲಾಸ್ಟ್ ಟೈಮ್ 2 ವೀಕ್ಸ್ ಬಹುಶಃ ಇರ್ಲಿಲ್ಲ ಪ್ರಭುಜಿ, ಮತ್ತೆ ಇರ್ಲಿಲ್ಲ. ಹಾಗೆ ಪ್ರತಿ ವೀಕ್ಲಿ ಒನ್ಸ್ ಹೇಳ್ತಾ ಇರಿ ಪ್ರಭುಜಿ. ಖಂಡಿತ ನಮಗೆ ಇಲ್ಲಿ ಮಂದಿರದಿಂದ ಅವರು ಅವಕಾಶ ಮಾಡಿಕೊಟ್ರೆ ನಾವು ಈ ಕಥಾ ಮುಂದುವರಿಸ್ತೇವೆ. ಇದ್ರ ನಿಮ್ಮ ಸೇವೆಯಲ್ಲಿ ನಾವು ಯಾವಾಗಲೂ ಎಂಗೇಜ್ ಆಗಿರ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಸರಿ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನೋಡೋದು ಪರಂ ಪ್ರಭುಜಿ. ಸರಿ. ಹರೇ ಕೃಷ್ಣ. ನಾವು ಅನ್ಕೊಂಡಿದ್ದೀವಿ ನಿಮ್ಮ ಯಾವುದೇ ಪ್ರಶ್ನೆ ಇರ್ಲಿಕ್ಕಿಲ್ಲ ಅನ್ಕೊಂಡು. ಆದ್ರೂ ಕೂಡ ಇದನ್ನ ಇನ್ನೊಂದು ಪ್ರಶ್ನೆನ ನಾವು ಸ್ವೀಕಾರ ಮಾಡ್ಬೇಕನ್ನೋದಿತ್ತು. ಈಗ ನಾವು ಹೇಳಿದ್ವಲ್ಲ ಮುಕುಂದ ಮಾಲಾ ಸ್ತೋತ್ರದ್ದು ಕಪವಾತ ಪಿತ್ತ ಕಂಠ ಅವರೋಧನ. ಇದಕ್ಕೊಂದು ಸಣ್ಣ ಕತೆ, ಒಂದು 2 ನಿಮಿಷ ಮುಗಿಸೋಣ. ಒಂದು ಅಜ್ಜಿ ದನಗಳನ್ನು ಸಾಕಿದ್ರು, ಎಮ್ಮೆಗಳನ್ನು ಸಾಕಿದ್ರು. ಅವ್ರೇನೈತಿ ಹಾಲಿನ ಒಂದು ವ್ಯವಹಾರ ಮಾಡಿ ಅವ್ರು ಜೀವನ ಮಾಡ್ತಾ ಇದ್ರು. ಅವಳು ಸಾಯ್ಲಿಕತ್ತಿದ್ಲು. ಅವಳ ಮರಣ ಹತ್ತಿರ ಬಂದಿತ್ತು. ಬಂದ ಹೊತ್ನ್ಯಾಗ ಅವ್ರು ಸೂರ್ ಹಿಡಿದಿತ್ತು. ಏನ್ ಸೂರ್ ಹಿಡಿದಿತ್ತು ಅಂದ್ರೆ ಕ ಕ ಕ ಅಂತಿತ್ತು. ಕ ಅಂತಿದ್ಲು. ಅವಳ ಅಜ್ಜಿ ಮಗ
ಕಲ್ಲಪ್ಪ ಅಂತ, ಅವರ ಅಜ್ಜಿಯ ಗಂಡ ಬಸಪ್ಪ. ಬಸಪ್ಪ ಗಂಡ ಗಟ್ಟಿದ್ರು. ಅವನಿಗೆ ಅನಿಸಾಕತ್ತಿತ್ತು, ಆ ಮಗನಿಗೆ ಹೇಳ್ದ, ಕಲ್ಲ ಡಾಕ್ಟರ್ನಾದ್ರೂ ಕರ್ಕೊಂಬರ್ತೀನೋ ಅಂದ. ಯಾಕ? ಇಲ್ಲಿ ನೋಡಿಲ್ಲಿ ಇವಳು ಏನೋ ಸೂರ್ ಹಿಡಿದು ಏನೋ ನಿಶಾನ್ ತೋರಿಸ್ತಾ ಇದ್ದಾಳೆ, ಏನೋ ಹಿಂಗ ಬೆಳ್ಳು ಮಾಡಿ ತೋರಿಸ್ಲಿಕತ್ತಾಳ, ಅಲ್ಲಿ ಏನಾದ್ರೂ ದುಡ್ಡು ಗಿಡ್ಡಿ ಏನು ಹೋಗುದಿಟ್ಟಾಳ ಏನ, ಮತ್ತೆ ಕೇಳೋಣ ಅಂತ ಡಾಕ್ಟರ್ಗೆ ವಿಷಯ. ಡಾಕ್ಟರ್ನ ಕರೆಸಿದ್ರು, ಡಾಕ್ಟರ್ ಬಂದ್ರು. ಡಾಕ್ಟರ್ ಕೇಳಿದ್ರು, ಬಸಪ್ಪ ಹೇಳ್ತಾ ಇದ್ದಾನೆ, ಡಾಕ್ಟರ್ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ. ಹೌದಾ? ನನ್ನ ಕಡೆಗೆ ಇಂಜೆಕ್ಷನ್ ಉಂಟು, ಅವಳಿಗೆ ಮಾತು ಬರುವಂಥ ಇಂಜೆಕ್ಷನ್ ಉಂಟು, ಆದರೆ ಇಂಜೆಕ್ಷನ್ಗೆ ದುಡ್ಡು ಜಾಸ್ತಿ ಆಗ್ತದೆ, 20,000 ರೂಪಾಯಿ ಆಗ್ತದೆ ಅಂತ. 2 ಇಂಜೆಕ್ಷನ್ ಮಾಡಬೇಕಾಗ್ತದೆ. ಸರಿ ಮಾಡ್ರಿ ಅಂತ ಅವ್ರು ಇಂಜೆಕ್ಷನ್ ಮಾಡಿದ್ರು. ಮಾತು ಬಂತು ಅವಳಿಗೆ. ಅವಳು ಹೇಳಿದ್ಲು, ಮೊದಲೇನಿದೆ ಕ ಕ ಕ ಕ ಅಂತಿಲ್ಲಲ್ಲ, ಅವಳು ಹೇಳ್ತಾಳೆ, ಲೋಕಲ್ಲ ಮೂಲ್ಯಾಗ ಕರ ಕಸಬರಿಗೆ ತಿನ್ನಾಕತ್ತೈತಿ ಅಂತ ಹೇಳಿ ಸತ್ತು ಹೋಗ್ಬಿಟ್ಲಾಗಿ. ಬಸಪ್ಪಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗತ್ತೆ. ಅಯ್ಯೋ ಏನು 20,000 ರೂಪಾಯಿಗೆ ಒಂದು ಇಂಜೆಕ್ಷನ್, 2 ಇಂಜೆಕ್ಷನ್ 40,000 ರೂಪಾಯಿ. ಸತ್ತೋದು 40,000 ರೂಪಾಯಿ ಹಾಳು ಮಾಡಿ ಸತ್ತೋದ್ಲು ಅಂತ. ಅಂದ್ರ ನಾವು ಏನೇನೋ ಜೀವನದೊಳಗ ಸಾಧನೆ ಮಾಡ್ತೀವಿ, ಕೊನೆಗೆ ಅಂತಿಮ ಟೈಮ್ದೊಳಗೆ ಅದು ನೆನಪು ಬರ್ತದೆ. ಅಂತಿಮ ಟೈಮ್ದೊಳಗೆ ಅಂತ್ಯಕಾಲೇಚ ನಾರಾಯಣ ಸ್ಮೃತಿ ಆಗ್ಬೇಕು, ನಾರಾಯಣನ ಸ್ಮೃತಿ ಆಗ್ಬೇಕು ಅಥವಾ ಕೃಷ್ಣನ ಸ್ಮೃತಿ ಆಗ್ಬೇಕು. ನಮಗೆ ನಾವು ಜೀವನ ಪರ್ಯಂತ ಏನು ಸಾಧನೆ ಮಾಡಿದ್ದೀವಿ? ನೌಕರಿ, ಹೆಂಡತಿ, ಮಕ್ಕಳು, ಸ್ಕೂಲು, ಬಟ್ಟೆ, ಪುಸ್ತಕ, ಗಾಡಿ, ರಿಕ್ಷಾ, ಟ್ರೇನು, ಬಸ್ಸು, ಹೊಲ, ಮನಿ, ನಂದು ನಿಂದು, ನಿಂದು ನಂದು, ನಂದು 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 ನಂದು, ಬೇಕು 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 ಅನ್ನೋದ್ರೆ ನಾವು ಏನ್ ಮಾಡ್ಲಿಕ್ಕತ್ತೀವಿ? ಅದನ್ನೇ ರಿಪೀಟ್ ಮಾಡ್ಲಿಕ್ಕತ್ತೀವಿ. ಏನನ್ನ ನೀವು ಬಾರ ರಿಪೀಟ್ ಮಾಡ್ತೀರಿ, ಅದು ಮಲ್ಕೊಂಡಾಗೂ ರಿಪೀಟ್ ಆಗ್ತದೆ. ಅಂದ್ರೆ ನಿಮ್ಮ ಸ್ಮರಣೆ ಒಳಗೆ ಅದು ಯಾವಾಗಲೂ ಬರ್ತಾನೆ ಇರ್ತದೆ. ಏನನ್ನ ನಾವು ರಿಪೀಟ್ ಮಾಡ್ತೀವಿ. ಅದಕ್ಕೆ ಪ್ರಭುಪಾದವ್ರು ಏನ್ ಮಾಡಿದ್ರು, ಏನ್ ರಿಪೀಟ್ ಮಾಡ್ತಿದ್ರಲ್ಲ ಅದನ್ನ ಮಾಡೋದಲ್ಲ. ರಿಪೀಟ್ ಮಾಡೋದು ಏನಂದ್ರೆ ಹರೇ ಕೃಷ್ಣ ಮಹಾಮಂತ್ರ ರಿಪೀಟ್ ಮಾಡೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನ ನಾವು ರಿಪೀಟ್ ಮಾಡಿದ್ರೆ ನಮ್ಮ ಜೀವನ ಧನ್ಯ ಆಗ್ತದೆ. ಇಲ್ಲಾಂದ್ರ ಮುದುಕಿ ಸತ್ತು ಹೋಯ್ತಲ್ಲ, ಕ ಕ ಕ ಅಂತ ಶಬ್ದ ಹೇಳ್ಕೊಂಡು, ಅದೇ ರೀತಿ ನಾವು ಕ ಕ ಕ ಅಂತ ಬೇರೆ ಇನ್ನೊಂದು ರೀತಿ ಒಳಗ ನಂದು ಗಾಡಿ, ನನ್ನ ಮಗಳು, ನನ್ನ ಮಗ ಅಂತ, ಸ್ಕೂಲು, ಬಸ್ಸು, ಅದ್ರೊಳಗನ ನನ್ನ ಮನಿ, ನನ್ನ ಗಾಡಿ ಅಂತ ಇದೇ ರೀತಿ ಏನಾರು ಒಂದು ನೆನಪು ಮಾಡಿಕೊಂಡು ನಾವು ಸತ್ತು ಹೋಗ್ತೇವೆ. ಅದ ಮನಿಯೊಳಗನ ಹಾವು ಅಥವಾ ಚೋಳು ಅಥವಾ ಆ ಹೊಲದೊಳಗ ಇರುವಂತ ಇಲಿಯೋ, ಬೆಕ್ಕೋ, ನಾಯಿನೋ ಆಗಿ ನಾವು ಜೀವನ ನೆಕ್ಸ್ಟ್ ತೊಗೊಳ್ಬೇಕಾಗ್ತದೆ. ಇದು ಸೀರಿಯಸ್ ಇಶ್ಯೂ. ಅದಕ್ಕೆ ದಯವಿಟ್ಟು ಎಲ್ಲರೂ ನಾವು ಮಾಡುವಂಥ ಜಪ ಏನಂತಿಲ್ಲ ಅದರ ಮೇಲೆ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಧ್ಯಾನಪೂರ್ವಕವಾಗಿ ಜಪ ಮಾಡ್ತಾ ಹೋಗ್ಬೇಕು. ಇದು ಲೈಫ್ ಆ್ಯಂಡ್ ಸೋಲ್ ಅದ. ಈ ಜೀವನದ ಒಂದು ಅತ್ಯಮೂಲ್ಯವಾದ ಒಂದು ನಮ್ಗೆ ಟೈಮ್ ಸಿಕ್ಕೈತೆ, ಆ ಟೈಮನ್ನು ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಕೈಯಲ್ಲೈತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭು ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರ ಟೈಮ್ ನಾವು ಜಾಸ್ತಿ ತೊಗೊಂಡು, ಒಂದು 10 ನಿಮಿಷ ಜಾಸ್ತಿ ತೊಗೊಂಡ್ರೆ ಕ್ಷಮಾ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮಗಳು ಪ್ರಭು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು.